ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಸೊ ಅಧ್ಯಾಯ 2 ಗೀತೆಯ ಸಾರಾಂಶ. ಸೊ ಇವತ್ತಿನ ಅಧ್ಯಾಯದಲ್ಲಿ ಅಂದ್ರೆ ಇದು ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಲ್ಲಿ ಇರುವಂತದ್ದು ಎಲ್ಲದು ಅಂದ್ರೆ ಎಲ್ಲವನ್ನು ನಾವು ಇವತ್ತಿನ ಅಧ್ಯಾಯದಲ್ಲಿ ನೋಡ್ತೀವಿ. ಅಂದ್ರೆ ಮೇನ್ ಅಂದ್ರೆ ಸಾರಾಂಶ, ಗೀತೆಯ ಕಂಪ್ಲೀಟ್ ಸಾರಾಂಶ ಅಂದ್ರೆ ಇದರಲ್ಲಿ ಇರೋದನ್ನೇ ನಾವು ಇನ್ನು ವಿಸ್ತಾರವಾಗಿ ನೋಡುವಂತದ್ದು ಇನ್ನು ಬರುವಂತ ಬೇರೆ ಬೇರೆ ಅಧ್ಯಾಯದಲ್ಲಿ. ಸೊ ಈಗ ನಿನ್ನೆ ಅಧ್ಯಾಯದಲ್ಲಿ ಅರ್ಜುನ 5 ಕಾರಣಗಳನ್ನ ಕೊಡ್ತಾನೆ, ನನಗೆ ಯುದ್ಧ ಮಾಡಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಯಾರಾದ್ರೂ ಹೇಳ್ಬೋದಾ 5 ಕಾರಣಗಳು ಯಾವುದು ಅಂತ? ಹ್ಯಾಂಡ್ ರೈಸ್ ಮಾಡಿ. ಅರ್ಜುನನ 5 ಕಾರಣಗಳು ಯಾವುದು? ಅವನು ಏನೇನು ಕಾರಣ ಕೊಡ್ತಾನೆ ನನಗೆ ಯುದ್ಧ ಮಾಡಕ್ ಆಗಲ್ಲ ಅಂತ ಹೇಳಿ ಕೃಷ್ಣನಿಗೆ? ಹ್ಯಾಂಡ್ ರೈಸ್ ಮಾಡ್ಬೋದಾ? ಅವನ 5 ಕಾರಣಗಳು: ಅವನ ಸಹಾನುಭೂತಿ, ಮತ್ತೆ ಸಂತೋಷವಿದೆ, ಪಾಪ, ಕುಟುಂಬ ಸಂಪ್ರದಾಯಗಳು, ನಿರ್ಣಯ. ಓಕೆ, ಗುಡ್. ಮಧುಸೂದನ್ ಜೈನ್ ಹೇಳ್ತೀರಾ? ಮಾತಾಜಿ, ಸಹಾನುಭೂತಿ ಕಾರಣ ಮೊದಲನೇದು, ಎರಡನೇದು ಸಂತೋಷ ಇಲ್ಲಿರುವಂಥದ್ದು ಸಂದರ್ಭ, ಅಂಡ್ ಪಾಪ ಮಾಡುವಂಥದ್ದು, ನಾಲ್ಕನೇದು ಬಂದು ಕುಟುಂಬ ಸಂಪ್ರದಾಯಗಳು ನಷ್ಟ ಸಂತತಿ ಆಗುವಂಥದ್ದು, ನಿರ್ಣಯ. ವೆರಿ ಗುಡ್. ಓಕೆ, ಸೊ ಈ 5 ಕಾರಣಗಳು. ಸೊ ಇವತ್ತಿನ ಅಧ್ಯಾಯದಲ್ಲಿ ಕೃಷ್ಣ ಈ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ. ಲೈಕ್ ಅರ್ಜುನ 5 ಪ್ರಶ್ನೆಗಳಿಗೆ ಇವತ್ತಿನ ಅಧ್ಯಾಯದಲ್ಲಿ ಉತ್ತರ ಸಿಗುತ್ತೆ. ಸಹಾನುಭೂತಿ, ಸಂತೋಷವಿಲ್ಲ, ಪಾಪ, ಕುಟುಂಬ ಸಂಪ್ರದಾಯಗಳು ಹಾಗೂ ನಿರ್ಣಯ. One second. कार्पण्यदोषोपहत स्वभावः पृच्छामि त्वां धर्म सम्मूढचेताः यच्छ्रेयस्यान्निश्चितं ब्रूहि तन्मे ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ. ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು. ಸೊ ಏನಂತ ಹೇಳಿದ್ರೆ, ಈಗ ಕಾರ್ಪಣ್ಯ ದೋಷ ಅಂತ ಹೇಳಿದ್ರೆ ಹೃದಯದ ದೌರ್ಬಲ್ಯ. ಈಗ ಅವನ ಯುದ್ಧ ಭೂಮಿಯಲ್ಲಿ ಅವನ ನೆಂಟ್ರಿಷ್ಟರು, ಗುರುಗಳು, ಸಂಬಂಧಿಕರು ಎಲ್ಲರನ್ನು ನೋಡುವಾಗ ಅವನಿಗೆ ಇವರನ್ನ ನಾನು ಕೊಂದ್ರೆ ನನ್ನ ಪಾಪಕ್ಕೆ ಒಳಗಾಗ್ತೀನಿ. ಹಾಗೂ ಅಂದ್ರೆ ಅವನಿಗೆ ಮನಸ್ಸು ತುಂಬಾ ಮೃದು ಸ್ವಭಾವ ಆಗಿರೋದ್ರಿಂದ ಅಂದ್ರೆ ಅವನು ಗೊಂದಲಕ್ಕೆ ಒಳಗ್ ಪಡ್ತಾನೆ. ಅಂದ್ರೆ ನಾನು ಯುದ್ಧ ಮಾಡ್ಬೇಕಾ ಬೇಡ್ವಾ ಇವ್ರ ಜೊತೆ ಅಂತ ಹೇಳಿ. ಅಂದ್ರೆ ಪ್ರಭುಪಾದ್ ಹೇಳ್ತಾರೆ, ಕಾರ್ಪಣ್ಯ ಅಂದ್ರೆ ನಾವು ತುಂಬಾ ಅತಿಯಾದ ಒಂದು ವ್ಯಾಮೋಹ ಇದ್ರೆ, ಅಂದ್ರೆ ಕುಟುಂಬ, ಹೆಂಡತಿ, ಮಕ್ಕಳು, ಅಥವಾ ಅದ್ರಲ್ಲೇ ನಾವು ಜಾಸ್ತಿ ವ್ಯಾಮೋಹ ಜಾಸ್ತಿ ಇದ್ರೆ ಅದು ಕಾರ್ಪಣ್ಯ, ಹೃದಯದ ದೌರ್ಬಲ್ಯ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಾವು ಈ ಜೀವನನ್ನ ಆತ್ಮ ಸಾಕ್ಷಾತ್ಕಾರಕ್ಕೆ ನಾವು ಉಪಯೋಗ ಮಾಡ್ಕೊಳ್ಬೇಕಾದ್ರೆ ಅದನ್ನ ಬಿಟ್ಟು ನಾವು ಬರೇ ಈ ಸಂಸಾರದ ಜಂಜಾಟದಲ್ಲೇ ಇದ್ರೆ ಅದು ಕಾರ್ಪಣ್ಯದ ದೋಷ. ಸೊ ಇದರಿಂದ ನಾವು ಹೇಗೆ ಬರುವಂತದ್ದು ಅಂದ್ರೆ, ಇದು ನಮಗೆ ಬರ್ಬೇಕಿದ್ರೆ ಅದಕ್ಕೆ ಸರಿಯಾದ ಒಂದು ಗುರುಗಳ ಮಾರ್ಗದರ್ಶನ ಇಲ್ಲದೆ ಆಗಲ್ಲ. ಸೊ ಇಲ್ಲಿ ಅರ್ಜುನ ಸರೆಂಡರ್ ಆಗುವಂತದ್ದು ಅಂದ್ರೆ ಕೃಷ್ಣನಿಗೆ ಸಂಪೂರ್ಣವಾಗಿ. ಈಗ ಇಲ್ಲಿವರೆಗೆ ಹೇಗಿತ್ತು, ಸಾಕ್ಯ ರಸ ಇತ್ತು, ಸಾಕ್ಯ ರಸದಲ್ಲಿದ್ದ ಅವನು. ಅಂದ್ರೆ ಅವನು ಕೃಷ್ಣನ್ ಜೊತೆ ಅಂದ್ರೆ ಅವರಿಬ್ರು ಮಾತುಕತೆ ಎಲ್ಲ ಸಾಕ್ಯ ರಸ ಆಗಿತ್ತು. ಈಗ ಇಲ್ಲಿ ಅವನು ಶರಣಾಗತ ಆಗ್ತಾ ಇದ್ದಾನೆ. ಅಂದ್ರೆ ಈಗ ಶಿಷ್ಯ, ಗುರು ಅಂತ ಸ್ವೀಕಾರ ಮಾಡ್ತಾ ಇರುವಂತದ್ದು. ಕೃಷ್ಣನನ್ನ ಇಲ್ಲಿ ಗುರು ಅಂತ ಸ್ವೀಕಾರ ಮಾಡಿ ನನಗೆ ಮಾರ್ಗದರ್ಶನ ಕೊಡು ಅಂತ ಹೇಳಿ ಅವನು ಕೇಳ್ಕೊಳ್ತಾ ಇರೋದು. ಸೊ ನಾವು ಸಹ ಲೈಕ್ ಈಗ
ಗುರುಗಳನ್ನ ಅಂದ್ರೆ ಆಧ್ಯಾತ್ಮಿಕತೆಯಲ್ಲಿ ನಮ್ಗೆ ಒಬ್ರು ಗುರುಗಳು ಬೇಕು. ಸೊ ಗುರುಗಳಿಗೆ ಯಾಕೆ ಅಂತ ಹೇಳಿದ್ರೆ ಗುರುಗಳಿಗೆ ಅವರಿಗೆ ಒಂದು ಆತ್ಮ ಸಾಕ್ಷಾರದ ಜ್ಞಾನ ಇರೋದ್ರಿಂದ ಅವ್ರು ನಮಗೆ ದಾರಿ ತೋರ್ಸಬಲ್ಲರು ಅಂತ ಹೇಳಿ. ಈಗ ಶರಣಾಗತಿಯಲ್ಲಿ ಅಂದ್ರೆ ಈಗ ಎಷ್ಟು ವಿಧ ಅಂದ್ರೆ ಶರಣಾಗತಿಯಲ್ಲಿ ಅಂದ್ರೆ ಯಾವ ತರ ಶರಣಾಗತಿ ಇರ್ಬೇಕು ನಮಗೆ ಅಂತ ಹೇಳಿದ್ರೆ ಕೃಷ್ಣನಲ್ಲಿ ಕೃಷ್ಣ ಅಂದ್ರೆ ಅನುಕೂಲಸ್ಯ ಸಂಕಲ್ಪ ಅಂದ್ರೆ ಕೃಷ್ಣನಿಗೆ ಯಾವುದು ಇಚ್ಛೆ ಇದೆಯೋ ಭಗವಂತನಿಗೆ ಏನ್ ಇಚ್ಛೆ ಇದೆಯೋ ಅದನ್ನೇ ಮಾಡುವಂಥದ್ದು. ಪ್ರತಿಕೂಲಸ್ಯ ವರ್ಜನಂ ಅಂತ ಹೇಳಿದ್ರೆ ಯಾವ್ದು ಇಷ್ಟ ಇಲ್ವೋ ಕೃಷ್ಣನಿಗೆ ಹಾಗೂ ಗುರುಗಳಿಗೆ ಅದನ್ನ ನಾವು ಮಾಡ್ಬಾರ್ದು. ಲೈಕ್ ನಮಗಿಷ್ಟ ಇರ್ಬೋದು ಆದ್ರೆ ಅವ್ರಿಗೆ ಇಷ್ಟ ಇಲ್ಲ ಆತರ ಅದನ್ನ ನಾವು ಮಾಡ್ಬಾರ್ದು. ಸೊ ರಕ್ಷಿಷ್ಯಾತಿಥಿ ವಿಶ್ವಾಸ ಅಂತ ಹೇಳಿದ್ರೆ ಕೃಷ್ಣ ನನ್ನನ್ನ ರಕ್ಷಿಸ್ತಾನೆ ಅಂತ ಹೇಳೋ ಒಂದು ನಂಬಿಕೆ, ಬಲವಾದ ಒಂದು ನಂಬಿಕೆ ಇರ್ಬೇಕು. ಗೋಪ್ತೃತ್ವೇ ವರ್ಣನಂ ತತ ಅಂತ ಹೇಳಿದ್ರೆ ಅವನು ನನ್ನ ಗಾರ್ಡಿಯನ್ ಅಂತ ಹೇಳಿದ್ರೆ ನಾನು ಯಾವಾಗ್ಲೂ ಕೃಷ್ಣನ್ ಮೇಲೆ ಡಿಪೆಂಡ್ ಆಗಿರ್ಬೋದು. ಯಾಕಂದ್ರೆ ನಾವು ಹೆಚ್ಚಾಗಿ ಅನ್ಕೊಳ್ಳೋದು ನನ್ನ ಫ್ಯಾಮಿಲಿಯವ್ರು ನನ್ನ ಕಾಪಾಡ್ಬೋದು ಅಥವಾ ಈಗ ಇವನ್ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಅಂತಾರೆ. ಅಂದ್ರೆ ಈಗ ನಮ್ಮ ಫ್ಯಾಮಿಲಿಯವ್ರ ಜೊತೆ ಅಟ್ಯಾಚ್ಮೆಂಟ್ ಇರ್ಬೋದು ಅಥವಾ ಕೆಲವರಿಗೆ ಎಕ್ಸ್ಟೆಂಡ್ ಅಂತ ಹೇಳಿದ್ರೆ ಸೊಸೈಟಿ ಬರುತ್ತೆ, ಮತ್ತೆ ಇನ್ನು ದೇಶ ಎಲ್ಲ ಎಕ್ಸ್ಟೆಂಡೆಡ್ ಅದ್ರಲ್ಲಿ ಏನೋ ಒಂದು ರಸ ಸಿಗುತ್ತೆ. ಹಾಗಾಗಿ ಅವರು ಮಾಡುವಂಥದ್ದು ಅಂದ್ರೆ ಜನ ಅದ್ರಲ್ಲಿ ಇನ್ವಾಲ್ವ್ ಆಗುವಂಥದ್ದು. ಬಟ್ ಅದ್ರಲ್ಲೂ ಅವರದ್ದೇ ಒಂದು ಸೆಲ್ಫಿಶ್, ಅದ್ರಲ್ಲಿ ಕೃಷ್ಣ ಇಲ್ಲ. ಸೊ ಹಾಗಾಗಿ ಈ ಯಾವುದೇ ಮಾಡಿದ್ರು ಇದೆಲ್ಲ ತಾತ್ಕಾಲಿಕವಾದದ್ದು, ಸುಖ ಇಲ್ಲ ಸೊ ಹಾಗಾಗಿ ಗೋಪ್ತೃತ್ವೇ ವರ್ಣನಂತತ ಅಂತ ಹೇಳಿದ್ರೆ ಕೃಷ್ಣ ಬಿಟ್ರೆ ಬೇರೆ ಯಾರು ನಮಗೆ ಕಾಪಾಡಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ನಾವು ಅನ್ಕೊಳ್ತೀವಿ ಅಷ್ಟೇ, ಆಗ್ಬೋದು ಅವ್ರು ಆಗ್ಬೋದು ನಮಗೆ ಲೈಫಲ್ಲಿ, ಬಟ್ ನಿಜವಾಗಿ ನಮಗೆ ಕಷ್ಟದಲ್ಲಿದ್ದಾಗ ಬೇರೆ ಯಾರು ಆಗಲ್ಲ, ಭಗವಂತ ಮಾತ್ರ ಆಗುವಂಥದ್ದು. ಸೊ ಆತ್ಮ ನಿಕ್ಷೇಪ ಕಾರ್ಪಣ್ಯ ಅಂತ ಹೇಳಿದ್ರೆ ಆತ್ಮ ನಿಕ್ಷೇಪ ಅಂದ್ರೆ ಕಂಪ್ಲೀಟ್ ಸರೆಂಡರ್ ಕೃಷ್ಣನಲ್ಲಿ. ಹಾಗೂ ಆತ್ಮ ನಿಕ್ಷೇಪ ಕಾರ್ಪಣ್ಯ ಷಡ್ವಿಧ ಭಕ್ತಿ ಇದು ಶರಣಾಗತಿ ಅಂತ ಹೇಳಿದ್ರೆ ಇದು 6 ಟೈಪ್ ಆಫ್ ಸರೆಂಡರ್. ಸೊ ಇನ್ನೊಂದು ಲಾಸ್ಟ್ ಹ್ಯೂಮಿಲಿಟಿ ಅಂತ ಹೇಳಿದ್ರೆ ಅಂದ್ರೆ ಒಂದು ವಿನಯ ಇಂದ. ಈಗ ಗುರುಗಳ ಹತ್ರ ನಾವು ಕೇಳ್ಬೇಕಾದ್ರೆ ಅದು ಅಂದ್ರೆ ನಮ್ಮ ಅಧಿಕಾರವಾಗಿ ಅಥವಾ ಹಾಗೆ ಕೇಳುವಂತದ್ದಲ್ಲ, ತುಂಬಾ ವಿನಯದಿಂದ ಕೇಳಿ ಆ ರೀತಿ ಜ್ಞಾನವನ್ನ ತಗೊಳ್ಳುವಂಥದ್ದು. ಹಾಗೂ ಸೊ ಇಲ್ಲಿ ಅರ್ಜುನ ಕೃಷ್ಣನಿಗೆ ಆ ರೀತಿ ಒಂದು ಸರೆಂಡರ್ ಆಗ್ತಾ ಇರುವಂತದ್ದು. ಸೊ ಪ್ರಭುಪಾದ್ ಹೇಳ್ತಾರೆ ಲೈಕ್ ಮಾನವ ಜೀವನ ತುಂಬಾ ಅಮೂಲ್ಯವಾದದ್ದು. ನಾವು ಈ ಅಫೆಕ್ಷನ್ ಏನದಿದೆ ಅದು ಪ್ರಾಣಿಗಳಲ್ಲೂ ಇದೆ ಅಂತ, ಕೆಳಮಟ್ಟದ ಪ್ರಾಣಿಗಳಲ್ಲಿನೂ ಇದೆ, ನಾವು ನೋಡ್ತೀವಿ. ಅವರಲ್ಲೂ ಹಾಗೆ ಅವರ ಮಕ್ಕಳ ಮೇಲೆ ಒಂದು ಪ್ರೀತಿ ಇರುವಂತದ್ದು ಪ್ರಾಣಿಗಳಿಗೂ ಇದೆ. ಸೊ ಹಾಗಾಗಿ ನಾವು ಆಹಾರ, ನಿದ್ರಾ, ಭಯ, ಮೈಥುನ ಈ ನಾಲ್ಕು ಆಹಾರ ಅಂದ್ರೆ ತಿನ್ನುವಂಥದ್ದು, ತಿನ್ನೋದು, ಆಹಾರ, ನಿದ್ದೆ ಮಾಡುವಂಥದ್ದು. ಸೊ ಇದು ಆಹಾರದಲ್ಲಿ ಅವರು ತಿಂತವೆ, ಪ್ರಾಣಿಗಳು ತಿಂತವೆ, ನಾವು ತಿಂತೀವಿ. ಸೊ ನಿದ್ರೆ ಮಾಡುವಂಥದ್ದು, ನಿದ್ದೆನು ಅವು ಮಾಡ್ತವೆ, ನಮ್ಮಿಂದ ಹೆಚ್ಚು ಮಾಡ್ತವೆ. ಈಗ ಪೋಲಾರ್ ಬೇರ್ ಎಲ್ಲ ಒಂದು 6 ತಿಂಗಳು ಮಲಗುವಂಥದ್ದು. ಮತ್ತು ನಾವು ಹೇಳ್ತೀವಿ ಹರ್ಬಿನೇಷನ್ ಪೀರಿಯಡ್ ಅಂತ, ಲೈಕ್ ಅದೇ ಅವರು ಸುಮಾರು ತಿಂಗಳುಗಳ ಕಾಲ ಪ್ರಾಣಿಗಳು ಮಲಗಿರೋ ಸ್ಟೇಜ್ ಅಲ್ಲಿ ಇರ್ತಾರೆ. ಸೊ ನಮ್ಮಿಂದ ಹೆಚ್ಚೇ ಇದಾವೆ ಅವು. ಸೊ ಮತ್ತೆ ಇನ್ನೊಂದು ಭಯ ಅಂತ ಹೇಳಿದ್ರೆ ಈಗ ನಾವು ಮುಂದೆ ಏನಾಗ್ಬೋದು ನನ್ನ ಜೀವನದಲ್ಲಿ, ಈಗ ನನ್ನ ಮಕ್ಕಳಿಗೆ ಏನಾದ್ರು ಸಂಪಾದನೆ ಮಾಡಿಡ್ಬೇಕು ಅಥವಾ ಮುಂದೆ ಏನೋ ಒಂದು ಎಮರ್ಜೆನ್ಸಿ ಬರ್ಬೋದು, ನಾವು ಹಾಗೆ ಅದನ್ನ ಕೂಡಿಡುವಂಥದ್ದು. ಸೊ ಕೂಡಿಡುವಂಥದ್ದು ಬೇಕು, ಆದ್ರೆ ಅದು ಅತಿ ಆಗ್ಬಾರ್ದು. ಅಂದ್ರೆ ಅದನ್ನೇ ಯಾಕಂದ್ರೆ ನಾವೀಗ ಮಾಡುವಂಥದ್ದು ಏನು ಅಂದ್ರೆ ಒಂದು ಜನರೇಷನ್ ಅಲ್ಲ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಂದ್ರೆ ಜನರಲ್ ಆಗಿ ಮೆಂಟಾಲಿಟಿ ಏನಂತ ಹೇಳಿದ್ರೆ ಸಂಪಾದನೆ ಮಾಡಿದಷ್ಟು ತೃಪ್ತಿ ಇಲ್ಲ ಮನುಷ್ಯನಿಗೆ. ಸೊ ಅದು ಆತರ ಒಂದು ಭಯ ಅದು ಪ್ರಾಣಿಗಳಲ್ಲೂ ಇದೆ. ಅದು ಪ್ರಾಣಿಗಳು ಕೂಡ ಅವರ ಮಕ್ಕಳಿಗೆ ಒಂದು ಸೇವ್ ಮಾಡಿಡುವಂಥದ್ದು. ಅಂದ್ರೆ ಹುಲಿ ಸಹ ಅದರ ಇದಕ್ಕೆ ಬೇಟೆ ಮಾಡಿ ಅದನ್ನ ತನ್ನ ಮಕ್ಕಳನ್ನ ಸಾಕುವಂಥದ್ದು ಮಾಡ್ತವೆ, ಇನ್ನು ಪ್ರಾಣಿಗಳು ಮಾಡ್ತವೆ. ಹಾಗೂ ಭಯ, ಮೈಥುನ ಅಂತ ಹೇಳಿದ್ರೆ ಅದು ಈಗ ಮಕ್ಕಳು ಈಗ ಅವಕ್ಕೂನು ಅಷ್ಟೇ, ಈಗ ನಮಗೆ ಹೇಗೆ ನಾವು ಮಕ್ಕಳು ಇರೋ ತರ ಅವರಿಗೇನು ಹಾಗೆ ಇನ್ನೂ ಜಾಸ್ತಿ. ಹಾಗೆ ನೋಡಿದ್ರೆ ಬೆಕ್ಕುಗಳು ನಾಯಿಗಳೆಲ್ಲ ಒಂದೇ ಸರ್ತಿಗೆ ಅವರಿಗೆ 5-10 ಹಾಗೆಲ್ಲ ಆಗುವಂಥದ್ದು. ಸೊ ಅದ್ರಲ್ಲಿ ಈ 4 ನಾವು ಮಾಡ್ತಾ ಇದ್ರೆ ನಮಿಗೂ ಹಾಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಪ್ರಭುಪಾದ್ ಬರೀತಾರೆ ಭಾವಾರ್ಥದಲ್ಲಿ. ಸೊ ಹಾಗಾದ್ರೆ ನಾವು ಏನ್ ಮಾಡ್ಬೇಕು ಜೀವನದಲ್ಲಿ ಅಂದ್ರೆ ಅವನಿಗೆ ಇದ್ರಲ್ಲಿ ಅರ್ಥ ಆಯ್ತು, ಅವನಿಗೆ ನಾನು ಓವರ್ ಆಗಿ ಅಫೆಕ್ಷನ್ ಆಗಿರೋದು ಸರಿ ಇಲ್ಲ. ಯಾಕಂದ್ರೆ ಕ್ಷತ್ರಿಯಾಗಿ ಅವನ ಧರ್ಮ ಯುದ್ಧ ಮಾಡ್ಬೇಕು, ಆದ್ರೆ ಅವನಿಲ್ಲಿ ಗೊಂದಲಕ್ಕೆ ಅಂದ್ರೆ ಒಳಗಾಗಿದ್ದಾನೆ.
ಮಾಡ್ಬೇಕಾ ಬೇಡ್ವಾ ಅಂತ. ಹಾಗಾಗಿ ಅವನು ಗುರುಗಳನ್ನ ಅಂದ್ರೆ ಪರಮ ಗುರು ಕೃಷ್ಣನನ್ನ ಇದ್ ಮಾಡ್ತಾನೆ. ನಮಗೆ ಆದ್ರೆ ಈಗ ಕೃಷ್ಣ ಪರಮಾತ್ಮನ ಡೈರೆಕ್ಟ್ ಆಗಿ ಹೋಗಕ್ಕಾಗಲ್ಲ, ಹಾಗಾಗಿ ನಾವು ಗುರುಗಳ ಮುಖಾಂತರ ಹೋಗ್ಬೇಕು. ಸೊ ಪ್ರಭುಪಾದವರ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಆಧ್ಯಾತ್ಮಿಕ ಇದ್ರಲ್ಲಿ ಮುಂದೆ ಸಾಗಬಹುದು. ಲೈಕ್ ಅವರ ಒಂದು ಮಾರ್ಗದರ್ಶನ ಬೇಕೇ ಬೇಕು ನಮಗೆ. ಸೊ ಭಗವಂತನ ಸಾಕ್ಷಾತ್ಕಾರದಲ್ಲಿ 3 ಹಂತಗಳು. ಮೊದಲಿಗೆ ಬ್ರಹ್ಮನ್, ಪರಮಾತ್ಮ ಹಾಗೂ ಭಗವಾನ್. ಸೊ ಬ್ರಹ್ಮನ್ ಅಂತ ಹೇಳಿದ್ರೆ ಇದು ದೇವರ ಅಂದ್ರೆ ಭಗವಂತನ ದೇಹದಿಂದ ಬರುವಂತ ಒಂದು ಪ್ರಕಾಶ, ಅಂದ್ರೆ ಎಫಲ್ಜೆನ್ಸ್. ಸೊ ಇದು ಲೈಟ್. ಇದು ಹೆಚ್ಚಾಗಿ ಏನಂತ ಹೇಳಿದ್ರೆ ಇವರು ಸುಮಾರು ಜನ ತಿಳ್ಕೊಳ್ಳೋರು 90%, 90% ಅಷ್ಟು ಜನ ತಿಳ್ಕೊಳ್ಳುವಂಥದ್ದು ಏನು ಅಂತ ಹೇಳಿದ್ರೆ ಭಗವಂತ ಅಂದ್ರೆ ಒಂದು ಲೈಟ್. ಅಂದ್ರೆ ನಂಬ್ತಾರೆ ದೇವ್ರು ಅಂದ್ರೆ ಒಂದು ಪವರ್, ನಾನು ನಂಬ್ತೀನಿ, ಆದ್ರೆ ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳುವಂತದ್ದು. ಆದ್ರೆ ಇಲ್ಲಿ ತಪ್ಪದು. ಭಗವಂತನಿಗೆ ರೂಪ ಇದೆ, ಭಗವಂತ. ಸೊ ಇನ್ನು ನೆಕ್ಸ್ಟ್ ಬರುವಂತದ್ದು ಪರಮಾತ್ಮ. ಪರಮಾತ್ಮ ಅಂತ ಹೇಳಿದ್ರೆ ಚತುರ್ಭುಜ ಫಾರ್ಮ್. ಸೊ ಇದು ವಿಷ್ಣು, ಶಂಖ ಚಕ್ರ ಗದಾ ಪದ್ಮ. ಸೊ ಈ ರೂಪ ನಮ್ಮ ಹೃದಯದಲ್ಲಿ, ನಮ್ಮ ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇರುವಂತದ್ದು. ಸೊ ಈ ಒಂದು ಫಾರ್ಮ್ ಅಲ್ಲಿ. ಮತ್ತೆ ಇನ್ನೊಂದು 3ನೇದು ಭಗವಾನ್. ಭಗವಾನ್ ಅಂತ ಹೇಳಿದ್ರೆ ಕಂಪ್ಲೀಟ್. ಸೊ ಇದು ಕೃಷ್ಣನ ಅಂದ್ರೆ ಎರಡು ಭುಜದ ಫಾರ್ಮ್ ಅಂದ್ಬಿಟ್ಟು ಭಗವಾನ್. ಸೊ ಇದನ್ನ ನಾವ್ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ಒಂದು ಸನ್ ಅನಾಲಜಿ ಅಂತ ಹೇಳಿದ್ರೆ, ಈಗ ಸೂರ್ಯನ ಕಿರಣಗಳು, ಈಗ ಸೂರ್ಯ ಬೇರೆ ಅಲ್ಲ, ಸೂರ್ಯನ ಕಿರಣ ಬೇರೆ ಅಲ್ವಾ. ಸೂರ್ಯನಿಂದಲೇ ಬರುವಂತದ್ದು ಸೂರ್ಯನ ಕಿರಣ. ಹಾಗಂತ ಹೇಳಿ ಸೂರ್ಯನ ಕಿರಣ ಮಾತ್ರ ಅಂದ್ರೆ ಅದನ್ನ ದೇವ್ರು ಅಂತ ನಂಬ್ಕೊಂಡ್ರೆ ಅದು ತಪ್ಪಾಗತ್ತೆ. ಸೊ ಇಲ್ಲಿ ಬ್ರಹ್ಮನ್ಗೆ ಸೂರ್ಯನ ಕಿರಣಗಳಿಗೆ ಹೋಲಿಸಲಾಗಿದೆ. ಸೊ ಪರಮಾತ್ಮ ಅಂತ ಹೇಳಿದ್ರೆ ಅದು ಒಂದು ಪ್ಲಾನೆಟ್, ಸನ್ ಇರುವಂತದ್ದಲ್ಲಿ ಸನ್ ಪ್ಲಾನೆಟ್ ಅಂತ ಇದೆ. ಸೊ ಸನ್ ಪ್ಲಾನೆಟ್, ಸನ್ ಡಿಸ್ಕ್. ಸೊ ಆ ಡಿಸ್ಕ್ ಅನ್ನ ಪರಮಾತ್ಮಗೆ ನಾವು ಹೋಲಿಸ್ಬೋದು. ಹಾಗೂ ಭಗವಾನ್ ಅಂತ ಹೇಳಿದ್ರೆ ಈಗ ಸನ್ ಪ್ಲಾನೆಟ್ ಒಳಗಡೆ ವಿವಸ್ವಾನ್ ಅಂತ ಹೇಳಿ ಸೂರ್ಯದೇವರು. ಸೊ ಸೂರ್ಯದೇವರು ಫಾರ್ಮ್ ಇದೆ, ನಮಗೆ ಹೇಗೆ ಫಾರ್ಮ್ ಇದೆ ಹಾಗೆ ಸೂರ್ಯದೇವರಿಗೂ ಫಾರ್ಮ್ ಇದೆ. ಸೊ ಆ ಫಾರ್ಮ್ ಅದನ್ನ ಭಗವಾನ್ ಅಂತ ಹೇಳಿ ಹೇಳ್ಬೋದು. ಲೈಕ್ ಏನಂದ್ರೆ ಈಗ ದೇವರನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಈ ಮಾಯಾವಾದಿಗಳೇನಂತ ಹೇಳಿದ್ರೆ ಅವರು ಜಸ್ಟ್ ಒಂದು ನಿರಾಕಾರವಾದಿಗಳು ಬಿಲೀವ್ ಮಾಡುವಂಥದ್ದು ದೇವರಿಗೆ ಒಂದು ರೂಪ ಇಲ್ಲ ಅಂತ ಹೇಳಿ. ಆದ್ರೆ ನಿಜವಾಗ್ಲು ಅಂತ ಹೇಳಿದ್ರೆ ಕೃಷ್ಣನಿಗೆ ರೂಪ ಇದೆ. ಮತ್ತೆ ನಾವು ಅವರ ಒಂದು ಗುಣಗಳು, ಕ್ವಾಲಿಟೀಸ್, ದೇವರ ಒಂದು ತಿಳ್ಕೊಳ್ಳುವಂಥದ್ದು ಹಾಗೂ ಪಾಸ್ಟ್ ಟೈಮ್ಸ್ ಇದರ ಬಗ್ಗೆ ಎಲ್ಲ ತಿಳ್ಕೊಳ್ಳುವಂಥದ್ದು, ದೇವರ ಲೀಲೆಗಳನ್ನ ತಿಳ್ಕೊಳ್ಳುವಂಥದ್ದು, ಇದೆಲ್ಲ ಕಂಪ್ಲೀಟ್. ಅಂದ್ರೆ ದೇವ್ರು ಅಂತ ಹೇಳಿದ್ರೆ ನಮಗೆ ಸಚ್ಚಿತ್ ಆನಂದ. ಸೊ ಆ 3 ಬೇಕು. ಇದು ಸತ್ ಅಂತ ಹೇಳ್ಬೋದು. ಬ್ರಹ್ಮನ್ ಅಂತ ಹೇಳಿದ್ರೆ ಸತ್ ಅಂತ ಹೇಳಿದ್ರೆ ಇಟರ್ನಲ್ ಅಂದ್ರೆ ಶಾಶ್ವತವಾದದ್ದು. ಚಿತ್ ಅಂತ ಹೇಳಿದ್ರೆ ಜ್ಞಾನ. ಸೊ ಜ್ಞಾನ. ಸೊ ಈಗ ನಮಗೆ ಒಂದು ರಿಯಲೈಸೇಷನ್ ಆದ್ರೆ, ಒಂದು ಸಾಕ್ಷಾತ್ಕಾರದಲ್ಲಿ ನಮಗೆ ಬರೀ ಒಂದು ಶಾಶ್ವತವಾದದ್ದು ಆ ಒಂದು ಸಾಕ್ಷಾತ್ಕಾರ ಸಿಗುತ್ತೆ. ಅದೇ ಪರಮಾತ್ಮ ರಿಯಲೈಸೇಷನ್ ಆದ್ರೆ ಅಂದ್ರೆ ಈ ಸಾಕ್ಷಾತ್ಕಾರದಲ್ಲಿ ಜ್ಞಾನ ಕೂಡ ಸಿಗುತ್ತೆ. ಸೊ ನಿತ್ಯವಾದದ್ದು, ಶಾಶ್ವತವಾದದ್ದು ಹಾಗೂ ಸಚ್ಚಿತ್ ಆನಂದ. ಸೊ ಆನಂದ ಬೇಕಾದ್ರೆ ನಮಗೆ ಭಗವಾನ್ ಸಾಕ್ಷಾತ್ಕಾರದಲ್ಲಿ ಮಾತ್ರ ಇದು ಸಿಗುವಂತದ್ದು. ಸೊ ಇದು ಹೇಗೆ ಅಂತ ಹೇಳಿದ್ರೆ, ಈಗ ನಿಮ್ಮ ದೃಷ್ಟಿ ನಿಷ್ಪಾಪವಾಗಿ ಪರಿಪೂರ್ಣವಾಗಿದ್ದಾಗ ನಾನು ನೋಡುವುದನ್ನು ನಾನು ನಂಬುತ್ತೇನೆ ಅಂತ ಹೇಳಿದ್ರೆ, ಇದು ಪ್ರಭುಪಾದಿಗೊಬ್ರು ಕೇಳ್ತಾರೆ, ಲೈಕ್ ಪ್ರಭುಪಾದ್ ನೀವು ದೇವ್ರನ್ನ ನೋಡಿದೀರಾ ಅಂತ ಒಬ್ಬ ಕೇಳ್ತಾನೆ ಬಂದು. ಆಗ ಒಬ್ಬ ಜರ್ನಲಿಸ್ಟ್ ಆಕ್ಚುಲಿ ಅವ್ನ್ ಕೇಳ್ತಾನಂತೆ ಪ್ರಭುಪಾದಿಗೆ, ನೀವು ದೇವ್ರನ್ನ ನೋಡಿದೀರಾ ಅಂತ. ಪ್ರಭುಪಾದ್ ಹೇಳ್ತಾರೆ, ನಾನ್ ನೋಡಿದೀನಿ ಅಂತ ಹೇಳಿದ್ರೆ ನೀನ್ ನಂಬ್ತೀಯಾ ಅಂತ. ಸೊ ಅವ್ನು ಇಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ನಿನ್ನ ಪ್ರಶ್ನೆ ಕೂಡ ಪರಿಪೂರ್ಣ ಅಲ್ಲ ಅಂತ ಹೇಳಿ. ಸೊ ಅಂದ್ರೆ ನಮಗೆ ಇದನ್ನ ನಮ್ಮ ಈ ಏನಂತಾರೆ ಅಂದ್ರೆ ಈ ಸೆನ್ಸಸ್ ಅಲ್ಲಿ ಭೌತಿಕವಾಗಿರುವಂತ ಈ ಇದ್ರಲ್ಲಿ ಮತ್ತೆ ನಮ್ಮ ಇದ್ರಲ್ಲಿ ಕೃಷ್ಣನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅಂದ್ರೆ ಭಕ್ತಿಯಿಂದ ಮಾತ್ರ ನೋಡಕ್ ಸಾಧ್ಯ. ಈಗ ನಮ್ಗೆ ಹೇಗೆ ಅದನ್ನ ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಲೈಕ್ ಈಗ ಒಂದು ದೂರದಿಂದ ನಾವು ನೋಡ್ತೀವಿ, ದೂರದಿಂದ ನೋಡುವಾಗ ಒಂದು ಬೆಟ್ಟ ತರ ಕಾಣುತ್ತೆ. ಸೊ ಇಲ್ಲಿ ನಮಗೇನು ಫಾರ್ಮ್ ಅಂತಂದ್ರೆ ಗೊತ್ತಾಗಲ್ಲ, ಏನಿದೆ ಅಂತ ದೂರದಿಂದ ಗೊತ್ತಾಗಲ್ಲ. ಅದೇ ಸ್ವಲ್ಪ ಹತ್ರ ಹೋದಾಗ ಅಲ್ಲಿ ಮರ ಇರುವಂತದ್ದು ಕಾಣುತ್ತೆ ನಮಗೆ. ಅದೇ ಇನ್ನೂ ತುಂಬಾ ಹತ್ರ ಹೋದಾಗ ಅಲ್ಲಿ ಮರದಲ್ಲಿ ಪಕ್ಷಿ ಸಹ ಇದೆ.
ಸೊ ದೂರದಿಂದ ನೋಡುವಂಥದ್ದು ಬ್ರಹ್ಮನ್ನು, ಇದು ಪರಮಾತ್ಮ ಹಾಗೂ ಭಗವಾನ್ ಅಂತ ಹೇಳ್ಬೋದು. ಸೊ ಇದು ಕೃಷ್ಣನ ರೂಪ. ಸೊ ಇದು ಬ್ರಹ್ಮ ಸಂಹಿತೆಯಲ್ಲಿ ಏನಂತ ವಿವರಿಸಿದ್ದಾರೆ, ಬ್ರಹ್ಮನ ಪ್ರಾರ್ಥನೆ. ವೇಣುಂ ಕ್ವಣಂತಮರವಿಂದ ದಲಾಯತಾಕ್ಷಂ ಪರ್ಹಾವಸತ್ವತಂ ಸಮಸಿತಾಂಬುದ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ವೇಣುವನ್ನ ನುಡಿಸುವುದರಲ್ಲಿ ಪ್ರವೀಣ ಆಗಿರುವಂತವನು ಕೃಷ್ಣ. ಹಾಗೂ ವೇಣುಂ ಕೊಣಂತಂ ಅರವಿಂದ ದಲಾಯತಾಕ್ಷಂ ಅಂದ್ರೆ ಕಮಲದಂತ ಕಣ್ಣುಗಳು, ಬರ್ಹಾವತಂಸಮ ಸಿತಾಂಬುದ ಸುಂದರಾಂಗಂ ಅಂದ್ರೆ ಇದರಲ್ಲಿ ತಲೆಯಲ್ಲಿ ನವಿಲುಗರಿ ಇಟ್ಕೊಂಡು ಅಂದ್ರೆ ಸುಂದರವಾಗಿ ಇರುವಂತ ಒಂದು ಕೃಷ್ಣ. ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಅಂತ ಹೇಳಿದ್ರೆ, ಕಂದರ್ಪರು ಅಂತ ಹೇಳಿದ್ರೆ ತುಂಬಾ ಸುಂದರವಾಗಿರುವಂತವ್ರು ಅಂತ ಹೇಳಿ, ಮನ್ಮಥ ಅಂತ ಹೇಳ್ತಾರಲ್ಲ, ಅಂತ ಸಾವಿರಾರು ಕಂದರ್ಪರು ಇವರ ಕೃಷ್ಣನ ಮುಂದೆ ಏನಿಲ್ಲ ಅಂತೆ. ಅಷ್ಟು ಚಂದ ಕೃಷ್ಣನ ರೂಪ ಅಂತ ಹೇಳಿ. ಹಾಗೂ ಕೃಷ್ಣನ ಕಲರು ಒಂದು ಇದಕ್ಕೆ ಶ್ಯಾಮವರ್ಣ ಅಂದ್ರೆ ಆಕಾಶದಲ್ಲಿ ಇರುವಂತ ಒಂದು ಮೋಡಕ್ಕೆ ಮೋಡದ ಕಲರಿಗೆ ಕಂಪೇರ್ ಮಾಡಿ ಹಾಡುವಂಥದ್ದು. ಸೊ ಈಗ ಭಗವಾನ್ ಅಂದ್ರೆ ಯಾರು, ಭಗವಾನ್ ಅಂತ ಯಾರನ್ನ ಹೇಳ್ಬೋದು? ಈಗ ಅದನ್ನ ಪರಾಶರ ಮುನಿಗಳು ಭಾಗವತಮಲ್ಲಿ ಅಂದ್ರೆ ಇದರಲ್ಲಿ ಪದ್ಮ ಪುರಾಣದಲ್ಲಿ ಈ ತರ ಹೇಳಿದ್ದಾರೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರೀಯ ಜ್ಞಾನ ವೈರಾಗ್ಯಶ್ಚ ಚೈವ ಸನ್ನಂಭಗ ಇತಿಂಗಣ ಅಂತ ಹೇಳಿದ್ರೆ, ಯಾರು ಈ 6 ವಿಷಯಗಳಲ್ಲಿ ಪರಿಪೂರ್ಣನಾಗಿರ್ತಾನೋ ಅವನು ಭಗವಂತ. ಯಾವುದೆಲ್ಲ ವಿಷಯದಲ್ಲಿ? ಶ್ರೇಯ ಅಂತ ಹೇಳಿದ್ರೆ ಶ್ರೀಮಂತಿಕೆ, ಹಾಗೂ ಬಲದಲ್ಲಿ ಪರಿಪೂರ್ಣ, ಹಾಗೂ ಅವನು ತುಂಬಾ ಯಶಃ ಅಂತ ಹೇಳಿದ್ರೆ ಫೇಮಸ್, ಮತ್ತೆ ಬರುವಂತದ್ದು ಶ್ರೀಯ ಅಂತ ಹೇಳಿದ್ರೆ ಬ್ಯೂಟಿ ಸೌಂದರ್ಯ, ಹಾಗೂ ಜ್ಞಾನ ನಾಲೆಜ್, ಮತ್ತು ವೈರಾಗ್ಯ ಅಂದ್ರೆ ರಿನನ್ಸಿಯೇಷನ್. ಸೊ ಅದನ್ನ ನಾವೇ ನೋಡೋಣ. ಸೊ ಈಗ ಆಲ್ ರಿಚಸ್ ಅಂತ ಹೇಳಿದ್ರೆ ಕೃಷ್ಣನಿಗೆ ಎಷ್ಟು ಶ್ರೀಮಂತ ಕೃಷ್ಣ ಅಂತ ಹೇಳಿದ್ರೆ ಎಷ್ಟು ಅಂದ್ರೆ ಕೃಷ್ಣ ಜಗತ್ತಿಗೆ ಒಡೆಯ, ಲೈಕ್ ಅವನೇ ಸೃಷ್ಟಿ ಮಾಡಿರುವಂತದ್ದು. ಇದು ಒಂದೇ ಬ್ರಹ್ಮಾಂಡ ಅಲ್ಲ. ಚೈತನ್ಯ ಚರಿತಾಮೃತದಲ್ಲಿ ಇವರು ಚೈತನ್ಯ ಮಹಾಪ್ರಭುಗಳು ಹೇಳುವಂತದ್ದು, ಈ ನಮ್ಮ ಬ್ರಹ್ಮಾಂಡ ಏನಿದೆ ಅದೊಂದು, ಈಗ ಬಕೆಟ್ ಅಲ್ಲಿ ಒಂದು ಬಕೆಟ್ ಅಲ್ಲಿ ಫುಲ್ಲು ಸಾಸಿವೆ ಇದ್ರೆ ಒಂದು ಸಾಸಿವೆ ನಮ್ಮ ಬ್ರಹ್ಮಾಂಡ ಅಂತೆ. ಅಂದ್ರೆ ಆತರ ಅಷ್ಟು ಬ್ರಹ್ಮಾಂಡಗಳಿದೆ. ಸೊ ನಾವು ಎಲ್ಲಿದ್ದೀವಿ ನಾವು ಯೋಚನೆ ಮಾಡ್ಬೇಕು. ಸೊ ಅಷ್ಟು ಒಂದು ಕ್ರಿಯೇಟ್ ಮಾಡಿರುವಂತ ಕೃಷ್ಣ. ಹಾಗೂ ಮತ್ತು ಅಷ್ಟು ಮಾಡಿದ್ರು ಸಹ ಕೃಷ್ಣನಿಗೆ ಯಾವುದೇ ಒಂದು ಅದರ ಮೇಲೆ ಒಂದೇನು ಅಟ್ಯಾಚ್ಮೆಂಟ್ ಇಲ್ಲ. ಸೊ ಅಂದ್ರೆ ಅದು ನಿಮ್ಗೆ ಓಕೆ, ಅದು ನೆಕ್ಸ್ಟ್ ವೈರಾಗ್ಯದಲ್ಲಿ ಬರುತ್ತೆ. ಸೊ ಈಗ ಇದು ಗೋಲೋಕದಲ್ಲಿ ಇರುವಂತದ್ದು ಕೃಷ್ಣ. ಹಾಗೂ 16,000 ರಾಣಿಯರನ್ನ ಮದ್ವೆ ಆಗುವಂಥದ್ದು. ಸೊ ಅಷ್ಟು ಶ್ರೀಮಂತಿಕೆ ಅಂದ್ರೆ ಅವನಷ್ಟು ಜನಕ್ಕೂ ಸಹ ಒಂದು ವೈಡೂರ್ಯದ್ದು ಬರೇ ವೈಡೂರ್ಯದ ಒಂದು ಮಹಲನ್ನೇ ಕಟ್ಸಿರ್ತಾನಂತೆ ಕೃಷ್ಣ. ಅಂದ್ರೆ ಒಬ್ಬೊಬ್ರಿಗೂ ಸಹ ಒಂದು ಮಹಲಲ್ಲಿ ಎಲ್ಲರೂ ಇರುವಂತದ್ದಲ್ಲ, ಒಂದೊಂದು ರಾಣಿಯರಿಗೂ ಒಂದೊಂದು ಮಹಲು, ಅಂದ್ರೆ ಅಷ್ಟು ಶ್ರೀಮಂತಿಕೆ. ಸೊ ಇಲ್ಲಿ ಆಲ್ ಸ್ಟ್ರೆಂತ್. ಸೊ ಅಂದ್ರೆ ಬಲದಲ್ಲಿ ಕೃಷ್ಣನ ಯಾರಿಗೂ ನಾವು ಕಂಪೇರ್ ಮಾಡಕ್ ಆಗಲ್ಲ. ಯಾಕಂತ ಹೇಳಿದ್ರೆ ಕೃಷ್ಣ ಗೋವರ್ಧನ ಬೆಟ್ಟ ಇದು ನಿಮಗೆ ಎಲ್ಲರಿಗೂ ಗೊತ್ತಿರುವಂತದ್ದು. ಅದು 7 ದಿನ 7 ರಾತ್ರಿ ಒಂದು ಕಿರು ಬೆರಳಲ್ಲಿ ಕೃಷ್ಣ ಎತ್ತಿದ್ದ. ಸೊ ಅದು ಎಷ್ಟು ದೊಡ್ಡ ಇತ್ತು ಅಂತ ಹೇಳಿದ್ರೆ, ಅದು ಅಂದ್ರೆ ಗೋವರ್ಧನ ಬೆಟ್ಟ 25 ಕಿಲೋಮೀಟರ್ ಅಷ್ಟು ದೊಡ್ಡ ಇತ್ತಂತೆ. ಸೊ ಅಷ್ಟು ದೊಡ್ಡ ಬೆಟ್ಟವನ್ನ ಅವನು ಒಂದು ಕಿರು ಬೆರಳಲ್ಲಿ ಎತ್ತಿ, ಹಾಗೂ ಇನ್ನೊಂದು ಕೈಯಲ್ಲಿ ಅವನು ಕೊಳಲು ನುಡಿಸ್ತಾ ಇದ್ದ. ಸೊ ಹಾಗಿದ್ರೆ ಅದರಲ್ಲಿ ನೋಡಿ ಕೃಷ್ಣನಿಗೆ ಎಷ್ಟು ಬಲ ಅಂತ. ಮತ್ತೆ ಇದು ತ್ರೇತಾಯುಗದಲ್ಲಿ ಯಾವಾಗ ಅಂದ್ರೆ ಅವರು ಸಮುದ್ರದ ಮೇಲೆ ಸೇತುವೆ ಕಟ್ಟುವ ಟೈಮಲ್ಲಿ ಅವನು ಸಮುದ್ರ ದೇವ ಪ್ರಾರ್ಥನೆ ಮಾಡ್ತಾನೆ ರಾಮ. ಅವನು ಆಗ ಕೇಳೋದೇ ಇಲ್ಲ ಅವನಿಗೆ, ಅಂದ್ರೆ ಲೆಕ್ಕಿಸೋದಿಲ್ಲ ಅವನು. ಆಗ ರಾಮನಿಗೆ ಕೋಪ ಬಂದು ಅವನು ಆ ನೀರನ್ನೆಲ್ಲ ಬತ್ತಿಸ್ತೇನೆ ಅಂತ ಹೇಳಿ ಅವನು ಅನ್ಕೊಳ್ವಾಗ, ಅಂದ್ರೆ ನಿಶ್ಚಯ ಮಾಡಿದಾಗ ಅವನು ಬಂದು ಅವನ ಹತ್ರ ಕ್ಷಮೆ ಕೇಳ್ತಾನೆ. ಸೊ ಅದು ದೇವರ ಒಂದು ಬಲ. ಮತ್ತೆ ಇನ್ನೊಂದು, ಕೃಷ್ಣ ಒಂದು ಸಣ್ಣ ಶಿಶು ಆಗಿದ್ದಾಗ, ಅಂದ್ರೆ
ಹಾಲು ಕುಡಿಯುವಂತ ಮಗು ಅಂತ ಒಂದು ಸಣ್ಣ ಮಗು ಪೂತನ ಅನ್ನುವ ಒಂದು ದೊಡ್ಡ ರಾಕ್ಷಸಿಯನ್ನ ಕೊಲ್ತಾನೆ. ಸೊ ಅದೊಂದೇ ಅಲ್ಲ, ಕೃಷ್ಣನ ಒಂದು ಪಾಸ್ಟ್ ಟೈಮ್ ಅಲ್ಲಿ ನಾವು ತುಂಬಾ ನೋಡಿದೀವಿ ಲೀಲೆಗಳಲ್ಲಿ, ಎಷ್ಟು ಜನ ರಾಕ್ಷಸರನ್ನ ಅವನು ಯಾವುದೇ ಒಂದು ಶಸ್ತ್ರ ಇಲ್ಲದೆ ಕೊಲ್ತಾನೆ. ಸೊ ಕೃಷ್ಣ ಆಲ್ ಸ್ಟ್ರೆಂತ್. ಸೊ ಇನ್ನೊಂದು ಯಶಃ. ಯಶಃ ಅಂತ ಹೇಳಿದ್ರೆ ಅವನು ತುಂಬಾ ಕೃಷ್ಣ ಎಷ್ಟು ಪ್ರಸಿದ್ಧಿ ಅಂತ ಹೇಳಿದ್ರೆ 3 ಲೋಕದಲ್ಲಿಯೂ ಪ್ರಸಿದ್ಧಿ ಕೃಷ್ಣ ಪ್ರಸಿದ್ಧ. ಹಾಗೂ ಈಗ ಭಗವದ್ಗೀತೆಯ ಜ್ಞಾನ ಏನಿದೆ, ಅಲ್ಲ ಈಗ ಭಗವದ್ಗೀತೆ ಏನಿದೆ ಈಗ 5000 ವರ್ಷದ ಹಿಂದೆ ಕೃಷ್ಣ ಹೇಳಿರುವಂತದ್ದು. ಆದ್ರೆ ನಾವು ಇವಾಗಲೂ ಅದನ್ನ ಹೇಳ್ತೀವಿ ಹಾಗೂ ಕೃಷ್ಣನನ್ನ ನೆನ್ಸ್ಕೊಳ್ತೀವಿ. ಈಗ ಬೇರೆ ಎಲ್ಲ ಭೌತಿಕವಾಗಿ ನೋಡಿದ್ರೆ ನಾವು ಎಷ್ಟೋ ಜನ ಈಗ ಫೇಮಸ್ ಆದವರು ಬರ್ತಾರೆ, ಮತ್ತೆ ಒಂದು ಜನರೇಷನ್ ಕಳೆದ ಹಾಗೆ ನಮಗೆ ಅವರನ್ನ ನೆನ್ಪೇ ಇರಲ್ಲ. ಅವರೆಲ್ಲ ಮರ್ತು ಹೋಗ್ತೀವಿ ನಾವು. ಎಷ್ಟೇ ಫೇಮಸ್ ಮಾಡಿರ್ಬೋದು, ಅವ್ರು ಏನೇ ಒಂದು ಅಚೀವ್ಮೆಂಟ್ ಮಾಡಿರ್ಬೋದು, ಆದ್ರೆ ಅವರನ್ನ ಯಾರು ನೆನ್ಪಿಡಲ್ಲ. ಆದ್ರೆ ಕೃಷ್ಣ 5000 ವರ್ಷದ ಹಿಂದೆ ಬಂದು ಈ ಜ್ಞಾನ ಕೊಟ್ಟಿದೆ, ಇನ್ನು ಎಲ್ಲರೂ ನೆನ್ಪಿಟ್ಟಿದೀವಿ. ಸೊ ಕೃಷ್ಣನ ಒಂದು ಎಲ್ಲಾ ಒಂದು ಪಾಸ್ಟ್ ಟೈಮ್, ಅವನು ಯಶೋದೆಗೆ ಬಾಯಲ್ಲಿ ಪ್ರಪಂಚವನ್ನೇ ತೋರಿಸಿದ್ದಿರ್ಬೋದು, ಸೊ ವಿಶ್ವವನ್ನೇ ತೋರಿಸಿರುವಂತದ್ದು. ಸೊ ಎಲ್ಲವನ್ನು ನಾವು ಈಗ್ಲೂನು ನೆನ್ಸ್ತೀವಿ. ಹಾಗಾದ್ರೆ ಕೃಷ್ಣ ಅಷ್ಟು ಪ್ರಸಿದ್ಧಿ. ಹಾಗೂ ಕೃಷ್ಣ ಎಷ್ಟು ಸುಂದರವಾಗಿದ್ದ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡ್ಬೋದು ನಾವು, ಅಂದ್ರೆ 16,000 ಅಂದ್ರೆ ಇವರು ಬಂದಿ ಆಗಿರ್ತಾರೆ. ಒಬ್ಬ ರಾಕ್ಷಸ ಇಷ್ಟು 16,000 ಮಹಿಳೆಯರನ್ನ ಬಂದಿ ಮಾಡಿರ್ತಾನೆ, ರಾಣಿಯರನ್ನ. ಸೊ ಹಾಗಾಗಿ ಅವರನ್ನ ಬಿಡುಗಡೆ ಮಾಡ್ತಾನೆ ಕೃಷ್ಣ. ಆಗ ಅವರೆಲ್ಲ ಬೇಡ್ಕೊಳ್ತಾರೆ, ಕೃಷ್ಣ ನಾನಿಗೆ, ಅಂದ್ರೆ ಅವರಿಗೆ ಬೇಜಾರೇ ಇಲ್ಲ, ಕೃಷ್ಣ ಒಬ್ನನ್ನೇ ಎಲ್ಲರೂ ಮದ್ವೆ ಆಗಕ್ಕೆ ಸಿದ್ಧ ಇರ್ತಾರೆ. ಅಂದ್ರೆ ಅಷ್ಟು ಚಂದ ಇದ್ದ ಕೃಷ್ಣ. ಸೊ ಅವ್ರು ಹೇಳ್ತಾರೆ, ನೀನ್ ನನ್ನನ್ನೇ ಮದ್ವೆ ಆಗ್ಬೇಕು ಅಂತ ಹೇಳಿ. ಸೊ ಇವರು ಬೇರೆ ಯಾರು ಅಲ್ಲ. ನಾವು ಇದನ್ನ ತುಂಬಾ ಜನ ತಪ್ಪು ತಿಳ್ಕೊಳ್ಳುವಂಥದ್ದು, ಕೃಷ್ಣನ ಹೇಳುವಾಗ ಕೃಷ್ಣ ಅಷ್ಟು ಜನರನ್ನ ಮದ್ವೆ ಆದ ಅಂತ. ಇದೆ ಆಕ್ಚುಲಿ ಇದು ಕತೆ ಏನು ಅಂತ ಹೇಳಿದ್ರೆ, ರಾಮಾಯಣದಲ್ಲಿರುವ ಅಂದ್ರೆ ತ್ರೇತಾಯುಗದಲ್ಲಿ ರಾಮನಾಗಿರುವಾಗ ಅವನು ಕಾಡಲ್ಲಿ ಇವರು ನೈಮಿಷಾರಣ್ಯ ಋಷಿಗಳು, ಅಂದ್ರೆ ತುಂಬಾ ಋಷಿಗಳು, ಅಂದ್ರೆ ಒಂದು 16,000 ಋಷಿಗಳು ಅಲ್ಲಿ ಇರ್ತಾರೆ. ಸೊ ಅವರೆಲ್ಲ ಕೃಷ್ಣನ ಒಂದು ರೂಪ ನೋಡಿ ಮೋಹಗೊಳ್ತಾರಂತೆ. ಯಾಕೆ ಅಂತ ಹೇಳಿದ್ರೆ, ಈಗ ನಾವು ಕೃಷ್ಣನ ಬರೀ ಯಾರು ಅಂದ್ರೆ ಗೋಪಿಯರು ಮಾತ್ರ ಇಷ್ಟ ಪಡ್ಬೇಕು ಆತರ ಇಲ್ಲ. ಲೈಕ್ ದೇವ್ರನ್ನ, ಯಾಕಂದ್ರೆ ಸೋಲಿಗೆ ಆತರ ಒಂದು ಭಾವನೆ ಇಲ್ಲ. ಅಂದ್ರೆ ನಾನು ಗಂಡು ಹೆಣ್ಣು ಅನ್ನೋದು ಅದು ಬರೀ ನಮ್ಮ ದೇಹದ ಭಾವನೆ, ಆತ್ಮದ ಭಾವನೆ ಅಲ್ಲ. ಸೊ ಹಾಗಾಗಿ ಅವರು ಇಷ್ಟ ಪಡ್ತಾರೆ ಅವನ್ನ. ಅವರಿಗೆ ಅವನ ಮೇಲೆ ಒಂದು ಮೋಹ ಬರುತ್ತೆ, ರಾಮನ ಮೇಲೆ. ಆಗ ರಾಮ ಹೇಳ್ತಾನೆ, ನಾನು ಈ ಜನ್ಮದಲ್ಲಿ ನಾನು ಏಕಪತ್ನಿ ವ್ರತಸ್ಥ, ಸೊ ನಾನು ನಿಮ್ಮನ್ನ ಮದ್ವೆ ಆಗಕ್ಕೆ ಸಾಧ್ಯ ಇಲ್ಲ, ನಾನು ನೆಕ್ಸ್ಟ್ ದ್ವಾಪರ ಯುಗದಲ್ಲಿ ಬಂದಾಗ ನಾನು ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತ. ಸೊ ಹಾಗಾಗಿ ಹಾಗೆ ಬಂದವರು ಅವರನ್ನ ಅವನು ಮದ್ವೆ ಆಗುವಂತದ್ದು 16,000 ಜನ. ಅವರೆಲ್ಲ ತುಂಬಾ ಅಷ್ಟು ಪುಣ್ಯ ಮಾಡಿ ಇರೋದ್ರಿಂದ ಅವರಿಗೆ ಸಿಗುವಂತದ್ದು. ಹಾಗಾಗಿ ಅವರಿಗೆಲ್ಲರಿಗೂ ಅಂದ್ರೆ 10 ಮಕ್ಕಳು ಆಗ್ತಾರಂತೆ. ಅದೆಲ್ಲ ಅವರಿಗೆ ಅವರ ಸಂತೋಷಕ್ಕೋಸ್ಕರ ಕೃಷ್ಣ ಮಾಡುವಂತದ್ದು. ಹಾಗೂ ಇಲ್ಲಿ ಗೋಪಿಕೆಯರೆಲ್ಲ ಕೃಷ್ಣನ ಜೊತೆ ರಾಸ ನೃತ್ಯ ಮಾಡುವಂತದ್ದು. ಸೊ ಹಾಗೂ ಜ್ಞಾನದಲ್ಲಿ ಕೃಷ್ಣನ ಮಿಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸೊ ಕೃಷ್ಣ ಹೇಳ್ತಾನೆ, ಎಲ್ಲಾ ವೇದಗಳು ಕೃಷ್ಣನಿಂದ ಬಂದಿರುವಂತದ್ದು. ಹಾಗೂ ವೇದದಿಂದ ಅಂದ್ರೆ ಎಲ್ಲಾ ವೇದಗಳು ಬಂದಿರುವಂತದ್ದು ಕೃಷ್ಣನಿಂದ. ಹಾಗೂ ಕೃಷ್ಣನಿಗೆ ಈಗ ಭಗವದ್ಗೀತೆಯ ಜ್ಞಾನ ಏನಿದೆ, ಈ ಜ್ಞಾನ ಬೇರೆ ಎಲ್ಲೂ ನಮಗೆ ಸಿಗಲ್ಲ. ಬೇರೆ ಎಲ್ಲಾ ಜ್ಞಾನವು ಬರೀ ಅಂದ್ರೆ ಕಂಪ್ಲೀಟ್ ಅಂದ್ರೆ ಪರಿಪೂರ್ಣವಾದ ಜ್ಞಾನ ಅಲ್ಲ. ಆದ್ರೆ ಭಗವದ್ಗೀತೆಯಲ್ಲಿ ಸಿಗುವಂತದ್ದು ಮಾತ್ರ ಪರಿಪೂರ್ಣ ಜ್ಞಾನ. ಮತ್ತು ವೈರಾಗ್ಯ. ಸೊ ವೈರಾಗ್ಯದಲ್ಲೂ ಕೃಷ್ಣನ ಮೀರ್ಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸೊ ಇಲ್ಲಿ ಇದು ಕೃಷ್ಣ ವೃಂದಾವನ ಬಿಟ್ಟು ಮಥುರಕ್ಕೆ ಹೋಗ್ತಾ ಇರುವಂತದ್ದು, ಅಕ್ರೂರ ಬಂದು ಅವನ್ನ ಕರ್ಕೊಂಡು ಹೋಗುವಂತದ್ದು. ಆಗ ಅಂದ್ರೆ ಅವನಿಗೆ ಎಷ್ಟು ಅವ್ರ ಜೊತೆ ಎಲ್ಲ ಒಂದು ಅಲ್ಲಿ ವೃಂದಾವನ ವಾಸಿಗಳ ಜೊತೆ ಎಷ್ಟು ಆತ್ಮೀಯವಾಗಿರ್ತಾನೆ ಅಂತ ಹೇಳಿದ್ರೆ, ಅಂದ್ರೆ ಎಷ್ಟು ಅವರಿಗೆಲ್ಲ ಅವನ ಮೇಲೆ ಪ್ರೀತಿ ಅವನಿಗೂ ಇರುತ್ತೆ ಅದೇ ತರ. ಸೊ ಯಾವಾಗ್ಲೂ ಕೃಷ್ಣನ್ ಜೊತೆನೆ ಇದ್ದವ್ರವ್ರು. ಆದ್ರೆ ಅವನು ಬಿಟ್ಟು ಹೋಗುವಾಗ ಅವನಿಗೆ ಒಂಚೂರು ಅದರ ಅಂದ್ರೆ ಆ ಅಟ್ಯಾಚ್ಮೆಂಟ್ ಅನ್ನೋದು ಇರ್ಲಿಲ್ಲ. ಅಂದ್ರೆ ಅವನು ದೇವರಾಗಿರೋದ್ರಿಂದ ಅವನು ಅದರಿಂದೆಲ್ಲ ವಿಮುಕ್ತನಾಗಿದ್ದಾನೆ. ಅವನು ಯಾವ್ದಕ್ಕೂನು ಅಂಟಿಕೊಳ್ಳಲ್ಲ. ಸೊ ಇವರೆಲ್ಲ ಬಿದ್ದು ಗೋಳಾಡ್ತಾ ಇರ್ತಾರೆ ಅಲ್ಲಿ ವೃಂದಾವನ ವಾಸಿಯವರೆಲ್ಲ. ಆದ್ರೆ ಕೃಷ್ಣ ಹೋದವನು ಮತ್ತೆ ಬರೋದೇ ಇಲ್ಲ, ವೃಂದಾವನಕ್ಕೆ ಬರೋದೇ ಇಲ್ಲ ಅವನು. ಮತ್ತೆ ಹಾಗೂ ನಾವು ರಾಮ ತ್ರೇತಾಯುಗದಲ್ಲಿ ನೋಡಿದ್ವಿ, ಲೈಕ್ ಯಾವಾಗ ದಶರಥ ನನಗೆ ಕೈಕೇಯಿ ಹೇಳ್ತಾಳೆ, ಲೈಕ್ ಅಂದ್ರೆ ಭರತನನ್ನೇ ಮಾಡ್ಬೇಕು ಪಟ್ಟಾಭಿಷೇಕ ಅಂತ ಹೇಳುವಾಗ, ಅಂದ್ರೆ ಇನ್ನೇನು ಮಾರನೇ ದಿನ
ರಾಮಂದ ಪಟ್ಟಾಭಿಷೇಕ ಆಗ್ಬೇಕಾಗಿರುತ್ತೆ, ಆದ್ರೇನು ಅವನು ಬಂದು ಅವನ ಒಂದು ಹೆಂಡತಿ ಕೊಟ್ಟಿರೋ ಮಾತಿಂದಾಗಿ ವಚನ ಕೊಟ್ಟಿರ್ತಾನೆ. ಹಾಗಾಗಿ ಅವನು ರಾಮನಿಗೆ ಹೇಳ್ತಾನೆ, ಇಲ್ಲ ನೀನು ಕಾಡಿಗೆ ಹೋಗ್ಬೇಕು ಅಂತ ಹೇಳಿ. ಸೊ 14 ವರ್ಷ ಕಾಡಿಗೆ ಹೋಗ್ಬೇಕು ಅಂತ ಹೇಳಿದಾಗ ಅವನಿಗೆ ಏನು ಬೇಜಾರಿಲ್ಲದೆ ಅವನದನ್ನ ಖುಷಿಯಾಗಿ ಸಂತೋಷವಾಗಿ ಒಪ್ಕೊಳ್ಳುವಂಥದ್ದು. ಸೊ ಅಷ್ಟು ಒಂದು ವಿರಕ್ತ. ಈಗ ಅಂದ್ರೆ ನಮಿಗೆಲ್ಲ ಆದ್ರೆ ಈಗ ಈಗ ಯಾರೋ ಒಬ್ರಿಗೆ ಈಗ ನಾಳೆ ಪ್ರಮೋಷನ್ ಆಗುತ್ತೆ ಅಂತ ಹೇಳಿ ಈಗ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ತುಂಬಾ ಬೇಜಾರಾಗುತ್ತೆ. ಅಂದ್ರೆ ಅಷ್ಟೇ ಒಂದು ಸಣ್ಣ ವಿಷಯಕ್ಕೆ ನಾವು ಬೇಜಾರ್ ಮಾಡ್ಕೊಳ್ಳುವಂಥದ್ದು. ಆದ್ರೆ ಇಷ್ಟು ಏನೇ ಆದ್ರೂ ಕೂಡ ಭಗವಂತನಿಗೆ ಅದರಲ್ಲಿ ಬೇಜಾರಾಗುವಂಥದ್ದು ಅಂತ ಇಲ್ಲ ಕೃಷ್ಣನಿಗೆ. ಹಾಗೂ ಕೃಷ್ಣ ಇಡೀ ವಿಶ್ವ, ಇದರಲ್ಲಿ 9ನೇ ಅಧ್ಯಾಯದಲ್ಲಿ ಬರುವಂತದ್ದು, ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನದಲ್ಲಿದೆ, ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗುತ್ತದೆ. ಅಂದ್ರೆ ಈ ಸೃಷ್ಟಿ ಅನ್ನೋದೇನಿದೆ ಅದು ಬ್ರಹ್ಮನ ಒಂದು ದಿನ, ಅದು ನಾವು ಇದನ್ನ 4ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಬ್ರಹ್ಮ ಎಷ್ಟು ವರ್ಷ ಜೀವಿಸ್ತಾನೆ ಏನು ಅಂತ ಹೇಳಿ. ಸೊ ಬ್ರಹ್ಮನ ಒಂದು ದಿನದಲ್ಲಿ ಆಗುವಂಥದ್ದು, ಬ್ರಹ್ಮನ ಒಂದು ದಿನದಲ್ಲಿ ಸೃಷ್ಟಿ ಆಗುವಂಥದ್ದು, ಬ್ರಹ್ಮನ ಒಂದು ರಾತ್ರಿಯಲ್ಲಿ ಸೃಷ್ಟಿ ಮುಗಿಯುವಂಥದ್ದು, ಅಂದ್ರೆ ನಾಶ ಆಗುವಂಥದ್ದು. ಸೊ ಹಾಗೆ ಆಗ್ತಾ ಇದ್ರು ಕೃಷ್ಣನಿಗೆ ಅದರಲ್ಲಿ ಯಾವುದೇ ಒಂದು ಅಟ್ಯಾಚ್ಮೆಂಟ್ ಇಲ್ಲ. ಸೊ ಅವನು ವಿರಕ್ತ. ಸೊ ದೇವರು ಯಾರು, ದೇವರೊಂದಿಗೆ ನನ್ನ ಸಂಬಂಧ ಏನು? ಸೊ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿ ಅಂತ ಹೇಳಿದ್ರೆ ಅವರ ಶಿಷ್ಯ. ಸೊ ತುಂಬಾ ಇಂಟಿಮೇಟ್ ಶಿಷ್ಯ. ಅವರಿಗೆ ವಿವರಿಸ್ತಾರೆ. ಸೊ ಆಕ್ಚುಲಿ ವೇದಗಳ ಉದ್ದೇಶ ಏನು ಅಂತ ಹೇಳಿ, ವೇದಗಳಿಂದ ನಾವು ತಿಳಿಬೇಕಾಗಿದ್ದೇನು, ಸೊ ವೇದಗಳನ್ನ ಯಾಕೆ ಓದ್ತೀವಿ. ಸೊ ಎಷ್ಟೋ ಸರ್ತಿ ಜನರು ವೇದಗಳನ್ನ ಓದೋದು ಅದರ ನಿಜವಾದ ಅರ್ಥ ತಿಳ್ಕೊಳ್ದೆ. ಸೊ ವೇದಗಳಲ್ಲಿ ಇರುವಂತದ್ದು, ಇದು ಚೈತನ್ಯ ಮಹಾಪ್ರಭುಗಳು ಹೇಳುವಂತದ್ದು 3 ಉದ್ದೇಶಗಳು ವೇದದ್ದು. ಅದಲ್ಲಿ ಏನು? ಸಂಬಂಧ, ಅಭಿಧೇಯ ಹಾಗೂ ಪ್ರಯೋಜನ. ಸೊ ಸಂಬಂಧ, ಸೊ ಕೃಷ್ಣನೊಂದಿಗೆ ನನ್ನ ಸಂಬಂಧ ಏನು ಅಂತ ನಾವು ಅರ್ಥಕೊಳ್ಬೇಕು ಮೊದ್ಲಿಗೆ. ಮತ್ತೆ ಅಭಿಧೇಯ ಅಂತ ಹೇಳಿದ್ರೆ ಪ್ರಕ್ರಿಯೆ. ಸೊ ಹೇಗೆ ಆ ಸಂಬಂಧವನ್ನ ಸ್ಥಾಪಿಸಬೇಕು. ಸೊ ಈಗ ಭಕ್ತಿ ಮಾರ್ಗ ಇದೆ. ಸೊ 9 ಭಕ್ತಿ ಮಾರ್ಗವಿದೆ. ಸೊ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಕ್ಯಂ, ಆತ್ಮ ನಿವೇದನಂ ಅಂತ ಹೇಳಿ 9 ಇದೆ. ಸೊ ಅದು ಮುಂದಿನ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಡೀಟೇಲ್ ಆಗಿ ಅದಂದ್ರೆ ಏನೇನು ಅಂತ ಹೇಳಿ. ಸೊ ಆ ಒಂದು 9 ಪ್ರೋಸೆಸ್ ಏನಿದೆ ಭಕ್ತಿಯಲ್ಲಿ ಮುಂದೆ ಹೋಗುವಂಥದ್ದು, ಸೊ ಆ ಪ್ರಕ್ರಿಯೆನ ಮಾಡುವಂಥದ್ದು, ಅಂದ್ರೆ ದೇವರ ಜೊತೆ ಒಂದು ಸಂಬಂಧವನ್ನ ಸ್ಥಾಪಿಸುವಂಥದ್ದು. ಬಿಕಾಸ್ ದೇವರು ಅವನು ಹಿ ಈಸ್ ಆಲ್ಸೋ ಎ ಪರ್ಸನ್. ಸೊ ಪರ್ಸನ್ ಅಂದ್ಮೇಲೆ ನಾವು ಅವರೊಟ್ಟಿಗೆ ಒಂದು ರಿಲೇಶನ್ಶಿಪ್ ಮಾಡ್ಬೇಕು ಕೃಷ್ಣನೊಟ್ಟಿಗೆ. ಸೊ ಪ್ರಯೋಜನ, ಇದರಿಂದ ಏನು ಪ್ರಯೋಜನ, ನನಗೆ ಏನು ಪ್ರಯೋಜನ ಅಂತ ಹೇಳಿದ್ರೆ, ಸೊ ನನ್ನ ಪ್ರಯೋಜನ ಏನು ಅಂತ ಹೇಳಿದ್ರೆ, ನಮ್ಮದು ಈ ಜೀವನ ಆದ್ಮೇಲೆ ನಾವು ದೇವರ ಒಂದು ಧಾಮಕ್ಕೆ ಹೋಗ್ಬೇಕು, ಗೋಲೋಕಕ್ಕೆ ಹೋಗ್ಬೇಕು. ಸೊ ಹಾಗಾಗಿ ಅದರಿಂದ ಪ್ರಯೋಜನ ಏನು, ನಾವು ಈ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಹೊರಗಡೆ ಬಂದು ಶಾಶ್ವತವಾಗಿ ಅಂತ ಹೇಳಿದ್ರೆ ನಮಗೆ ಇಟರ್ನಲ್ಲಿ ದೇವರ ಒಂದು ಸನ್ನಿಧಿಯಲ್ಲಿ ಇರುವಂತ ಒಂದು ಇದು. ಸೊ ಇದನ್ನ ಯಾಕೆ ತಿಳಿಬೇಕು ಅಂತ ಹೇಳಿದ್ರೆ, ನಾವು ಭಗವಂತನ ಒಂದು ಅಂಶ. ಕೃಷ್ಣ ಹೇಳ್ತಾನೆ, ಮಮೈವಂಶ ಜೀವಲೋಕೆ ಜೀವಭೂತ ಸನಾತನ ಅಂತ ಹೇಳಿದ್ರೆ ನನ್ನದೇ ಒಂದು ಅಂಶ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ಸೊ ಅಂದ್ರೆ ಕೃಷ್ಣನು ನಿತ್ಯ, ನಾವು ನಿತ್ಯ. ಆದ್ರೆ ಏನು ಡಿಫ್ರೆನ್ಸ್ ನಮಗೂ ಕೃಷ್ಣನಿಗೂ? ನಾವು ಅಂಶ, ಆದ್ರೆ ನಮಿಗೂ ಕೃಷ್ಣನಿಗೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಕೃಷ್ಣ ನಾವು ಅಣು, ಕೃಷ್ಣ ವಿಭು ಅಂತ ಹೇಳಿದ್ರೆ, ನಾವು ಒಂದು ಲೈಕ್ ಈಗ ಬೆಂಕಿ ಕೃಷ್ಣ ಬೆಂಕಿ ಆದ್ರೆ ನಾವು ಬೆಂಕಿಯ ಒಂದು ಕಿಡಿ ಅಷ್ಟೇ. ಸೊ ಗುಣ ಅದೇ ಇದೆ, ಆದ್ರೆ ನಮ್ಮ ಕ್ವಾಲಿಟಿ ಅಂದ್ರೆ ಏನಂತಾರೆ, ಗುಣದಲ್ಲಿ ಒಂದೇ, ಆದ್ರೆ ಕ್ವಾಂಟಿಟಿಯಲ್ಲಿ ನಾವು ತುಂಬಾ ಡಿಫ್ರೆಂಟ್ ಇದೆ. ಈಗ ನಾವು ಭಗವಂತನ ಎಲ್ಲಾ 6 ಫೀಚರ್ಸ್ ನೋಡಿದ್ವಿ, ಲೈಕ್ ಭಗವಂತ ಅಂತ ಹೇಳಿದ್ರೆ ಏನು ಅಂತ. ಸೊ ಎಲ್ಲರಲ್ಲೂ ನಾವು ನೋಡ್ಬೋದು, ಕೆಲವರು ತುಂಬಾ ಸುಂದರವಾಗಿರ್ತಾರೆ, ಅಥವಾ ಕೆಲವರಲ್ಲಿ ತುಂಬಾ ಶಕ್ತಿ ಇರುವಂತದ್ದು, ಹಾಗೆ ಬೇರೆ ಬೇರೆ ಗುಣಗಳು ಎಲ್ಲರಿಗೂ ಸ್ವಲ್ಪ ಇರುತ್ತೆ. ಆದ್ರೆ ಈ ಎಲ್ಲಾ ಇರುವಂತದ್ದು ಭಗವಂತನಲ್ಲಿ ಮಾತ್ರ. ಸೊ ಹಾಗಿದ್ರೆ ನಾನು ಯಾರು? ಸೊ ಇವತ್ತಿಂದು ಅಧ್ಯಾಯದ ಮೊದಲನೇ ಅಂದ್ರೆ ಮೇನ್ ಫಸ್ಟ್ ಇಂಪಾರ್ಟೆಂಟ್ ಲೆಸನ್ ಕೃಷ್ಣ ಹೇಳುವಂತದ್ದು, ಅರ್ಜುನನಿಗೆ ತಿಳಿಸುವಂತದ್ದು ಇದು ಮೇನ್. ಅಂದ್ರೆ ಇದ್ರಲ್ಲಿ ಈಗ ನಮಗೆ ತುಂಬಾ ಜನಕ್ಕೆ ಇದರ ಬಗ್ಗೆ ಅರಿವಿರಲ್ಲ. ಸೊ ನಾನು ಯಾರು? ನಾನು ಈ ದೇಹವೇ?
ಸೊ ನಮ್ಮ ದೇಹ, ಈ ಭೌತಿಕ ದೇಹ ಏನಿದೆ, ಈ ಒಂದು ಪಂಚಮಹಾಭೂತಗಳಿಂದ ಮಾಡಿರುವಂತದ್ದು. ಸೊ ಭೂಮಿ ರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿಯಮ್ಮೆ ಭಿನ್ನ ಪ್ರಕೃತಿ ಅಷ್ಟದ ಅಂತ ಹೇಳಿದ್ರೆ, ಭೂಮಿ ಅಂತ ಹೇಳಿದ್ರೆ ಸೊ ಅರ್ತ್ ವಾಟರ್ ಫೈರ್ ಏರ್ ಈಥರ್. ಈಥರ್ ಅಂದ್ರೆ ಸ್ಕೈ. ಸೊ ಭೂಮಿ ಹಾಗೂ ಆಪೋ ಅಂತ ಹೇಳಿದ್ರೆ ನೀರು, ಬೆಂಕಿ, ಗಾಳಿ ಹಾಗೂ ಆಕಾಶ. ಸೊ ಈ 5 ಪಂಚಮಹಾಭೂತಗಳಿಂದ ನಮ್ಮ ದೇಹದ ಸೃಷ್ಟಿಯಾಗಿದೆ. ಸೊ ಇದಲ್ಲದೆ ಇನ್ನು 3 ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಅದು ಯಾವುದೆಲ್ಲ ಅಂತ ಹೇಳಿದ್ರೆ ಬುದ್ಧಿ, ಅಹಂಕಾರ ಹಾಗೂ ಮನಸ್ಸು, ಬುದ್ಧಿ, ಅಹಂಕಾರ. ಸೊ ಇಷ್ಟೇ ನನ್ನ. ಹಾಗಾದ್ರೆ ಇಲ್ಲಿ ನನಗೆ ನಾನು ಅಂತ ನಾನು ಹೇಳುವಾಗ ನನ್ನ ಒಂದು ಆಕಾರ, ನನ್ನ ಇದನ್ನ ನಾವು ನೋಡಿ ನಾನು ಅಂತ ಹೇಳ್ತೀವಿ. ಸೊ ನಾನು ಅಂದ್ರೆ ಇಷ್ಟೇನಾ? ಅಲ್ಲ. ಕೃಷ್ಣ ಹೇಳ್ತಾನೆ ನಾವು ಆತ್ಮ. ಸೊ ನಾನು ಆತ್ಮ, ಬರೇ ಈ ಶರೀರ ಅಲ್ಲ, ನಾನು ಆತ್ಮ. ಆಕ್ಚುಲಿ ನಾವು ನಿಜವಾಗ್ಲೂ ನಾವು ಆತ್ಮ. ಆದ್ರೆ ನಮಗೆ ಈ ಭೌತಿಕವಾಗಿರೋ ನಮ್ಮ ಇಚ್ಛೆಗಳ ಪ್ರಕಾರ ನಾವು ಈ ಭೌತಿಕ ನಮ್ಮ ಕರ್ಮ ಅನುಸಾರ ನಾವು ಈ ಭೌತಿಕ ದೇಹವನ್ನ ಪಡೆದಿದ್ದೇವೆ. ಆದ್ರೆ ಇದು ನಮ್ಮ ದೇಹ ಅಲ್ಲ, ನಮ್ಮ ಆತ್ಮ. ಸೊ ಆತ್ಮಕ್ಕೆ ನಾವು ಏನು ಸೊ ಅಂದ್ರೆ ಏನಂತೀವಿ, ಫೀಡ್ ಮಾಡ್ತಾ ಇಲ್ಲ. ಆತ್ಮಕ್ಕೆ ಆತ್ಮನ ನಾವು ನೋಡ್ತಾ ಇಲ್ಲ, ಲೆಕ್ಕಿಸ್ತಾ ಇಲ್ಲ. ನಾವು ಬರೀ ಹೊರಗಿನ ದೇಹದ ಒಂದು ತೃಪ್ತಿಯಲ್ಲೇ ಮುಳುಗಿದ್ದೇವೆ. ಸೊ ನಾನು ಇದಲ್ಲ, ನನಗೆ ದೇಹ ಸಿಕ್ಕಿರುವಂತದ್ದು ಈ ಆತ್ಮ. ಆತ್ಮಕ್ಕೆ ಈ ದೇಹ ಸಿಕ್ಕಿರುವಂತದ್ದು ಅಂದ್ರೆ ಇದು ಬರೇ ಮನುಷ್ಯ ಅಂತಲ್ಲ, ಈ ಪ್ರಾಣಿಗಳಿಗೂ ಅಷ್ಟೇ. ಪ್ರಾಣಿಗಳ ದೇಹ ಇರ್ಬೋದು, ಪಕ್ಷಿ ಇರ್ಬೋದು, ಎಲ್ಲವೂ ಈ ಪಂಚಮಹಾಭೂತದಿಂದ ಮಾಡಿರುವಂತದ್ದು. ಸೊ ಈ ಜೀವಂತವಾಗಿರುವಂತದ್ದು ಹಾಗೂ ನಿರ್ಜೀವ ವಸ್ತುಗಳಿಗೆ ವ್ಯತ್ಯಾಸ ಏನು? ಸೊ ಇಲ್ಲಿ ನಾವು ಜೀವಂತ ಇದರಲ್ಲಿ ನೋಡ್ಬೋದು ಯಾರೆಲ್ಲ ಬರ್ತಾರೆ. ಮನುಷ್ಯರು, ಪ್ರಾಣಿಗಳು ಹಾಗೂ ಸಸ್ಯ. ಸೊ ಈ ಮೂರಲ್ಲಿ ಜೀವ ಇದೆ. ಅದೇ ಇದು ನಿರ್ಜೀವ ವಸ್ತು ಅಂತ ಹೇಳಿದ್ರೆ ಒಂದು ಬೆಟ್ಟ ಗುಡ್ಡ ಇರ್ಬೋದು ಹಾಗೂ ಒಂದು ಈ ಕಟ್ಟಡಗಳು. ಸೊ ಇದೆಲ್ಲ ಮನುಷ್ಯ ಮಾಡಿರುವಂತದ್ದು. ಇದರಲ್ಲಿ 2 ತರ, ಒಂದು ಮನುಷ್ಯ ಮಾಡಿರುವಂತದ್ದು, ಒಂದು ನೈಸರ್ಗಿಕವಾಗಿರುವಂತದ್ದು. ಸೊ ಇದರಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಸೊ ಇಲ್ಲಿ ಜೀವ ಅಂದ್ರೆ ಆ ಸೋಲ್ ಏನಿದೆ, ಆ ಆತ್ಮ ಇದೆ ಇಲ್ಲಿ. ಆದ್ರೆ ಇಲ್ಲಿ ಆತ್ಮ ಅನ್ನೋದು ಇಲ್ಲ. ಸೊ ಭಗವದ್ಗೀತೆಯ ಮೊದಲ ಪಾಠ ನಾವು ಈ ದೇಹವಲ್ಲ. ಸೊ ಇದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಈಗ ಕಾರು ಚಾಲಕ. ಸೊ ಕಾರು ಚಾಲಕ ಬಂದು ಆತ್ಮ. ಈ ಕಾರು ಏನಿದೆ ಅಂದ್ರೆ ಕಾರು ಬಂದು ನಮ್ಮ ದೇಹ. ಸೊ ಎರಡರಲ್ಲಿ ಯಾವ್ದು ಇಂಪಾರ್ಟೆಂಟ್? ನಮಗೀಗ ಕಾರ್ ಇಂಪಾರ್ಟೆಂಟಾ ಅಲ್ಲ ಕಾರಿನ ಚಾಲಕನ? ಸೊ ಹೆಚ್ಚಾಗಿ ಈಗ ಒಂದ್ಸತಿ ಏನಾಗುತ್ತೆ, ಪ್ರಭುಪಾದ್ ಅವ್ರ ಜೊತೆ ಒಂದು ಇಂಟರ್ವ್ಯೂವರ್ ಕೇಳ್ತಾನೆ, ನಿಮ್ಮ ಇಸ್ಕಾನ್ ಅಲ್ಲಿ ಎಲ್ಲರೂ ಅಂದ್ರೆ ನೀವೆಲ್ಲ ಯಾವಾಗ ನೋಡಿದ್ರು ಹರೇ ಕೃಷ್ಣ ಮತ್ತೆ ಈ ಆಧ್ಯಾತ್ಮಿಕ ಅಂತ ಮಾಡ್ತೀರಾ, ನಿಮ್ಮಿಂದಾಗಿ ಸೊಸೈಟಿಗೆ ಕಾಂಟ್ರಿಬ್ಯೂಷನ್ ಏನು ಇಲ್ಲ. ಸೊ ನೀವು ದೇಶಕ್ಕೋಸ್ಕರ ಏನ್ ಮಾಡ್ತಾ ಇದೀರಾ? ಏನು ಮಾಡ್ತಾ ಇಲ್ಲ, ನೀವು ಎಲ್ಲ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದೀರಾ ಅಂತೆಲ್ಲ ಪ್ರಭುಪಾದಿಗೆ ಒಬ್ಬ ಹೇಳ್ತಾನೆ. ಸೊ ನೀವು ಏನ್ ಮಾಡುವಂತದ್ದು ಅಂತ. ಆಗ ಪ್ರಭುಪಾದ್ ಅವ್ರ ತುಂಬಾ ಲಾಂಗ್ ಡಿಸ್ಕಷನ್ ಇದೆ ಅದು, ಅಂದ್ರೆ ಒಂದು ಇಂಟರ್ವ್ಯೂದು. ನಾನ್ ಬೇಕಾದ್ರೆ ಅದ್ರ ಲಿಂಕ್ ನಾನು ನಿಮ್ಗೆ ಗ್ರೂಪ್ ಅಲ್ಲಿ ಹಾಕ್ತೀನಿ, ಓದಿ ಅದು. ಸೊ ಅದ್ರಲ್ಲಿ ಏನು ಮೇನ್ ಅಂತ ಹೇಳಿದ್ರೆ ಅವ್ರಿಬ್ರು ಮಧ್ಯೆ ತುಂಬಾ ಚರ್ಚೆ ನಡೆಯುತ್ತೆ. ಆಗ ಪ್ರಭುಪಾದ್ ಈ ಒಂದು ಎಕ್ಸಾಂಪಲ್ ಕೊಟ್ಟು ಅವನಿಗೆ ಹೇಳುವಂತದ್ದು. ಸೊ ನೀವು ಈಗ ಒಂದು ಈ ಬಾಡಿ ಏನಿದೆ ಇದು ಡೆಡ್ ಮೆಟೀರಿಯಲ್ ಅಂತ ಹೇಳಿದ್ರೆ ಇದು ಜೀವಂತವಾಗಿ ಜೀವ ಇಲ್ಲ ಇದಕ್ಕೆ. ಆಕ್ಚುಲಿ ಜೀವ ಹೇಗೆ ಬಂದಿದೆ ಅಂತ ಹೇಳಿದ್ರೆ ಆ ಆತ್ಮದಿಂದ. ಈಗ ಏನು ವ್ಯತ್ಯಾಸ? ಒಂದು ಸತ್ತಿರೋ ದೇಹ ಇದೆ, ಒಂದು ಬದುಕಿರೋದು. ಒಬ್ಬ ಮನುಷ್ಯ ಬದುಕಿದಾನೆ ಹಾಗೂ ಇಲ್ಲಿ ದೇಹ ಸತ್ತಿದೆ. ಸೊ ಎರಡರಲ್ಲಿ ಏನು ವ್ಯತ್ಯಾಸ? ಎರಡು ಇದೆ, ಅವನಿಗೆ ಕೈ ಕಾಲಿದೆ, ಎಲ್ಲ ಇದೆ. ನಾವು ಈಗ ಸತ್ತಿರುವ ದೇಹದಲ್ಲಿ ಎಲ್ಲ ನೋಡ್ತೀವಿ, ಎಲ್ಲ ಇದೆ, ಅವನ ಎಲ್ಲ ಅಂಗಗಳಿದೆ, ಎಲ್ಲ ಆರ್ಗನ್ಸ್ ಇದೆ, ಎಲ್ಲ ಇದೆ. ಹಾಗಾದ್ರೆ ಏನ್ ವ್ಯತ್ಯಾಸ ಈ ಸತ್ತಿರೋನಿಗೂ ಮತ್ತು ಬದುಕಿರೋ ಮನುಷ್ಯನಿಗೂ? ಅಂದ್ರೆ ಒಂದು ಆತ್ಮ ಮಾತ್ರ. ಸೊ ನೀವು ನಾವೀಗ ಬೇರೆ ಎಲ್ಲ ಜನರಲ್ ಆಗಿ 99% ಜನ ಏನ್ ಇನ್ವಾಲ್ವ್ ಆಗಿದೀವಿ, ನಾವೇನ್ ಮಾಡ್ತೀವಿ, ನಮ್ಮ ದೇಹದ ಒಂದು ರಕ್ಷಣೆ ಇರ್ಬೋದು, ದೇಹಕ್ಕೆ ಬೇಕಾಗಿರುವಂತದ್ದು, ನಮ್ಮ ಆಸೆಗಳು ಎಲ್ಲ ದೇಹಕ್ಕೆ ಬೇಕಾಗಿರುವಂತ ನಮ್ಮ ತೃಪ್ತಿಯಲ್ಲಿ ನಾವು ತೊಡಗಿದ್ದೇವೆ. ಆದ್ರೆ ಆತ್ಮಕ್ಕೆ ಏನ್ ಬೇಕು ಅದನ್ನ ನಾವು ಕೊಡ್ತಾ ಇದೀವ? ನಾವು ಕೊಡ್ತಾ ಇಲ್ಲ. ಆತ್ಮ ಆಕ್ಚುಲಿ ಅಳ್ತಾ ಇದೆ, ಅಂದ್ರೆ ನನಗೆ ಬಿಕಾಸ್ ಅದು ದೇವರ ಒಂದು ಅಂಶ. ಕೃಷ್ಣ ಹೇಳಿದಾನೆ ನನ್ನ ಅಂಶ ಅಂತ ಹೇಳಿ. ಸೊ ಆ ನನ್ನ ಅಂಶ ಅಂದ್ಮೇಲೆ ಹೇಗೆ ಅಂತ ಹೇಳಿದ್ರೆ, ಈಗ ನನ್ನ ದೇಹದಲ್ಲಿ ಈಗ ಕೈ ಇದೆ,
ಸೊ ಈ ಕೈ ಇದು ನನ್ನ ದೇಹಕ್ಕೆ ಬೇಕಾಗಿದ್ದು ಸಪೋರ್ಟ್ ಮಾಡಿದೆ ಅಂದ್ರೆ ಈಗ ಇದೀಗ ನನ್ನ ಇದು ಕಟ್ ಆಗಿದೆ, ಕೈ ಆ ಕಡೆ ಇದ್ರೆ ಇದರಿಂದ ಏನಾದ್ರು ಉಪಯೋಗ ಇದೆಯಾ ಅಂದ್ರೆ ಏನು ಉಪಯೋಗ ಇಲ್ಲ. ಅಂದ್ರೆ ಕೈ ಯಾವಾಗ ಈ ಒಂದು ದೇಹದ ಜೊತೆ ಸೇರಿ ಕೆಲಸ ಮಾಡಲ್ವೋ, ಒಟ್ಟಿ ಒಂದು ಯೂನಿಟಿಯಲ್ಲಿ ಮಾಡಲ್ಲ, ಆಗ ಇದು ಕೈಗೆ ಏನು ಬೆಲೆ ಇಲ್ಲ ಅಂತ ಆಗುತ್ತೆ. ಅದೇ ತರ ನಾವು ಕೃಷ್ಣನ ಒಂದು ಭಾಗವಾಗಿದ್ದೇವೆ. ಸೊ ಕೃಷ್ಣನ ಜೊತೆ ನಾವು ಯಾವಾಗ ನಾವು ನಮ್ಮ ಒಂದು ಕನೆಕ್ಷನ್ ಏನಿದೆ ಅದನ್ನ ನಾವು ಸ್ಥಾಪಿಸಲ್ವೋ, ಆಗ ನಾವು ಸಂತೋಷವಾಗಿರಕ್ಕೆ ಸಾಧ್ಯನೇ ಇಲ್ಲ. ನಾವು ಬೇರೆ ಬೇರೆ ಎಷ್ಟೋ ಸಂತೋಷವನ್ನ ಹುಡ್ಕೊಂಡು ಹೋಗ್ಬೋದು, ಆದ್ರೆ ಕೊನೆಗೆ ನಾವು ಒಂದಿನ ಇಲ್ಲಿಗೆ ಬರ್ಲೇಬೇಕು. ಸೊ ಆ ರಿಯಲೈಸೇಷನ್ ನಮಗೆ ಬರೋವರ್ಗು, ಆ ಒಂದು ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಬರೋವರ್ಗು ನಾವು ಸುಮ್ನೆ ಬೇರೆ ಬೇರೆ ಕರ್ಮಗಳನ್ನ ಮಾಡ್ಕೊಂಡು ಹೋಗಿ ಮತ್ತೆ ಅದರಲ್ಲಿ ಸಿಲುಕ್ತಾ ಹೋಗ್ತೀವಿ ಹೊರತು ನಮಗೆ ಅದು ಫೈನಲ್ ರಿಯಲೈಸೇಷನ್ ಬರ್ಬೇಕು. ಕೃಷ್ಣನೇ ನಮ್ನ ಕಾಪಾಡ್ಬೇಕು, ಹಾಗೂ ಕೃಷ್ಣನ ಒಟ್ಟಿಗೆ ನನ್ನ ಸಂಬಂಧ ಸ್ಥಾಪಿಸ್ಬೇಕು ಅಂತ ಹೇಳಿ. ಸೊ ಇಲ್ಲಿ ಪ್ರಭುಪಾದ್ ಹೇಳ್ತಾರೆ, ನೀವು ಹೊರಗಿನ ಅಂದ್ರೆ ಆ ಕಾರಿನ ಒಂದು ಮೇಂಟೈನ್ ಮಾಡೋದ್ರಲ್ಲಿ ಇದೀರಾ, ಕಾರಿಗೆ ಪೆಟ್ರೋಲ್ ಕೊಡ್ತಾ ಇದ್ದೀರಾ, ಆದ್ರೆ ಕಾರಿಗೆ ಕೊಡುವ ಪೆಟ್ರೋಲೇ ಬೇರೆ, ಆದ್ರೆ ಚಾಲಕನಿಗೆ ಬೇಕಾಗಿರೋ ಒಂದು ಫುಡ್ ಏನಿದೆ ಅದು ಬೇರೆ. ನಾವು ಮಾಡ್ತಾ ಇರುವಂತದ್ದು ಕಾರಿನ ಇದಲ್ಲ, ಚಾಲಕನ ನೋಡ್ಕೊಳ್ತಾ ಇದೀವಿ, ಅಂದ್ರೆ ಸೋಲ್ ನೋಡ್ತಾ ಇದೀವಿ. ನೀವು ಬರೀ ಹೊರಗಡೆ ಬಾಡಿ ಡೆಡ್ ಮೆಟೀರಿಯಲ್ ನ ನೀವು ನೋಡ್ತಾ ಇದ್ದೀರಾ, ಅದರಿಂದ ಏನ್ ಪ್ರಯೋಜನ? ಅದು ಕ್ಷೀಣಿಸಿ ಹೋಗುತ್ತೆ. ಅಂದ್ರೆ ಅದು ಎಷ್ಟು ವರ್ಷ ಇರುತ್ತೆ, ಎಷ್ಟು ವರ್ಷ ಬದುಕಿರ್ಬೋದು ನಾವು, ಅದಾದ್ಮೇಲೆ ಇಲ್ಲ. ಸೊ ಹಾಗಾದ್ರೆ ನಾವು ನೋಡ್ತಾ ಇರುವಂತದ್ದು ಅದೇ ಕೃಷ್ಣ ಪ್ರಜ್ಞೆ ಅಂತ ಹೇಳಿದ್ರೆ ಚಾಲಕನನ್ನ ನೋಡ್ಕೊಳ್ಳುವಂಥದ್ದು, ಸೋಲ್. ಯಾಕಂದ್ರೆ ನಾನು ಆತ್ಮ, ನಾನು ದೇಹ ಅಲ್ಲ, ನಾನು ಆತ್ಮ. ಸೊ ಒಂದು ಬ್ಯೂಟಿಫುಲ್ ಕನ್ವರ್ಸೇಷನ್ ಇದೆ ಅದು ಪ್ರಭುಪಾದ್ದು. ಸೊ ಹಾಗಾದ್ರೆ ದೇಹಕ್ಕೆ ಆತ್ಮಕ್ಕೆ ಫುಡ್ ಯಾವುದು ಅಂತ ಹೇಳಿದ್ರೆ ಹರೇ ಕೃಷ್ಣ ಮಂತ್ರ. ಸೊ ನಾವೆಲ್ಲ ಒಟ್ಟಿಗೆ ಹೇಳೋಣ ಒಂದ್ಸರ್ತಿ. ಎಲ್ಲರೂ ಒಟ್ಟಿಗೆ ಹೇಳಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದ. ಸೊ ಹೇಗೆ ನಾವು ಹಾಗಾದ್ರೆ ಸಂಬಂಧ ಸ್ಥಾಪಿಸುವಂತದ್ದು ಹರೇ ಕೃಷ್ಣ. ಯಾಕಂದ್ರೆ ಹರೇ ಕೃಷ್ಣ ಮಂತ್ರ ತುಂಬಾ ಪವರ್ಫುಲ್. ಇದು ಇಲ್ಲಿಗೆ ಸೇರಿರುವಂತ ಮಂತ್ರ ಅಲ್ಲ, ಇದು ಗೋಲೋಕದ ಮಂತ್ರ. ಹಾಗೂ ಏನಂತ ಹೇಳಿದ್ರೆ, ಈಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನಾಮಕಾರಿ ಬಹುದಾ ನಿಜ ಸರ್ವಶಕ್ತಿ ಅಂತ ಹೇಳಿದ್ರೆ ಕೃಷ್ಣನ ರೂಪ ಹಾಗೂ ಕೃಷ್ಣನ ನಾಮ ಎರಡರಲ್ಲಿ ವ್ಯತ್ಯಾಸನೇ ಇಲ್ಲ ಅಂತೆ. ಸೊ ಎರಡೂ ಒಂದೇ. ನೀನು ನಾಮ ಕರೆದಾಗ, ನಾವು ಯಾವಾಗ ಕೃಷ್ಣ ಅಂತ ಹೇಳಿದಾಗ ಕೃಷ್ಣನೊಟ್ಟಿಗೆ ಸಂಬಂಧ ಸ್ಥಾಪಿಸೋಗೆ. ಸೊ ಹಾಗಾಗಿ ಆ ಒಂದು ಕನೆಕ್ಷನ್ ನಮಗೆ ಮತ್ತೆ ಆತ್ಮಕ್ಕೆ ಸಿಗ್ಬೇಕು ಅಂತ ಹೇಳಿದ್ರೆ ಅದು ಹೇಗೆ ಸಿಗುವಂತದ್ದು? ನಾವು ಈ ಮಂತ್ರ ಹೇಳ್ಬೇಕು. ಸೊ ಇದು ನಮಗೆ ಊಟ ತಿಂಡಿ ಮಾಡಿ ಸಿಗುವಂತದ್ದಲ್ಲ, ನಮ್ಮ ಹೊಟ್ಟೆಗೆ ಸಿಗುತ್ತದು ಆಹಾರ ಅಷ್ಟೇ. ಬಿಟ್ರೆ ನಮ್ಮ ಆತ್ಮಕ್ಕೆ ಹೇಗೆ ಕೊಡುವಂತದ್ದು ಫುಡ್? ನಾವೀಗ ಸದ್ಯದಲ್ಲಿ ನಾವು ಬರೀ ಬಾಡಿಲಿ ಏನ್ ಬೇಕು, ಆಹಾರ, ಬಟ್ಟೆ, ಈ ತರದಂದ್ರೆ ನಮ್ಮ ಚೆನ್ನಾಗ್ ಕಾಣ್ಬೇಕು ಹಾಗೆ ಅಂದ್ರೆ ಆ ಒಂದು ಹೊರಗಿನ ಒಂದು ತೃಪ್ತಿ ಪಡಿಸೋದಲ್ಲಿ ಇದೀವಿ. ಆದ್ರೆ ಆತ್ಮಕ್ಕೆ ಏನ್ ಬೇಕು ಅದನ್ನ ನಾವು ಕೊಡ್ತಾ ಇದೀವ? ಇಲ್ಲ, ನಾವು ಕೊಡ್ತಾ ಇಲ್ಲ. ಸೊ ಆತ್ಮಕ್ಕೆ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕು. ನಿಮಗೆ ಅದು ವ್ಯತ್ಯಾಸ ಗೊತ್ತಾಗುತ್ತೆ. ನೀವು ಯಾವಾಗ ಹೇಳ್ತಾ ಬರ್ತೀರಾ, ನಿಮಗೆ ಒಂಥರ ಸಂತೋಷ. ಅಂದ್ರೆ ನೀವು ಈಗ ಏನಂದ್ರೆ ನಮಗೆ ಪ್ರಸ್ತುತ ಸ್ಥಿತಿಯಲ್ಲಿ ಏನಿದೆ, ನಾವು ತುಂಬಾ ಡಿಪೆಂಡೆಂಟ್ ಆಗಿದೀವಿ. ಅಂದ್ರೆ ಎಲ್ಲರ ಮೇಲೆ, ಬೇರೆ ಬೇರೆ ರಿಲೇಶನ್ಶಿಪ್ ಅಲ್ಲಿ. ಸೊ ಅವರಿಂದ ನಮಗೆ ಸಂತೋಷವನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆದ್ರೆ ಅದು ತುಂಬಾ ಅಂದ್ರೆ ಅದು ತಾತ್ಕಾಲಿಕವಾದದ್ದು. ನಾವು ಅನ್ಕೊಳ್ತೇವೆ ಅದರಿಂದ ಸಿಗುತ್ತೆ ಅಂತ, ಬಟ್ ನಮ್ಗೆ ಅದು ರಿಯಲೈಸ್ ಆಗುತ್ತೆ ಅಲ್ಲಿ ಇಲ್ಲ ಆ ಸಂತೋಷ. ಸೊ ಎಲ್ಲಿ ಮತ್ತೆ ಸಂತೋಷ ಇರುವಂತದ್ದು? ನಮಗೆ ಆ ದೇವರ ಜೊತೆ ಒಂದು ಏನು ಸಂಬಂಧ ಏನಿದೆ ಅದನ್ನ ನಾವು ಸ್ಥಾಪನೆ ಮಾಡಿದ್ರೆ ಮಾತ್ರ ನಮಗೆ ಆ ಸಂತೋಷ. ಸೊ ಅದಕ್ಕೆ ಏನ್ ಮಾಡ್ಬೇಕು? ನಾವು ಆತ್ಮಕ್ಕೆ ಊಟ ಕೊಡ್ಬೇಕು. ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕು. ಅದನ್ನ ಪ್ರಭುಪಾದ್ ಅವರು ನಮಗೆ ಕೊಟ್ಟಿರುವಂತದ್ದು ಪ್ರತಿದಿನ 16 ರೌಂಡ್ ಅಂತ ಹೇಳಿದ್ರೆ, 16 ರೌಂಡ್ ಅಂತ ಹೇಳಿದ್ರೆ ಅಂದ್ರೆ ಒಂದು ಸೈಕಲ್ ಅಂದ್ರೆ 108 ಸರ್ತಿ ಹೇಳಿ, ಅಂದ್ರೆ ಒಂದು ಸರ್ತಿ ಪಂಚತತ್ವ ಮಂತ್ರ ಹೇಳಿ 108 ಸರ್ತಿ ಹರೇ ಕೃಷ್ಣ ಮಹಾಮಂತ್ರ ಹೇಳಿದಾಗ ಅದು 1 ಸೈಕಲ್. ಹಾಗೆ 16 ಸೈಕಲ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಪ್ರಭುಪಾದ್. ಸೊ 16 ಸೈಕಲ್ ಮಾಡಿದ್ರೆ ನಾನು ನಿಮ್ಮನ್ನ ಬ್ಯಾಕ್ ಸೈಡ್ ಇಂದ ಆದ್ರೂ ಕರ್ಕೊಂಡು ಹೋಗ್ತೀನಿ ಗೋಲೋಕಕ್ಕೆ ಅಂತ ಇದು ಪ್ರಭುಪಾದ್ ಮಾಡಿರುವಂತ ಪ್ರಾಮಿಸ್. ಸೊ ಪ್ರಭುಪಾದ್ ಹೇಳಿರುವಂತದ್ದು ಯಾವ್ದು ಸುಳ್ಳಾಗಲ್ಲ, ಯಾಕಂದ್ರೆ ಅವರು ನಿತ್ಯ ಸಿದ್ಧರು ಪ್ರಭುಪಾದ್. ಸೊ ಆತ್ಮ ಎಲ್ಲಿದೆ? ಸೊ ಆತ್ಮ ಇರುವಂತದ್ದು ಹೃದಯದಲ್ಲಿ. ಆತ್ಮ
ಹಾಗೂ ಪರಮಾತ್ಮ ಎರಡೂನು ಹೃದಯದಲ್ಲಿ ಇರುವಂತದ್ದು. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಎರಡ್ ಕಡೆ ಹೇಳ್ತಾನೆ, ಎಲ್ಲಿ ನಾನು ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಾ ಸ್ಮೃತಿ ಜ್ಞಾನಮಾಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂಚ ಕೃತ್ ವೇದ ವೇದಾಂತ ಕೃತ್ ವೇದ. ಐ ಆಮ್ ನಾಟ್ ಗೆಟಿಂಗ್ ಲಾಸ್ಟ್ ಲೈನ್. ಓಕೆ, ಸೊ ಆಕ್ಚುಲಿ ಕೃಷ್ಣ ಹೇಳುವಂತದ್ದು ಎಲ್ಲರ ಹೃದಯದಲ್ಲಿ ನಾನಿದ್ದೇನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ, ನನ್ನಿಂದ ಬರುವಂತದ್ದು ನೆನಪಿನ ಶಕ್ತಿ, ಸ್ಮೃತಿ ಜ್ಞಾನಂ ಆಪೋಹನಂ ಚ ಮರವು. ಸೊ ನನ್ನಿಂದಲೇ ಬರುವಂತದ್ದೆಲ್ಲ ಅಂತ ಹೇಳಿ ಕೃಷ್ಣ ಹೇಳುವಂತದ್ದು. ಸೊ ಹೃದಯದಲ್ಲಿದ್ದೇನೆ. ಮತ್ತಿನ್ನೊಂದು ಈಶ್ವರ ಸರ್ವಭೂತಾನಾಂ ಹೃದ್ದೇಶೋರ್ಜುನ ತಿಷ್ಠತಿ, ಅಂದ್ರೆ ನಾನು ಎಲ್ಲರ ಈಶ್ವರ ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿ ಇರುವಂತದ್ದು ಅಂತ ಹೇಳಿ ಕೃಷ್ಣ ಹೇಳಿದಾನೆ. ಸೊ ಇಷ್ಟು ಹೇಳಿದ್ರು ಕೂಡ ಕೆಲವೊಂದು ಈಗ ಸ್ಪಿರಿಚುವಲ್ ಆರ್ಗನೈಸೇಷನ್ಸ್ ಅವರು ಬಿಲೀವ್ ಮಾಡುವಂತದ್ದು ಆತ್ಮ ಇಲ್ಲಿದೆ ಅಂತ, ಹಣೆಯಲ್ಲಿದೆ ಅಂತ ಹೇಳಿ. ಅದು ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ರಾಂಗ್. ಅವ್ರು ನನಗೆ ರೀಸೆಂಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಜಸ್ಟ್ ನಾನು ಒಬ್ಬರನ್ನ ಮೀಟ್ ಆದೆ, ಅದು ಬೇರೆ ಹೆಸರು ಬೇಡ. ಅವ್ರು ಹೇಳುವಂತದ್ದು ಇಲ್ಲಿ ಆತ್ಮ ಇದೆ ಅಂತ ಹೇಳಿ. ಹಾಗೂ ಅವರು ಹೇಗೆ ಅಂತ ಹೇಳಿದ್ರೆ ನನಗೆ ಶಾಕ್ ಆಯ್ತು. ಅವರ ಭಗವದ್ಗೀತೆಯಲ್ಲಿ ಅವ್ರು ಹೇಳುವಂತದ್ದು ಈಶ್ವರ ಅದೇ ಶಿವ ಅಂತ ಹೇಳಿರುವಂತದ್ದು. ಅವ್ರು ನನಗೆ ಯದಾ ಯದಾ ಹಿ ಧರ್ಮಸ್ಯ ಅಂತ ಹೇಳಿ ಶ್ಲೋಕ ಹೇಳ್ತಾರೆ. ಇದನ್ನ ಶಿವ ಹೇಳಿರುವಂತದ್ದು ಶಿವನೇ ಮೇನು ಅಂತ ಹೇಳಿ. ಅಂದ್ರೆ ಎಷ್ಟು ರಾಂಗ್ ಅಂದ್ರೆ, ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ಭಗವದ್ಗೀತೆಯನ್ನ ಯಾವ್ಯಾವ ತರ ಒಂದು ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ ಜನ ಅಂತ. ನಾನು ಫಸ್ಟ್ ಟೈಮ್ ನನಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿ ನಾನು ಕೇಳಿದ್ದೆ ಕ್ಲಾಸ್ಗಳಲ್ಲಿ ಎಲ್ಲ ಟೀಚರ್ಸ್ ಹೇಳುವಂತದ್ದು ಇಷ್ಟರವರೆಗೆ. ರೀಸೆಂಟ್ ಆಗಿ ಜಸ್ಟ್ ಲಾಸ್ಟ್ ವೀಕ್ ನನಗೆ ಇದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಯ್ತು. ಒಬ್ರ ಹತ್ರ ನಾನು ಮೀಟ್ ಆದೆ. ಅವರೊಂದು ಸ್ಪಿರಿಚುವಲ್ ಅಂದ್ರೆ ಆರ್ಗನೈಸೇಷನ್ ಬಿಲಾಂಗ್ ಆಗ್ತಾರೆ. ಅವ್ರು ನನಗೆ ಈ ಯದಾ ಯದಾ ಈ ಧರ್ಮ ಹೇಳಿ ಅಂದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತು ಇದು ಕೃಷ್ಣ ಹೇಳಿರುವಂತದ್ದು, ಬಟ್ ಅಷ್ಟು ದೊಡ್ಡ ಆರ್ಗನೈಸೇಷನ್ ಅದು. ಅಲ್ಲಿ ಆತರ ಒಂದು ಬಿಲೀಫ್ ಇದೆ ಅಂತ ಕೇಳಿ ನಂಗೆ ಶಾಕ್ ಆಯ್ತು. ಅವ್ರು ನನಗೆ ಮತ್ತೆ ಕೇಳ್ತಾರೆ, ಭಗವದ್ಗೀತೆಯಲ್ಲಿ ನಮ್ಮ ಗೀತೆಯಲ್ಲಿ ಈ ತರ ಇದೆ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಇದು ತುಂಬಾ ಡೇಂಜರಸ್. ಹಾಗಾಗಿ ನಾವು ಹೇಳುವಂತದ್ದು ದಯವಿಟ್ಟು ಇದು ಭಗವದ್ಗೀತಾ ಯಥಾರೂಪ ತಗೊಳ್ಳಿ, ಅಥವಾ ಅದು ನಿಮ್ಗೆ ಯಾವ್ದೇ ಲ್ಯಾಂಗ್ವೇಜ್ ಅಲ್ಲಿ ತಗೊಳ್ಳಿ, ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆಗುತ್ತೆ. ಕನ್ನಡ ಬೇಡ, ಇಂಗ್ಲಿಷ್ ಅಲ್ಲೂ ಇದೆ. ಸೊ ಯಾವ ಲ್ಯಾಂಗ್ವೇಜ್ ಅಲ್ಲಿ ಯಾವ ಭಾಷೆಯಲ್ಲಿ ನಿಮಗೆ ಬೇಕು ಅದನ್ನ ದಯವಿಟ್ಟು ಪರ್ಚೇಸ್ ಮಾಡಿ. ಯಾಕಂದ್ರೆ ಇಲ್ಲ ಅಂದ್ರೆ ಎಲ್ಲದ್ರಲ್ಲಿ ಅವ್ರವ್ರದ ಒಂದು ಕೊಟ್ಟಿರ್ತಾರೆ. ಸೊ ವೆರಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ತುಂಬಾ ಡೇಂಜರಸ್. ಸೊ ಪಂಜರದಲ್ಲಿರೋ ಪಕ್ಷಿ, ಈಗ ನಾನು ಹೇಳಿರೋ ಹಾಗೆ ಈಗ ಪಂಜರ ಇದೆ. ಇವರು ಪಂಜರವನ್ನ ನೋಡ್ಕೊಳ್ತಾ ಇದ್ದಾಳೆ ಇವಳು ಅಜ್ಜಿ. ಅಂದ್ರೆ ಫುಲ್ ಅಂದ್ರೆ ಪೇಂಟ್ ಮಾಡಿ ಅದೇ ಚಿನ್ನದ ಪಂಜರದಲ್ಲಿ ಇಟ್ಟಿರುವಂತದ್ದು ಗಿಳಿನ. ತುಂಬಾ ಚೆನ್ನಾಗಿದೆ ಪಂಜರ. ಅಂದ್ರೆ ತುಂಬಾ ಡೆಕೋರೇಟ್ ಮಾಡ್ತಾಳೆ, ಎವ್ರಿ ಡೇ ಡೆಕೋರೇಟ್ ಮಾಡ್ತಾಳೆ. ಆದ್ರೆ ಈ ಒಳಗಡೆ ಇರೋ ಪಕ್ಷಿಗೆ ಏನು ಊಟ ಕೊಡ್ತಾ ಇಲ್ಲ. ಸೊ ಈಗ ನಾವು ಅದೇ ಪರಿಸ್ಥಿತಿ. ಈಗ ಹೊರಗಡೆ ಇರೋ ದೇಹವನ್ನ ತುಂಬಾ ಅಲಂಕಾರ ಮಾಡಿ ತುಂಬಾ ಚಂದ ಮಾಡಿ ನೋಡ್ಕೊಳ್ತಾ ಇದ್ದೀವಿ. ಆದ್ರೆ ಆತ್ಮಕ್ಕೆ ಏನು ಕೊಡ್ತಾ ಇಲ್ಲ. ಏನಾಗುತ್ತೆ ಹೀಗೆ ಮಾಡಿದ್ರೆ? ಇದು ಒಂದು ಪಕ್ಷಿಯನ್ನ ನಾವು ಉದಾಹರಣೆಯಾಗಿ ತಗೊಂಡ್ರೆ ಎಷ್ಟು ದಿನ ಬದುಕಿರ್ಬೋದು ಆ ಪಕ್ಷಿ? ಸಾಯುತ್ತೆ. ಹಾಗೆ ಈಗೇನಾಗಿದೆ, ನಮ್ಮ ಆತ್ಮ ಮರ್ತೇ ಹೋಗಿದೆ. ನಮಗೆ ನಿಜವಾದ ಒಂದು ಕನೆಕ್ಷನ್ ಏನಿದೆ ದೇವರ ಜೊತೆ, ಅದು ನಮಗೆ ಕಂಪ್ಲೀಟ್ ಮರ್ತೋಗಿದೆ. ಯಾಕಂತ ಹೇಳಿದ್ರೆ ನಾವು ಊಟ ಕೊಟ್ಟೇ ಇಲ್ಲ. ಅದು ಊಟ ಕೊಡದೆ ಅದು ಫುಲ್ ಕಂಪ್ಲೀಟ್ ಆಗಿ ಮರ್ತೋಗಿದೆ. ಈಗ ಅದಕ್ಕೆ ಏನ್ ಮಾಡ್ಬೇಕು? ಚೈತನ್ಯ ಮಹಾಪ್ರಭು ಹೇಳೋದು ಚೇತೋದರ್ಪಣ ಮಾರ್ಜನಂ, ಅಂದ್ರೆ ಕ್ಲೀನ್ ಮಾಡ್ಬೇಕಂತೆ. ಆಗ ಕಾನ್ಶಿಯಸ್ ನ ನಾವು ಕ್ಲೀನ್ ಮಾಡ್ಬೇಕು. ಸೊ ಚೇತೋದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ. ಸೊ ಹಾಗಾಗಿ ಅದು ಈಗ ನಮ್ಗೆ ನೆಕ್ಸ್ಟ್ 3ನೇ ಅಧ್ಯಾಯದಲ್ಲಿ ಬರುತ್ತೆ. ಅದು ಹೇಗೆ ನಮ್ಮ ಕಾನ್ಶಿಯಸ್ ನ ಅಂದ್ರೆ ಒಂದು ಆತ್ಮವನ್ನ ಯಾವ ತರ ಕವರ್ ಆಗಿದೆ, ಹೇಗೆ ಕವರ್ ಆಗಿದೆ ಅಂತ ಹೇಳಿ ನಾವು 3ನೇ ಅಧ್ಯಾಯದಲ್ಲಿ ನೋಡ್ತೀವಿ, ನಾಳಿನ ಅಧ್ಯಾಯದಲ್ಲಿ. ಸೊ ಇದು ಇಂಪಾರ್ಟೆಂಟ್ ಶ್ಲೋಕ. ಇದೇನಂತ ಹೇಳಿದ್ರೆ, ಈಗ ಭಗವಂತ ಈ ಗುಣವನ್ನ ಅಂದ್ರೆ ಆತ್ಮದ ಗುಣಗಳನ್ನ ವಿಸ್ತಾರ ಹೇಳುವಂಥದ್ದು ಬೇರೆ ಬೇರೆ ಶ್ಲೋಕಗಳಲ್ಲಿ. ಹೇಗೆ ಇದೆ ಆತ್ಮದ ಒಂದು ರಚನೆ, ಯಾವ ತರ, ಹಾಗೂ ಅದರ ಸ್ವಭಾವ ಏನು ಅಂತ ಹೇಳಿ. ಸೊ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲಿ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಸೊ ಈಗ ಏನಂತ ಹೇಳಿದ್ರೆ, ಈಗ ಅರ್ಜುನ ಹೇಳುವಂತದ್ದು
ನಾನು ಹೇಗೆ ನನ್ನ ಆಚಾರ್ಯರನ್ನ ಬಂಧುಗಳನ್ನೆಲ್ಲರನ್ನು ಸಾಯಿಸುವುದು, ನಾನು ಅದರಲ್ಲಿ ಪಾಪ ಸಂತೋಷವಿಲ್ಲ ಅಂತ ಹೇಳಿ ಒಂದು ಕಾರಣ ಕೊಡ್ತಾನಲ್ವಾ. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಹೇಳುವಂಥದ್ದು ಅಲ್ಲ, ಸಹಾನುಭೂತಿ. ಸಹಾನುಭೂತಿಗೆ ಇದು ಉತ್ತರ. ಸಹಾನುಭೂತಿ ತೋರಿಸ್ತಾನ ಅವನು. ಹಾಗಾಗಿ ಅವರನ್ನ ನಾನು ಮಾಡಲ್ಲ, ನಾನ್ ಬೇಕಾದ್ರೆ ನನ್ನ ಯಾರಾದ್ರೂ ಸಾಯಿಸ್ಲಿ, ನಾನು ಶಸ್ತ್ರವನ್ನೆಲ್ಲ ಬಿಡ್ತೇನೆ, ಆದ್ರೆ ನಾನು ಅವರನ್ನ ಸಾಯಿಸಕ್ಕೆ ರೆಡಿ ಇಲ್ಲ ಅಂತ ಹೇಳಿ. ಆಗ ಕೃಷ್ಣ ಹೇಳಂತ, ನೀನ್ ಯಾರಿಗೆ ಹೇಳ್ತಾ ಇದೀಯಾ? ದೇಹ, ಈ ಆತ್ಮಕ್ಕೆ ಸಾವಿಲ್ಲ. ಆ ದೇಹ ಅಂದ್ರೆ ಬಾಲ್ಯದಿಂದ ಯೌವನಕ್ಕೆ ಮತ್ತೆ ಮುಪ್ಪಿಗೆ ಹೋಗುವಂತದ್ದು ದೇಹ. ಆತ್ಮಕ್ಕೆ ಇದು ಯಾವುದೂ ಇಲ್ಲ. ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಹೋಗುವಂತದ್ದು. ಈಗ ಇಲ್ಲಿ ನಾವು ನೋಡ್ಬೋದು, ಈಗ ಈ ಅಂದ್ರೆ ಈಗ ಒಂದು ಆತ್ಮ ಒಂದು ತಾಯಿಯ ಒಂದು ಭ್ರೂಣದಲ್ಲಿ ಮೊದ್ಲಿಗೆ ಅಂದ್ರೆ 6 ಸ್ಟೇಜಸ್ ಹೇಳ್ತಾರೆ ಪ್ರಭುಪಾದ್. ಸೊ ಮೊದ್ಲಿಗೆ ತಾಯಿಯ ಅಂದ್ರೆ ಒಂದು ಹೊಟ್ಟೆಯಲ್ಲಿ ಭ್ರೂಣವಾಗಿ, ಮತ್ತೆ ಅದಾದ ಮೇಲೆ ಅದು ಅಲ್ಲಿ ಸ್ವಲ್ಪ ಟೈಮ್ ಇರುವಂತದ್ದು, ಮತ್ತೆ ಜನ್ಮ ಆಗಿ ಅಂದ್ರೆ ಕೆಲವೊಂದು ಅಂದ್ರೆ ಬೇರೆ ಬೇರೆ ಲೈಕ್ ಯೌವನಕ್ಕೆ ಬರುವಂತದ್ದು, ಮತ್ತೆ ಹಾಗೂ ಅವನಿಗೆ ಮಕ್ಕಳು ಮರಿ ಅಂದ್ರೆ ಪ್ರೊಡ್ಯೂಸಿಂಗ್ ಸಮ್ ಎಫೆಕ್ಟ್ಸ್ ಅಂತ ಪ್ರಭುಪಾದ್ ಅಂದ್ರೆ ಸೊ ಅವನಿಗೆ ಮಕ್ಕಳು ಮರಿ ಆಗುವಂತದ್ದು, ಅಥವಾ ಅವನು ಕೆಲವೊಂದು ಜೀವನದಲ್ಲಿ ಮಾಡುವಂತದ್ದು, ಮತ್ತೆ ಮುಪ್ಪು, ಹಾಗೂ ಒಂದಿನ ಅವನು ಮರೆಯಾಗುವಂತದ್ದು. ಮತ್ತೆ ಅವನು ಮರೆಯಾದ್ಮೇಲೆ ಅವನ್ನ ಯಾರು ನೆನ್ಸ್ಕೊಳ್ಳೋದು ಇಲ್ಲ. ಅವನು ಯಾರು ಅಂತ ಹೇಳಿ ಎಷ್ಟೋ ಸ್ವಲ್ಪ ವರ್ಷ ನೆನ್ಪಿರ್ಬೋದು, ಆಮೇಲೆ ಯಾರಿಗೋದು ನೆನ್ಪು ಸಹ ಇರಲ್ಲ. ಸೊ ಆತ್ಮ ಏನಾಗುತ್ತೆ? ಆತ್ಮಕ್ಕೆ ಏನೂ ಆಗಲ್ಲ. ಈಗ ನಾವು ಎಷ್ಟೋ ಸರ್ತಿ ಹೇಳ್ತೀವಿ, ನಾನು ಚಿಕ್ಕವಳಿರುವಾಗ ಅಥವಾ ನಾನು ಚಿಕ್ಕವನಿರುವಾಗ ನಾನು ಹೀಗ್ ಮಾಡ್ತಿದ್ದೆ, ಹಾಗ್ ಮಾಡ್ತಿದ್ದೆ. ಸೊ ಇದನ್ನ ಯಾರು ನೋಡಿರೋಂಥದ್ದು? ಇದನ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಬಂದಿರೋಂಥದ್ದು ನಮ್ಮ ಆತ್ಮ. ಸೊ ನಮ್ಮ ಆತ್ಮಕ್ಕೆ ನಾವು ಮತ್ತೆ ನೋಡಿ, ಎಷ್ಟು ವಯಸ್ಸಾಗಿರೋರು ಕೂಡ ತುಂಬಾ ಅಂದ್ರೆ ಅವರ ಮನಸ್ಸು ಮಕ್ಕಳ ಹಾಗೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಅದು ವಯಸ್ಸಾಗುವಂಥದ್ದು ಆತ್ಮಕ್ಕೆ ಅಲ್ಲ, ಸಾರಿ, ದೇಹಕ್ಕೆ, ಆತ್ಮಕ್ಕಲ್ಲ. ಆತ್ಮಕ್ಕೆ ವಯಸ್ಸನ್ನೋದಿಲ್ಲ. ಅದು ಯಾವಾಗಲೂ ಚಿರಯೌವನ. ಹೇಗೆ ಕೃಷ್ಣ ಚಿರಯೌವನಂಚ ಅಂತೀವ, ಅದೇ ತರ ಆತ್ಮನು ಚಿರಯೌವನ. ಅಂದ್ರೆ ಯಾವಾಗಲೂ ಆಕ್ಟಿವ್ ಆಗಿರುವಂತದ್ದು, ಆಕ್ಟಿವ್, ಸಂತೋಷ, ಸಚ್ಚಿತ್ತಾನಂದ ಅದು. ಆದ್ರೆ ಈಗ ನಮಗೆ ಆ ಸಚ್ಚಿತ್ತಾನಂದ ಹೋಗಿದೆ. ಯಾಕೆ ಅಂತ ಹೇಳಿದ್ರೆ, ನಾವು ಈ ಒಂದು ದೇಹ ಬಂದಿರೋದ್ರಿಂದ ನಾವು ಮರ್ತಿದೀವಿ. ಸೊ ದೇಹ ಹಾಗೂ ನಮಗೆ 3 ಗುಣಗಳಿದೆ. ಅದರ ಬಗ್ಗೆ ನಮ್ಗೆ ಚಾಪ್ಟರ್ 14 ಅಲ್ಲಿ ಬರುತ್ತೆ. ಸೊ ಆ 3 ಗುಣಗಳಿಂದಾಗಿ ನಾವು ಈ ನಮ್ಮ ರಿಯಲ್ ಇದು ನಮಗೆ ಐಡೆಂಟಿಟಿ ಮರ್ತು ಹೋಗಿದೆ. ಸೊ ಇಲ್ಲಿ ಹೇಳುವಂತದ್ದು ಕೃಷ್ಣ, ಸೊ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಅಂತ ಹೇಳಿದ್ರೆ ಸತ್ಯವನ್ನ ಅರ್ಥಕೊಂಡವನು. ಈಗ 2 ತರ ಪ್ರಭುಪಾದದಲ್ಲಿ ಭಾವಾರ್ಥದಲ್ಲಿ ಹೇಳ್ತಾರೆ, 2 ತರ ಬುದ್ಧಿವಂತರು. ಯಾರು? ಒಬ್ಬ ಭೌತಿಕವಾಗಿ ಬುದ್ಧಿವಂತ, ಭೌತಿಕವಾಗಿ ತುಂಬಾ ನಾಲೆಜ್ ಇದೆ, ತುಂಬಾ ಕಲ್ತಿದ್ದಾನವನು, ಮತ್ತು ಹಾಗೂ ಆಧ್ಯಾತ್ಮಿಕವಾಗಿ ಬುದ್ಧಿವಂತ. ಸೊ ಇವರಿಬ್ಬರ ಮಧ್ಯೆ ಏನ್ ವ್ಯತ್ಯಾಸ? ಅವನ ಇಂದ್ರಿಯ ತೃಪ್ತಿಯಲ್ಲೇ ಅವನು ತೊಡಗಿರ್ತಾನೆ. ಈ ಭೌತಿಕವಾಗಿ ಬುದ್ಧಿವಂತರಾಗಿರೋರು ಬರೇ ಅವರು ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿರ್ತಾರೆ. ಇನ್ನು ಹೆಚ್ಚು ಹೇಗೆ ಮಾಡುವಂತದ್ದು. ಈಗ ನನ್ನ ಹತ್ರ ಒಂದು ಮನೆ ಇದೆ, ಇನ್ನೊಂದು ದೊಡ್ಡ ಮನೆ ಕಟ್ಟೋದು ಹೇಗೆ, ಇನ್ನು 3 ಬಿಲ್ಡಿಂಗ್, 3 ಹಾಗೆ 3 ಫ್ಲೋರ್, ಹಾಗೆ ಒಂದು ಅವರ ಒಂದು ಏಮ್ಸ್ ಆತರ ಇರುತ್ತೆ. ಸೊ ಆದ್ರೆ ಇವನು ಆಧ್ಯಾತ್ಮಿಕವಾಗಿರೋನಿಗೆ ಅವನು ಆತ್ಮ, ನಾನು ಹೇಗೆ ದೇವರ ಜೊತೆ ಸಂಬಂಧವನ್ನ ಹೇಗೆ ನಾನು ಸ್ಥಾಪಿಸುವಂತದ್ದು, ನಾನು ಆಧ್ಯಾತ್ಮಿಕವಾಗಿ ಹೇಗೆ ಬೆಳೆಯುವಂತದ್ದು. ಸೊ ಅಂತಹ ಧೀರ. ಸೊ ಇಲ್ಲಿ ಅವನು ವೀಕ್ನೆಸ್ ನಾವು ನೋಡಿದ್ವಿ ಅರ್ಜುನಂದು. ಹಾಗಾಗಿ ಕೃಷ್ಣ ಹೇಳುವಂತದ್ದು, ಧೀರರು ಇದಕ್ಕೆ ಯಾವತ್ತೂ ಈ ಗೊಂದಲಕ್ಕೆ ಒಳಗಾಗುವುದಿಲ್ಲ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಆತ್ಮ, ಸೊ ದೇಹವನ್ನ ಬಿಟ್ಟು ಆತ್ಮ ಹೋಗುವಂತದ್ದು. ಸೊ ಇಲ್ಲಿ ನೋಡ್ಬೋದು ನಾವು, ಒಂದು ಯುವಕ ಮತ್ತೆ ಇವನು ಹೀಗೆ ದೊಡ್ಡವನಾದ ಮೇಲೆ ಮತ್ತೆ ವಯಸ್ಸಾಗಿ ಇಲ್ಲಿ ಆತ್ಮ ಬಿಟ್ಟು ಇನ್ನೊಂದು ಮತ್ತೆ ಜನ್ಮ ತಗೊಳ್ಳುವಂಥದ್ದು. ಹಾಗಾಗಿ ಇದ್ರಲ್ಲಿ ನೀನು ಬೇಜಾರು ಮಾಡುವಂಥದ್ದು ಇಲ್ಲ ಅಂತ. ಓಕೆ, ನಿಮ್ಮೆಲ್ಲರಿಗೊಂದು ಪ್ರಶ್ನೆ. ಈಗ ನೀವು ಎಷ್ಟು ಜನ್ಮ ತೆಗೆದುಕೊಂಡಿದ್ದೀರಿ ಎಂದು ನೀವು ಭಾವಿಸುತ್ತೀರಿ? ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ. ಓಕೆ, ಬಾಬು ರೆಡ್ಡಿ, ಪ್ರೊಫೆಸರ್ ಬಾಬು ರೆಡ್ಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ. ಹೊಸೊಬ್ರು, ಹಳೆಯೊಬ್ರು ಇದ್ರೆ ಬೇಡ. ಅಂದ್ರೆ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು. ಹ್ಯಾಂಡ್ ರೈಸ್ ಮಾಡ್ತೀರಾ ಯಾರಾದ್ರೂ? ನಾವು ಎಷ್ಟು ಜನ್ಮ ತಗೊಂಡಿದೀವಿ ಅಂತ ಹೇಳಿ ಯಾರಿಗಾದ್ರು ನಿಮ್ದು ಐಡಿಯಾ? ಓಕೆ,
ಆದಿತ್ಯ ಹೇಳಿ ಸರ್. ಹರೇ ಕೃಷ್ಣ ಮಾತಾಜಿ. 84 ಜನ್ಮ ಇದೆ ಅಂತ ಕೇಳಿದೆ. ಎಷ್ಟು? 84? ಹಾ ಇಲ್ಲ, 84 ಅಲ್ಲ, ಅದು 84 ಲಕ್ಷ. ಓಕೆ, 84 ಅಲ್ಲ, 84 ಲಕ್ಷ ಸ್ಪೀಸೀಸ್. ಓಕೆ, ಸುನೀತಾ ಮಾತಾಜಿ, ಎಸ್. ಸೊ 84 ಲಕ್ಷ. ಓಕೆ, ಸೊ ಅಂದ್ರೆ ನಾವು ಮೊದ್ಲಿಗೆ ಅದು ಪದ್ಮಪುರಾಣದಲ್ಲಿ ಬರುವಂತದ್ದು. ಅಂದ್ರೆ ಯಾವ್ಯಾವ ಜೀವಿಗಳು ಎಷ್ಟೆಷ್ಟು ಇದಾವೆ ಅಂತ ಹೇಳಿ, ಬೇರೆ ಬೇರೆ ಸ್ಪೀಸೀಸ್. ಈಗ ಅದರಲ್ಲಿ ಜಲದಲ್ಲಿ ಅಂದ್ರೆ ನೀರಲ್ಲಿ ಇರುವಂತವು, ಮತ್ತೆ ಕ್ರಿಮಿಗಳು, ಕ್ರಿಮಿಕೀಟಗಳು, ಮತ್ತೆ ಬರುವಂತದ್ದು ಪಕ್ಷಿಗಳಾದ್ಮೇಲೆ 4 ಕಾಲಿಂದು ಪ್ರಾಣಿಗಳು. ಸೊ ಆ ಪ್ರಾಣಿಗಳ ಜನ್ಮ ಆದ್ಮೇಲೆ ಕೊನೆಯಲ್ಲಿ ಸಿಗುವಂತದ್ದು ಮನುಷ್ಯ ಜನ್ಮ. ಸೊ ಹಾಗಾದ್ರೆ ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠ. ಸೊ ನಾವು ಮನುಷ್ಯ ಜನ್ಮವನ್ನ ಸರಿಯಾಗಿ ಯುಟಿಲೈಸ್ ಮಾಡಿಲ್ಲ ಅಂದ್ರೆ ನಾವು ಏನಾಗುತ್ತೆ, ಆಗ ಮತ್ತೆ ನಮಗೆ ಮತ್ತೆ ಕೆಳಗಿನ ಜನ್ಮಗಳಿಗೆ ಹೋಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ನಾವು ಪ್ರಾಣಿಗಳಾಗಿ ಹುಟ್ಟಬೇಕಾಗತ್ತೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯಸ್ತಾಂ ಸ್ಥಿತಿಕ್ಷಸ್ವ ಭಾರತ. ಹೇ ಕೌಂತೆಯ, ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವವು, ಕ್ರಮೇಣ ಮಾಯವಾಗುವವು. ಚಳಿಗಾಲ ಮತ್ತು ಬೇಸಿಗೆಗಳು ಕಾಣಿಸಿಕೊಂಡು ಮಾಯವಾಗುವಂತೆ. ಭರತವಂಶಜನೆ, ಅವು ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ಭವವಾಗುತ್ತದೆ. ಅವುಗಳಿಂದ ಶೋಭೆಗೊಳಗಾಗದೆ ಸಹಿಸುವುದನ್ನು ಕಲಿಯಬೇಕು. ಸೊ ಈಗ ಕೃಷ್ಣ ಹೇಳುವಂಥದ್ದು, ನೀನು ಅಂದ್ರೆ ಹೇಗೆ ಸೀಸನ್ಸ್ ಅಂದ್ರೆ ಬೇರೆ ಬೇರೆ, ಈಗ ಒಂದು ವಸಂತ ಋತು ಬೇರೆ ಇರುತ್ತೆ, ಗ್ರೀಷ್ಮ ಋತುವಲ್ಲಿ ಹೇಗೆ ಇರುತ್ತೆ, ಹಾಗೆ ಬೇರೆ ಬೇರೆ ಋತುಗಳಲ್ಲಿ ಬೇರೆ ಬೇರೆ ಒಂದು ವಾತಾವರಣ ಇರುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಸುಖ ದುಃಖ ಅನ್ನೋದು ಬರ್ತಾ ಹೋಗ್ತಾ ಇರುತ್ತೆ. ಅದಕ್ಕೆಲ್ಲ ನಾವು ಅಂದ್ರೆ ಗೊಂದಲಕ್ಕೆ ಒಳಗಾಗಬಾರ್ದು, ದುಃಖ ಪಡಬಾರ್ದು. ಕೃಷ್ಣ ಹೇಳುವಂಥದ್ದು ನೀನು ಅದನ್ನ ಈಕ್ವಲ್ ಆಗಿ ತಗೊಳ್ಬೇಕು. ಸೊ ಈಗ ಕ್ಷತ್ರಿಯ ಆಗಿ ಅವನ ಧರ್ಮ ಏನು, ಅವನು ಯುದ್ಧ ಮಾಡ್ಬೇಕು, ಇಲ್ಲ ಹಾಗೆ ಅಂತ ಹೇಳಿ ಬೇರೆ ಬೇರೆ ಬರುತ್ತೆ, ಅದರಲ್ಲಿ ತೊಂದರೆಗಳು ಬರುತ್ತೆ. ಆದ್ರೆ ಅದನ್ನ ಸಹಿಸ್ಕೋಬೇಕು. ಅವನು ಈಗ ನನ್ನ ಕುಟುಂಬದವರಿದ್ದಾರೆ, ನಾನು ಮಾಡುವಾಗಿಲ್ಲ, ಇಲ್ಲ. ಯಾಕೆಂತ ಹೇಳಿದ್ರೆ ಅವನ ಧರ್ಮ ಅದು. ಅವನ ಧರ್ಮ ಅಂತ ಹೇಳಿದ್ರೆ ಅವನು ಎಲ್ಲರಿಗೂ ಅವ್ರವ್ರದೇ ಪ್ರಿಸ್ಕ್ರೈಬ್ ಡ್ಯೂಟಿ ಇರುತ್ತೆ. ಈಗ ಬ್ರಾಹ್ಮಣ ಆದವನಿಗೆ ಅವನದೇ ಒಂದು ಡ್ಯೂಟಿ, ಕ್ಷತ್ರಿಯನಿಗೆ ಅವನದೇ ಒಂದು ಡ್ಯೂಟಿ, ವೈಶ್ಯನಿಗೆ ಅವನದೇ ಒಂದು, ಶೂದ್ರನಿಗೆ ಹಾಗೆ ಎಲ್ಲರಿಗೂ ಅವ್ರವ್ರದೇ ಒಂದು ಧರ್ಮ ಅಂತ ಇರುತ್ತೆ. ಆ ಧರ್ಮವನ್ನ ನಾವು ಪಾಲಿಸ್ಲೇಬೇಕು. ಸೊ ಅದರಲ್ಲಿ ಕಷ್ಟಗಳು ಬರ್ಬೋದು, ಕಷ್ಟಗಳನ್ನ ನಾವು ಸಹಿಸ್ಕೋಬೇಕು ಅಂತ ಹೇಳಿ. ಅಂದ್ರೆ ಈಗ ಇದು ಈಗ ಏನಂತಾರೆ, ಈಗ ಪ್ರಭುಪಾದದಲ್ಲಿ ಹೇಳ್ತಾರೆ, ಲೈಕ್ ಈಗ ಕೆಲವೊಂದು ಈ ಬೇಸಿಗೆ ಕಾಲದಲ್ಲಿ ಹೋಗಿ ಈ ಗೃಹಿಣಿಯರು ಹೋಗಿ ಅಡಿಗೆ ಮಾಡುವಂಥದ್ದು, ಅದು ಕಷ್ಟ. ಬೇಸಿಗೆಯಲ್ಲಿ ತುಂಬಾ ಬೇಸಿಗೆ ಇದ್ದಾಗ, ಬೇಸಿಗೆ ಇರುವಂತ ಊರಿದ್ರೆ, ಸೊ ಅಂತ ಕಡೆ ಎಲ್ಲ ಹೋಗಿ ಕಿಚನ್ ಅಲ್ಲಿ ತುಂಬಾ ಅಡಿಗೆ ಕಷ್ಟ ಆಗುತ್ತೆ, ಆದ್ರೂ ಮಾಡ್ತಾರೆ. ಅದು ಮಾಡ್ಬೇಕು, ಯಾಕಂತ ಹೇಳಿದ್ರೆ ಅದು ಕರ್ತವ್ಯ ಅಂತ ಹೇಳಿ ಮಾಡುವಂಥದ್ದು. ಹಾಗೆ ನಾವು ಜೀವನದಲ್ಲಿ ಕಷ್ಟ ಸುಖ ಬರುತ್ತೆ, ಅದನ್ನ ತಡ್ಕೊಳ್ಬೇಕು. ಹಾಗಂತ ಹೇಳಿ ಯಾವ ಕೆಲ್ಸವನ್ನ ತಗೊಂಡಿರುವಂತ ಕೆಲ್ಸವನ್ನ ನಾವು ಅರ್ಧಕ್ಕೆ ಬಿಡಬಾರ್ದು. ಯಾವುದೇ ಒಂದು ಕೆಲ್ಸವನ್ನ ಪರಿಪೂರ್ಣ ಮಾಡ್ಬೇಕು. ಕಷ್ಟ ಸುಖ ಬರುತ್ತೆ. ಸೊ ಇಲ್ಲಿ ಕೃಷ್ಣ ಅವನ ಕೌಂತೆಯ ಅಂತ ಹಾಗೂ ಭಾರತ ಅಂತ ಹೇಳುವಂಥದ್ದು. ಸೊ ಕೌಂತೆಯ ಅಂತ ಹೇಳಿದ್ರೆ ತಾಯಿ ಕಡೆ ಸಂಬಂಧ. ಸೊ ತಾಯಿ ಅಂದ್ರೆ ಒಂದೊಂದು ಶ್ರೇಷ್ಠವಾದ ಒಂದು ಕುಟುಂಬಕ್ಕೆ ಸೇರಿರ್ತಾನೆ ಕುಂತಿ. ಸೊ ಹಾಗೂ ಇಲ್ಲಿ ಭಾರತ ಅಂದ್ರೆ ತಂದೆ ಕಡೆ ಕುಟುಂಬ. ಸೊ ವಸುದೇವ. ಸೊ ಅವನು ಅದನ್ನ ಮೆನ್ಷನ್ ಮಾಡುವಂತದ್ದು, ನೀನು ಇಂತ ಒಂದು ಕುಟುಂಬಕ್ಕೆ ಸೇರಿರೋಂತವನು, ಸೊ ನಿನ್ನಲ್ಲಿ ಈ ತರ ಒಂದು ದೌರ್ಬಲ್ಯ ಒಳ್ಳೇದಲ್ಲ ಅಂತ ಹೇಳಿ ಕೃಷ್ಣ ಇದನ್ನ ಹೇಳುವಂಥದ್ದು. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾವಾನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದಿಲ್ಲ. ಅದು ಹಿಂದೆ ಹುಟ್ಟಿದ್ದಿಲ್ಲ, ಈಗ ಹುಟ್ಟಿ ಬರುವುದಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅದು ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ. ಸೊ ಇದರಲ್ಲಿ ಎಲ್ಲ ಗುಣಗಳನ್ನ ಹೇಳ್ತಾ ಇರೋದು, ಆತ್ಮ ಎಂತಹದ್ದು ಅಂತ ಹೇಳಿ. ಈಗ ಈ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ ಹೇಳಿದ್ರೆ ಭೂತಕಾಲ ಮತ್ತು
ಭವಿಷ್ಯ ಕಾಲ ಹಾಗೂ ಏನು ಕರೆಂಟಿಗೆ ಏನ್ ಹೇಳ್ತಾರೆ. ಸೊ ಮೂರು ಕಾಲಗಳನ್ನು, ಅಂದ್ರೆ ಈ ಮೂರು ಕಾಲಗಳಿರುವಂತದ್ದು ದೇಹಕ್ಕೆ ಮಾತ್ರ. ಆದ್ರೆ ಈ ನಮ್ಮ ಆತ್ಮಕ್ಕೆ ಏನಿದೆ ಮೂರು ಈ ಯಾವುದೂ ಇಲ್ಲ. ಯಾಕಂತ ಹೇಳಿದ್ರೆ ಅದು ಎಲ್ಲಿಯೂ ಪುರಾಣಗಳಲ್ಲಿ ಅದರ ಬಗ್ಗೆ ಉಲ್ಲೇಖನೇ ಇಲ್ಲ. ಅಂದ್ರೆ ಯಾವಾಗ ಇದು ಸ್ಟಾರ್ಟ್ ಆಗಿದೆ, ಆತ್ಮ ಯಾವಾಗ ಹುಟ್ಟಿದ್ದು ಅನ್ನೋದೊಂದು ಉಲ್ಲೇಖ ಇಲ್ಲ. ಯಾಕೆಂತ ಹೇಳಿದ್ರೆ ಇದು ಇಟರ್ನಲ್ ಅಂತ ಹೇಳಿದ್ರೆ ಏನು, ಅದಕ್ಕೆ ಹುಟ್ಟಿಲ್ಲ. ಯಾವುದಕ್ಕೆ ಹುಟ್ಟಿದೆ ಅದಕ್ಕೆ ಸಾವಿದ್ದೇ ಇದೆ. ಸೊ ದೇಹಕ್ಕೆ ಹುಟ್ಟಿದೆ, ಹಾಗಾಗಿ ಸಾವಿದೆ. ಆದ್ರೆ ಆತ್ಮಕ್ಕೆ ಹುಟ್ಟಿಲ್ಲ. ಸೊ ಅದು ಯಾವಾಗ ಅಂದ್ರೆ ಶಾಶ್ವತ. ಕೃಷ್ಣ ಹೇಗೆ ಶಾಶ್ವತ, ಅದೇ ತರ ಆತ್ಮವು ಕೂಡ ಶಾಶ್ವತವಾದದ್ದು, ನಿತ್ಯವಾದದ್ದು ಹಾಗೂ ಪುರಾತನವಾದದ್ದು. ಸೊ ಅಷ್ಟು ಹಳೇದು. ಸೊ ಅದಕ್ಕೆ ನಾವು ಎಷ್ಟು ಜನ್ಮಗಳನ್ನ ತಗೊಂಡಿದೀವಿ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಸೊ ಅವನು ಹೇಳ್ತಾನಲ್ಲ, ಅಲ್ಲಿ ಎಲ್ಲ ಎಷ್ಟೊಂದ್ ಜನ ಅಲ್ಲ ರಾಜರು, ಅಂದ್ರೆ ಎಲ್ಲಾ ಅವರ ಎಲ್ಲರೂ ಇದ್ದಾರೆ, ಅವ್ರನ್ನ ಹೇಗೆ ಸಾಯಿಸುವಂತದ್ದು ಅಥವಾ ಹೇಗೆ ಅವರ ಜೊತೆ ಯುದ್ಧ ಮಾಡೋದು ಹೇಗೆ ಅಂತ. ಸೊ ಹಾಗಾಗಿ ಕೃಷ್ಣ ಹೇಳುವಂತದ್ದು ಯಾವುದು ಸಾಯುವಂತದ್ದು, ಆತ್ಮಕ್ಕೆ ಸಾವೇ ಇಲ್ಲ ಅಂತ ಹೇಳಿ. ಸೊ ಅದು ಸಚ್ಚಿತ್ ಆನಂದ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ತೊಟ್ಟುಕೊಳ್ಳುವನೋ, ಹಾಗೆ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ. ಸೊ ಈಗ ನಾವು ಎಲ್ಲಾದ್ರೂ ಕೊಳಕಾದ್ರೆ ಅಥವಾ ಒಂದು ಹಳೆ ಬಟ್ಟೆಯನ್ನ ಬಿಟ್ಟು ಬೇರೆ ಬಟ್ಟೆಯನ್ನ ಹೇಗೆ ಧರಿಸ್ತೀವಿ, ಸೊ ಅದೇ ತರ ಈ ಯಾವಾಗ ನಮ್ಮ ಆತ್ಮಕ್ಕೆ ಈ ಒಂದು ದೇಹದಲ್ಲಿ ಏನು ಶಕ್ತಿ ಇಲ್ಲ, ಇದರಿಂದ ಏನು ಉಪಯೋಗ ಇಲ್ಲ ಅಂತ ಆಗುವಾಗ ಅದು ನಿರ್ಣಯ ಮಾಡುತ್ತೆ, ನಾನು ಈ ದೇಹ ಬಿಟ್ಟು ಬೇರೆ ದೇಹ ತಗೊಳ್ತೀನಿ ಅಂತ ಹೇಳಿ. ಸೊ ಇಲ್ಲಿ ಏನಂತ ಹೇಳಿದ್ರೆ, ಈಗ ಅಲ್ಲಿ ಎಲ್ಲ ಈಗ ಭೀಷ್ಮರು ಇರ್ಬೋದು ಅಥವಾ ದ್ರೋಣಾಚಾರ್ಯರು, ಅವರೆಲ್ಲ ತುಂಬಾ ಅಂದ್ರೆ ಒಳ್ಳೆ ಕೆಲಸವನ್ನೇ ಮಾಡ್ಕೊಂಡು ಬಂದಿರೋದು. ಹಾಗಾಗಿ ಅವರು ಹೇಗಿದ್ರು ಅವರು ಸತ್ರೆ ಅವರು ಖಂಡಿತ ಅವರ ಆತ್ಮ ಒಂದ ವೈಕುಂಠಕ್ಕೆ ಹೋಗುತ್ತೆ ಅಥವಾ ಕೃಷ್ಣನ ಧಾಮಕ್ಕೆ ಹೋಗುತ್ತೆ, ಆ ಗೋಲೋಕಕ್ಕೆ ಹೋಗುತ್ತೆ ಅಥವಾ ಸ್ವರ್ಗಕ್ಕೆ ಹೋಗುತ್ತೆ. ಸೊ ಯಾವ್ದು ಒಟ್ಟಾರೆ ಅವರಿಗೆ ಒಳ್ಳೇದೇ ಆಗುವಂತದ್ದು, ಅಂದ್ರೆ ಅವರು ಸತ್ರು ಸಹ ಅವರಿಗೆ ಒಳ್ಳೇದಾಗುವಂತದ್ದು, ಯಾಕಂದ್ರೆ ಅವರು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಕೃಷ್ಣ ಹೇಳುವಂತದ್ದು ಇದು ಬಟ್ಟೆಯನ್ನ ತೆಗೆದು ಹಾಕಿದಾಗೆ ಒಂದು ಆತ್ಮ ಒಂದು ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತೆ ಅಂತ ಹೇಳಿ. ಸೊ ಎರಡು ಪಕ್ಷಿಗಳು ಅಂತ ಹೇಳಿದ್ರೆ, ಒಂದು ಪರಮಾತ್ಮ, ಒಂದು ಆತ್ಮ. ಆತ್ಮ ಆಗಿರುವಂತದ್ದು ಕರ್ಮಗಳನ್ನ ಮಾಡುವಂತದ್ದು, ಹಾಗೂ ಪರಮಾತ್ಮ ಅದನ್ನ ವೀಕ್ಷಣೆ ಮಾಡ್ತಾ ಇರ್ತಾನೆ. ಸೊ ಪರಮಾತ್ಮನಿಗೆ ಗೊತ್ತು ನಾವು ಎಷ್ಟು ಜನ್ಮಗಳು ತಗೊಂಡಿದ್ದೇವೆ, ನನ್ನ ಚಟುವಟಿಕೆಗಳೇನು, ನಾನು ಏನೇನು ಮಾಡಿದ್ದೇನೆ, ಎಲ್ಲಾ ಒಂದು ಅಕೌಂಟು ದೇವ್ರ ಹತ್ರ ಇರುತ್ತೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಸೊ ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆನೆಸಲಾರದು ಮತ್ತು ಗಾಳಿಯು ಒಣಗಿಸಲಾರದು. ಸೊ ಆತ್ಮವನ್ನ ವರ್ತಮಾನ ಕಾಲ ಎಸ್ ಮಾತಾಡಿ ಸುಂತ, ಧನ್ಯವಾದ. ಓಕೆ, ಕರೆಂಟ್. ಓಕೆ, ಸೊ ನೈನಂ ಚಿಂದಂತಿ ಶಸ್ತ್ರಾಣಿ. ಸೊ ಇದನ್ನ ಯಾವುದೇ ಶಸ್ತ್ರಗಳಿಂದ ಕಟ್ ಮಾಡಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಶಸ್ತ್ರಗಳಿಂದ ಕತ್ತರಿಸಕ್ಕೆ ಸಾಧ್ಯ ಇಲ್ಲ. ಹಾಗೂ ನೈನಂ ದಹತಿ ಪಾವಕ, ಬೆಂಕಿ ಇದನ್ನ ಸುಡಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಿದ್ರೆ ಆತ್ಮಕ್ಕೆ ಸೂರ್ಯನ ಲೋಕಕ್ಕೂ ಸಹ ಹೋಗ್ಬೋದು, ಆದ್ರೆ ಈ ದೇಹದಲ್ಲಿ ಸಾಧ್ಯ ಇಲ್ಲ. ಸೊ ಆತ್ಮಕ್ಕೆ ಸಾಧ್ಯ ಇದೆ, ಅಲ್ಲಿಗೆ ಬೇಕಾದ ಒಂದು ದೇಹ ಸಿಕ್ಕಿದ್ರೆ, ಪ್ರಭುಪಾದ್ ಹೇಳ್ತಾರೆ ಅಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಈಗ ಚಂದ್ರಲೋಕಕ್ಕೆಲ್ಲ ಹೇಳ್ತಾರೆ ಚಂದ್ರಲೋಕಕ್ಕೆ ಹೋಗಿದೀವಿ ಅಂತ, ಬಟ್ ಅದು ತಪ್ಪು. ಅಂದ್ರೆ ಸೈನ್ಸ್ ಅಲ್ಲಿ ಹೇಳಿರೋದು ಎಷ್ಟೋ ತಪ್ಪಾಗಿದೆ. ಸೈನ್ಸ್ ಎಲ್ಲ ಫ್ಯೂಚರ್ ಅಲ್ಲಿ ಯಾವಾಗ್ಲೋ ಬರ್ಬೋದು. ಅದು ಪ್ರಭುಪಾದ್ ಹೇಳುವಂತದ್ದು ನಾವು ಚಂದ್ರಕ್ಕೆ ಹೋಗಿದ್ದಲ್ಲ, ಬೇರೆ ಯಾವುದೋ ಒಂದು ಪ್ಲಾನೆಟ್ ಅಂದ್ರೆ ನಿಯರ್ ಬೈ ಎಲ್ಲೋ ಹೋಗಿ ಲ್ಯಾಂಡ್ ಆಗಿದೀವಿ ಅಷ್ಟೇ. ಯಾಕಂತ ಹೇಳಿದ್ರೆ ಚಂದ್ರಕ್ಕೆ ಹೋಗಕ್ಕೆ ಅಷ್ಟು ಸುಲಭ ಇಲ್ಲ, ಅದಕ್ಕೆ ಅಲ್ಲಿಗೆ ಬೇಕಾದ ಒಂದು ದೇಹ ಇರ್ಬೇಕು. ಹಾಗೆ ಒಂದು ಸೂರ್ಯ ಲೋಕಕ್ಕೆ ಹೋಗಕ್ಕೂ ಅದಕ್ಕೆ ಒಂದು ದೇಹ ಬೇಕು. ಸೊ ಅದೇ ತರ ಇಲ್ಲಿ ನೈನಂ ದಹತಿ ಪಾವಕ, ಅದನ್ನ ಯಾವುದೇ ಒಂದು ಬೆಂಕಿ ಆತ್ಮವನ್ನ ಸುಡಕ್ಕೆ ಚಾನ್ಸ್ ಇಲ್ಲ. ಹಾಗೂ ನೈನಂ ಕ್ಲೇದಯಂತಾಪು, ಆ ನೀರು ಅದನ್ನ ನೆನ್ಸಕ್ಕೂ ಸಾಧ್ಯ ಇಲ್ಲ, ನೀರಿನಿಂದ ಆತ್ಮವನ್ನ ನೆನ್ಸಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಅಂಟಿಕೊಳ್ಳಲ್ಲ. ಈಗ ಇದೇ ಒಂದು ಭೌತಿಕ ಶರೀರದಲ್ಲಿ ಇದ್ರೂ ಕೂಡ ನಮ್ಮ ಬಾಡಿಯಲ್ಲಿ ಎಷ್ಟು ಇದೆ ಅಂದ್ರೆ
ಮಾಂಸ, ಬ್ಲಡ್, ರಕ್ತ ಎಲ್ಲ ದೇಹದೊಳಗಿದೆ. ಆದ್ರೆ ಆತ್ಮ ಅದು ಯಾವುದಕ್ಕೂ ಅಂಟಿಲ್ಲ. ಅದು ಬೇಡ ಅಂತ ಆಗುವಾಗ, ವಯಸ್ಸಾಗುವಾಗ ಹೇಗೆ ಅದನ್ನ ಬಿಟ್ಟು ಹೋಗುವಂತದ್ದು. ಸೊ ಹಾಗೆ ಯಾವುದಕ್ಕೂ ಅಂಟಿಲ್ಲ. ನಾ ಶೋಷಯತಿ ಮಾರುತಃ ಅಂದ್ರೆ ಒಂದು ಗಾಳಿ ಇದನ್ನ ಒಣಗಿಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ಯಾವುದು ಇದನ್ನ ಮಾಡಕ್ಕೆ ಸಾಧ್ಯ ಇಲ್ಲ ಆತ್ಮವನ್ನ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹಿಂ ತಸ್ಮಾದುತ್ತಿಷ್ಟ ಕೌಂತೇಯ ಯುದ್ಧಯ ಕೃತ ನಿಶ್ಚಯಃ. ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯೇ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯೇ? ಆದುದರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು. ಸೊ ಕೃಷ್ಣ ಹೇಳುವಂಥದ್ದು, ನೀನು ಸೋತರೆ ಅಂದ್ರೆ ಸತ್ರೆ ಸ್ವರ್ಗವನ್ನ, ಯಾಕಂದ್ರೆ ನೀನು ಯುದ್ಧದಲ್ಲಿ ಗೆದ್ದಿದ್ಯಾ, ನನ್ನ ಮಾತು ಕೇಳಿದ್ಯಾ, ನನ್ನ ಒಂದು ಮಾರ್ಗದರ್ಶನದಲ್ಲಿ. ಸೊ ಏನು ಕೃಷ್ಣನ ಒಂದು ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ, ಕೃಷ್ಣ ಹೇಳಿದಾಗೆ ನಡೆದೇನೆ. ಸೊ ಆಗ ನೀನು ಸ್ವರ್ಗಕ್ಕೆ ಹೋಗ್ತೀಯ. ಸೊ ಹಾಗೂ ಗೆದ್ದರೆ ನೀನು ಇಡೀ ವಿಶ್ವವನ್ನೇ ಆಳ್ತೀಯ. ಸೊ ಆಗ ಈ ತರ ವಿಶ್ವದಲ್ಲಿ ಬೈಫರ್ಕೇಶನ್ ಇರ್ಲಿಲ್ಲ. ಅಂದ್ರೆ ಭಾರತ ಬೇರೆ, ಅಮೆರಿಕ ಬೇರೆ, ಅಥವಾ ಯುರೋಪು ಹಾಗೆಲ್ಲ ಬೇರೆ ಬೇರೆ ಅಂತ ಕಾಂಟಿನೆಂಟ್ಸ್ ಆಗ್ಲಿ, ಅಂದ್ರೆ ಖಂಡಗಳು ಹಾಗೆಲ್ಲ ಬೇರೆ ಆಗಿರ್ಲಿಲ್ಲ, ಎಲ್ಲ ಒಂದೇ ಇತ್ತು. ಸೊ ಇಡೀ ವಿಶ್ವವನ್ನೇ ನೀನು ಆಳ್ತೀಯ ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ಪರೀಕ್ಷಿತ್ ಮಹಾರಾಜವ್ರಿಗೂ ಹಾಗೆ ಇತ್ತಂತೆ, ಅಂದ್ರೆ ಒಂದೇ ವಿಶ್ವ ಇತ್ತು. ಆಮೇಲೆ ಎಲ್ಲ ಬೈಫರ್ಕೇಶನ್ ಆಗಿದೆ. ಸೊ ಎರಡರಲ್ಲೂ ನೀನು ಸಂತೋಷವಿಲ್ಲ ಅಂತ ಹೇಳ್ತಿದ್ಯಲ್ಲ, ಯಾಕೆ ಸಂತೋಷ ಇಲ್ಲ? ಎರಡರಲ್ಲೂ ಸಂತೋಷವೇ, ಬದುಕಿದ್ರು ಸಂತೋಷ, ಸತ್ರು ಸಂತೋಷ ಅಂತ ಹೇಳಿ ಕೃಷ್ಣ ಹೇಳುವಂಥದ್ದು. ಸೊ ಈಗ ಕುಟುಂಬ ಸಂಪ್ರದಾಯಗಳ ಬಗ್ಗೆ ಇವನು ಅರ್ಜುನ ಹೇಳಿರ್ತಾನೆ, ನಾನು ಕುಟುಂಬ ಸಂಪ್ರದಾಯಗಳು ಏನಾಗತ್ತೆ ಹೀಗೆಲ್ಲ, ಈಗ ಅವ್ರನ್ನೆಲ್ಲ ಸಾಯಿಸಿದ್ರೆ ಅವರೆಲ್ಲ ಮಕ್ಕಳಿಗೆಲ್ಲ ತಂದೆ ಇಲ್ದೆ ಆಗ್ತಾರೆ, ಹಾಗೆ ಹೀಗೆ ಅಂತ. ಸೊ ಹಾಗಾಗಿ ಕೃಷ್ಣ ಹೇಳುವಂಥದ್ದು, ಅವಾಚ್ಯವಾದಂಶ್ಚ ಬಹೂನ್ ವಿದಿಶ್ಯಂತಿ ತವಾಧಿತಃ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖಕರಂ ನು ಕಿಂ. ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅವಾಚ್ಯ ಶಬ್ದಗಳನ್ನಾಡುವರು, ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು. ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು? ಅವನು ಹೇಳ್ತಾನೆ, ನಿನ್ನ ಕ್ಷತ್ರಿಯ ಆಗಿ ನೀನು ಈ ತರ ಹೇಡಿಯಾಗೆ ಓಡಿ ಹೋದ್ರೆ ನಿನಗೆ ಇದರಿಂದ ಅಂದ್ರೆ ಎಲ್ಲರೂ ನಗ್ತಾರೆ, ಅಂದ್ರೆ ನಗೆಪಾಟ್ಲಾಗ್ತೀಯ ನೀನ್ ಎಲ್ರ ಮುಂದೆ. ಅರ್ಜುನನಿಗೆ ಧೈರ್ಯ ಇಲ್ಲ, ಅವನಿಗೆ ಅಂದ್ರೆ ಹೆದರು ಪುಕ್ಲ ಅಂತ ಹೇಳಿ, ಅಂದ್ರೆ ಹಾಗೆ ಹೇಳಿ ನಿನ್ನ ಅವಾಚ್ಯ ಶಬ್ದಗಳಿಂದ ಹೀಯಾಳಿಸ್ತಾರೆ. ಸೊ ಕ್ಷತ್ರಿಯನಾದವನಿಗೆ ಅದಕ್ಕಿಂತ ಇನ್ನೇನಿದೆ ಅಂದ್ರೆ, ಅದಕ್ಕೆ ಸಾವು ಕೂಡ ಅದಕ್ಕೆ ಸಾವಿನ ಹಾಗೆ ಅಂತ ಅದು ನಿಂದನೆ ಮಾಡಿದ್ರೆ, ಅಂದ್ರೆ ಅವರನ್ನ ಒಂದು ಅವಹೇಳನಕಾರಿ ಅವಾಚ್ಯ ಶಬ್ದಗಳನ್ನ ಹೇಳಿದ್ರೆ. ಸೊ ಕೃಷ್ಣ ಹೇಳುವಂಥದ್ದು, ನೀನು ಕುಟುಂಬ ಸಂಪ್ರದಾಯದ ಬಗ್ಗೆ ಮಾತಾಡ್ತಿ. ಈಗ ನಾಳೆ ದಿನ ಬೇರೆಯವ್ರು ಹೇಳ್ಬೋದು, ಅರ್ಜುನನೇ ಯುದ್ಧ ಬಿಟ್ಟು ಹೋಗಿದ್ದಾನೆ, ಸೊ ನಾನು ಮಾಡಲ್ಲ, ನಾನು ಈಗ ಯಾವುದೋ ಒಂದು ಜವಾಬ್ದಾರಿ ತಗೊಂಡು ಅರ್ಧದಲ್ಲಿ ಕೈ ಬಿಡ್ಬೋದು, ಹೇಳಿ ಅರ್ಜುನ ಇಂತ ಒಂದು ನಿರ್ಧಾರ ತಗೊಂಡಿರುವಾಗ ನಾನು ಯಾಕೆ ಮಾಡಬಾರ್ದು? ಸೊ ನೀನು ಎಂತ ಎಕ್ಸಾಂಪಲ್ ಕೊಡ್ತಾ ಇದೀಯಾ ಸೊಸೈಟಿಗೆ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳುವಂಥದ್ದು. ಸೊ ಮತ್ತೆ ನನಗೆ ಈಗ ಅರ್ಜುನ ಹೇಳ್ತಾನೆ ಒಂದ್ ಕಡೆ, ನನಗೆ ಪಾಪ ಅಂಟುತ್ತೆ ಅಂತ. ಸೊ ಈಗ ಕೃಷ್ಣ ಹೇಳೋವಂಥದ್ದು ಅದಕ್ಕೆ ಉತ್ತರ, ಪಾಪ ಬರುತ್ತೆ ಅಂತ ಹೇಳಿದಕ್ಕೆ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸೊ ಇದರಲ್ಲಿ ಅಂದ್ರೆ ಕೃಷ್ಣ ಪ್ರಜ್ಞೆ, ನೇಹಾಭಿಕ್ರಮ ನಾಶೋಸ್ತಿ, ಇದಲ್ಲಿ ಯಾವುದೇ ಒಂದು ಲಾಸ್ ಇಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ನಮಗೆ ಯಾವುದೇ ರೀತಿಯ ಒಂದು ಲಾಸ್ ಇಲ್ಲ. ಪ್ರತ್ಯವಾಯೋನ ಅಂದ್ರೆ ವಿದ್ಯತೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ನೀನ್ ಸ್ವಲ್ಪ ನಾವು ಈ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡೋದ್ರಿಂದ ಕೆಲ್ಸ, ತ್ರಾಯತೆ ಮಹತೋ ಭಯಾತ್, ಅಂದ್ರೆ ದೊಡ್ಡ ಒಂದು ಆಪತ್ತಿಂದ ನಮ್ಮನ್ನ ಅದು ಕಾಪಾಡುತ್ತೆ. ಏನದ ಆಪತ್ತು ಅಂತ ಹೇಳಿದ್ರೆ, ನಾವು ಮತ್ತೆ ಪ್ರಾಣಿಯಾಗಿ ಹುಟ್ಟುವಂಥದ್ದು. ಸೊ ನಾವು ದೇವರ ಒಂದು ಆಧ್ಯಾತ್ಮಿಕತೆಯಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ಈ ಹರೇ ಕೃಷ್ಣ ಮಂತ್ರ ಹೇಳೋದ್ರಿಂದ ಹಾಗೂ ಭಕ್ತರ ಒಂದು ಸಂಘದಲ್ಲಿ ನಾವು ಇರೋದ್ರಿಂದ ನಮಗೆ ಈ ಒಂದು ಪ್ರಾಣಿ ಜನ್ಮದಿಂದ ಅಟ್ಲೀಸ್ಟ್ ನಾವು ಉಳಿತೀವಿ. ಪ್ರಭುಪಾದರು ಹೇಳುವಂಥದ್ದು, ಅಟ್ಲೀಸ್ಟ್ ಕೃಷ್ಣ ಪ್ರಜ್ಞೆ ಮಾಡಿರೋರು ಖಂಡಿತ ಗೋಲೋಕಕ್ಕೆ ಎಲ್ಲಿ ಆದ್ರೂ ಹೋಗ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ಒಂದು ಮನುಷ್ಯ ಜನ್ಮ ಅಂದ್ರೆ ಹೇಳಿದ್ರೆ, ಈಗ ಪ್ರಾಣಿ ಜನ್ಮ ತುಂಬಾ ರಿಸ್ಕಿ. ಯಾಕಂದ್ರೆ ಪ್ರತಿ ಕ್ಷಣ ಅದು ಹೆದರಿಕೆಯಲ್ಲಿರುತ್ತೆ. ಯಾವಾಗ ಅದ್ರ ಮೇಲೆ ಬೇರೆ ಒಂದು ಪ್ರಾಣಿ ಅಟ್ಯಾಕ್, ಅಂದ್ರೆ ಒಂದರಿಂದ ಒಂದು ಬಲವಾದ ಪ್ರಾಣಿ ಇನ್ನೊಂದಿರುತ್ತೆ, ಅದನ್ನ ಅಟ್ಯಾಕ್ ಮಾಡುವಂಥದ್ದು ಆ ಪ್ರಾಣಿ ಅಲ್ವಾ. ಸೊ ಹಾಗಾಗಿ ಅದು ಪ್ರತಿ ಕ್ಷಣ ಅದು ಭಯದ ಜೀವನ, ತುಂಬಾ ಭಯಂಕರವಾಗಿರುವಂತ ಜೀವನ ಅಂತೆ ಪ್ರಾಣಿಗಳದ್ದು. ಸೊ ಆ ತರ ಒಂದು ಜೀವನದಲ್ಲಿ ನಾವು ಅದೆಲ್ಲ ಕಳೆದು ಬಂದಿದ್ದೇವೆ, ಆದ್ರೆ ನಮಗೆ ಅದೀಗ ನೆನಪಿಲ್ಲ ಅಷ್ಟೇ. ಸೊ ಆ ತರ ಒಂದು ಜೀವನದಿಂದ
ನಮ್ನ ಕಾಪಾಡುತ್ತೆ. ಹಾಗೂ ಈ ಒಂದು ಭಕ್ತಿ ಸೇವೆಯಲ್ಲಿ ಪಾಪ ಇಲ್ಲ. ಯಾಕೆಂತ ಹೇಳಿದ್ರೆ ಈಗ ಹನುಮಾನ್ ಸೊ ಹನುಮಾನ್ ಇಡೀ ಅಂದ್ರೆ ರಾಮನಿಗೋಸ್ಕರ ಇಡೀ ಲಂಕೆಯನ್ನೇ ಸುಟ್ಟ. ಈಗ ಲಂಕೆ ಈಗ ಜನರಲ್ ಆಗಿ ಈಗ ಬೇರೆ ಯಾರಾದ್ರೂ ಈಗ ಟೆರರಿಸ್ಟ್ ಗಳು ಬಾಂಬ್ ಎಲ್ಲ ಹಾಕ್ತಾರೆ, ಸೊ ಅದು ತುಂಬಾ ಕೆಟ್ಟವದು. ಅವರಿಗೆ ಅದಕ್ಕೆ ಸರಿಯಾದ ಶಿಕ್ಷೆ ಸಿಗತ್ತೆ ಅಂದ್ರೆ ದೇವರ ಒಂದಿದ್ರಲ್ಲಿ ಅದಕ್ಕೆ. ಆದ್ರೆ ಇದ್ರಲ್ಲಿ ಈಗ ಅವನು ಸುಟ್ಟ ಅಂತ ಹೇಳಿ ಅದಲ್ಲಿ ಅವನನ್ನ ಪೂಜೆ ಮಾಡ್ತಾರೆ ಎಲ್ಲರೂ ಅಲ್ವಾ. ಅಂದ್ರೆ ಅವನ ಹಾಡಿ ಹೊಗಳ್ತಾರೆ ಹನುಮಾನ್ನ. ಯಾಕೆ ಅಂತ ಹೇಳಿದ್ರೆ ಅವನು ದೇವರ ಒಂದು ಕೆಲಸ ಮಾಡಿದ್ದು, ಹಾಗಾಗಿ ಅದ್ರಲ್ಲಿ ತಪ್ಪಿಲ್ಲ. ಈಗ ಅರ್ಜುನ ಯುದ್ಧದಲ್ಲಿ ಈಗ ಅರ್ಜುನ ಕೊಂದ್ರು ಸಹ ಅವನಿಗೆ ಯಾವ್ದು ಪಾಪ ಉಂಟಾಗಲ್ಲ ಅಂತ ಹೇಳಿ ಅವನು ಮಾಡ್ದಂತಾಗಲ್ಲ, ಅದು ಅವನು ಕೃಷ್ಣ ಹೇಳಿ ಮಾಡಿರೋದ್ರಿಂದ ಅವನಿಗೆ ಯಾವುದೇ ಪಾಪ ಇಲ್ಲ. ಹಾಗೂ ಇಲ್ಲಿ ವಿಭೀಷಣನು ಅಷ್ಟೇ, ಅವನು ಅಣ್ಣನನ್ನ ಬಿಟ್ಟು ಬರುವಂತದ್ದು ಹಾಗೂ ರಾಮನ ಕಡೆ ಬರುವಂತದ್ದು. ಸೊ ಅದು ಹಾಗೆ ನೋಡಿದ್ರೆ ನಾವು ಜನರಲ್ ಆಗಿ ನೋಡುವಾಗ ಇವನು ಮಾಡಿದ ಅನ್ಯಾಯ ಅಂದ್ರೆ ಅಣ್ಣನ ಜೊತೆ ಇದ್ದು ಅವನನ್ನ ರಿಜೆಕ್ಟ್ ಮಾಡಿ ಅವನು ರಾಕ್ಷಸ ಕುಟುಂಬಕ್ಕೆ ಸೇರಿದವನು. ಆದ್ರೆ ಅವನು ಬಂದ ಅದು ಏನೋ ಒಂದು ಮೋಸ ಅಂತ ನಾವು ಅನ್ಸ್ಬೋದು ನಮಗೆ ಭೌತಿಕವಾಗಿ ನೋಡುವಾಗ. ಆದ್ರೆ ಆಧ್ಯಾತ್ಮಿಕವಾಗಿ ಅಂದ್ರೆ ಈಗ ರಾಮ ಹೇಳಿ ರಾಮನ ಕಡೆ ಬಂದಿರೋದ್ರಿಂದ ಈಗ ಅವನಿಗೆ ಸೌತ್ ಇಂಡಿಯಲ್ಲಿ ಅಂದ್ರೆ ಅವನಿಗೋಸ್ಕರ ಒಂದು ಟೆಂಪಲ್ ಕೂಡ ಕಟ್ಟಿದ್ದಾರೆ ವಿಭೀಷಣನಿಗೆ. ಯಾಕೆ ಅಂತ ಹೇಳಿದ್ರೆ ಅವನ ಪೂಜಿಸ್ತಾರೆ, ಯಾಕೆಂದ್ರೆ ಅವನು ರಾಮನಿಗೆ ಶರಣಾದ. ಸೊ ಹಾಗೂ ಒಂದು ಇಳಿಲು ಸಹ ಸೇತುವೆ ಕಟ್ಟುವಾಗ ರಾಮನಿಗೆ ಹೆಲ್ಪ್ ಮಾಡಿತ್ತಂತೆ. ಸೊ ಹಾಗಾಗಿ ಅದಕ್ಕೂನು ಮುಕ್ತಿ ಸಿಕ್ತು ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಆಧ್ಯಾತ್ಮಿಕ ಇದರಲ್ಲಿ ಮಾಡೋದ್ರಿಂದ ಯಾವುದೇ ಒಂದು ಲಾಸ್ ಇಲ್ಲ. ಮತ್ತೆ ಇನ್ನೊಂದು ಇಲ್ಲಿ ಒಂದು ಇಲಿ ಏನು ಇದೊಂದು ಪುರಾಣದಲ್ಲಿ ಇರುವಂತದ್ದು, ಇದು ಕಟ್ಟುಕತೆ ಅಲ್ಲ, ನಿಜವಾದ್ದು. ಒಂದು ಇಲಿ ದೇವರ ಮನೆಯಲ್ಲಿ ಒಂದು ದೀಪ ಇತ್ತಂತೆ. ದೀಪನ ನೋಡಿ ಅದಕ್ಕೆ ಇದು ಚೆರಿ ಅಂತ ಅನ್ಕೊಂತು. ಚೆರಿ ತಿನ್ಬೇಕು ಅಂತ ಹೇಳಿ ಪಾಪ ಅದು ದೀಪದ ಮೇಲೆ ಹಾರ್ತು. ಅದು ಏನಾಯ್ತು, ದೀಪದಲ್ಲಿರೋ ಬೆಂಕಿ ಅದರ ಮೇಲೆ ಬಿದ್ದು ಅದು ಸುಟ್ಟೋಗಿ ಸತ್ತೋಯ್ತು. ಸೊ ಆಗ ಕೃಷ್ಣ ಏನ್ ಅನ್ಕೊಂಡ, ಇದು ಪಾಪ ಭಕ್ತಿಯಲ್ಲಿ ಏನೋ ಮಾಡಕ್ಕೆ ಬಂದಿದೆ ಅಂತ ಹೇಳಿ ಅದಕ್ಕೂ ಮುಕ್ತಿ ಸಿಕ್ತು. ಅದು ಮಾತ್ರ ಅಲ್ಲ, ಅಜಾಮಿಲ ಅಂತ ಹೇಳಿ ಒಬ್ಬೊಂದು ಕತೆ ಬರುತ್ತೆ. ಅವನು ಅಷ್ಟೇ ಏನೋ ಪಾಪ ಕರ್ಮಗಳು ಮಾಡಿರ್ತಾನೆ, ಆದ್ರೆ ಅವನು ದೇವರನ್ನ ಒಂದು ನೆನ್ಸೋದ್ರಿಂದ ಸ್ವಲ್ಪ ಅವನು ದೇವರ ಸಣ್ಣ ವಯಸ್ಸಲ್ಲಿ ಅವನು ಸ್ವಲ್ಪ ದೇವರ ಒಂದು ಭಕ್ತಿ ಮಾಡಿರ್ತಾನೆ, ಅದು ಅವನಿಗೆ ಸಾಯೋ ಟೈಮಲ್ಲಿ ಅವನ್ನ ಕಾಪಾಡುತ್ತೆ. ಸೊ ಹೀಗೆ ಇದರ ಈ ಶ್ಲೋಕದ ಅರ್ಥ. ಸೊ ಅಂದ್ರೆ ಇದು ಅದೇ ನಾವು ಪೇರೆಂಟ್ಸ್ ಆಸ್ ಎ ಎಕ್ಸಾಂಪಲ್ ಇರ್ಬೇಕು ಮಕ್ಕಳಿಗೆ ಅಂತ ಹೇಳಿ. ಸೊ ಯಾಕಂತ ಹೇಳಿದ್ರೆ ನಮ್ಮನ್ನ ನೋಡಿ ಮಕ್ಕಳು ಕಲಿಯುವಂತದ್ದು. ಸೊ ಯದ್ಯದಾಚರತಿ ಶ್ರೇಷ್ಠ ಸತ್ತದೇವ ತರೋಜನ, ಅದು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ. ಅಂದ್ರೆ ನಮ್ಮನ್ನ ನೋಡಿ ಮಕ್ಕಳು ಕಲಿಯುವಂಥದ್ದು. ನಾವು ಹೇಳಿದನ್ನ ಕೇಳಲ್ಲ ಮಕ್ಕಳು ಯೂಶಲ್ ಆಗಿ, ಆದ್ರೆ ನಾವು ನಡ್ಕೊಳ್ಳೋದ್ರಿಂದ. ಸೊ ತಂದೆ ಆದವನು ಒಬ್ಬ ಎಕ್ಸಾಂಪಲ್ ಆಗಿರ್ಬೇಕು ಅಂತ ಹೇಳಿ. ವ್ಯವಸಾಯಾತ್ಮಿಕಾ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಸೊ ವ್ಯವಸಾಯಾತ್ಮಿಕ ಬುದ್ಧಿ, ಸೊ ಒಂದೇ ಅಂದ್ರೆ ವಿತೌಟ್ ಅಂದ್ರೆ ಬೇರೆ ಬೇರೆ ಅಂದ್ರೆ ಯಾವುದೇ ಒಂದು ಗೊಂದಲ ಇಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳಿದ್ರೆ ಒಂದೇ ಗುರಿ. ಲೈಕ್ ಇಲ್ಲಿ ಇವನು ಒಂದು ಪಕ್ಷಿಯ ಒಂದು ಕಣ್ಣಿಗೆ ಗುರಿ ಮಾಡ್ತಾ ಇರುವಂತದ್ದು ಅರ್ಜುನ. ಸೊ ಒಂದೇ, ಬೇರೆ ಯಾವುದು ಡಿಸ್ಟ್ರಾಕ್ಷನ್ ಇಲ್ಲ, ಬೇರೆ ಎಲ್ಲೂ ಇಲ್ಲ. ಸೊ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳಿದ್ರೆ ನಮಗೆ ವೆರಿ ಕ್ಲಿಯರ್. ಓಕೆ, ನಾನೀಗ ಭಕ್ತಿ ಇದ್ರಲ್ಲಿ ನಾನು ಹೋಗ್ಬೇಕಂತ ಇದ್ದೀನಿ, ನಾನು ಇದ್ರಲ್ಲಿ ಖಂಡಿತ ಮಾಡ್ತೇನೆ. ಕೃಷ್ಣನ ಒಂದು ಧ್ಯಾನ ಮಾಡಿ ನಾನು ಇದೇ ನನ್ನ ಲಾಸ್ಟ್ ಲೈಫ್ ಆಗ್ಬೇಕು, ನೆಕ್ಸ್ಟ್ ಲೈಫ್ ನಾನು ಮತ್ತೆ ಹೀಗೆ ಹುಟ್ಟು ಸಾವು ಅನ್ನೋ ಈ ಬಂಧನಕ್ಕೆ ಬರಬಾರ್ದು. ಸೊ ಆ ಒಂದು ಕ್ಲಾರಿಟಿ ನಮಗೆ ಬರ್ಬೇಕು. ಏಹಕೇಹ ಕುರುನಂದನ ಬಹುಶಃ ಅಂದ್ರೆ ಇದು ಬರುವಂತದ್ದು ಹೇಗೆ, ನಮಗೆ ಸರಿಯಾದ ಗುರುಗಳ ಮಾರ್ಗದರ್ಶನ ಬೇಕು. ಸೊ ಗುರುಗಳು ಮಾರ್ಗದರ್ಶನ ಇಲ್ಲ ಅಂತ ಹೇಳಿದ್ರೆ ನಮಗೆ ಅದನ್ನ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಬಹುಶಾಖ ಹ್ಯನಂತ ಅಷ್ಟ. ಬಹುಶಾಖ ಅಂದ್ರೆ ತುಂಬಾ ಬ್ರಾಂಚಸ್, ಒಂದು ಮರದಲ್ಲಿ ಹೇಗೆ ಕೊಂಬೆಗಳು. ಸೊ ಈಗ ವ್ಯವಸಾಯಾತ್ಮಿಕ ಬುದ್ಧಿ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಒಂದು ಕಡೆ ಇಲ್ಲ ಬುದ್ಧಿ, ಅದು ಮಾಡೋಣ ಇದು ಮಾಡೋಣ ಇದು ಮಾಡೋಣ ಅಂತ ಹೇಳಿ ಬೇರೆ 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 ಮನಸ್ಥಿತಿ. ಸೊ ಅದು ಸರಿಯಲ್ಲ ಅಂತ ಹೇಳಿ ಕೃಷ್ಣ ಹೇಳುವಂತದ್ದು. ಸೊ ಅಂದ್ರೆ ನೀನು ಒಂದೇ ಒಂದು ಗುರಿ, ಈಗ ಯುದ್ಧ ಮಾಡ್ಬೇಕು ನೀನು, ಹಾಗೆ ಎರಡೆರಡು ಮನಸ್ಸಲ್ಲಿ ಇರ್ಬೇಡ. ಅದು ಮಾಡಿದ್ರೆ ಹೀಗಾಗತ್ತೆ ಅಂತ ಇಲ್ಲ. ನಿನ್ನ ಕರ್ತವ್ಯ ಏನಿದೆ ಅದನ್ನ ನೀನು ಪಾಲಿಸ್ಬೇಕು. ಶ್ರೀ ಭಗವಾನುವಾಚ
ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮಾನೇವಾತ್ಮನಾ ತುಷ್ಟಃ ಸ್ಥಿತ ಪ್ರಜ್ಞ ಸ ಉಚ್ಯತೆ. ಸೊ ಈಗ ಆಗ ಅರ್ಜುನ ಕೇಳ್ತಾನೆ, ಹಾಗಾದ್ರೆ ಈ ತರ ಒಂದು ಸ್ಥಿರವಾಗಿರುವಂತ ಒಂದು ಮನುಷ್ಯನ ಲಕ್ಷಣ ಏನು? ಸ್ಥಿತದಿರ ಮುನಿ ಅಂತ ಹೇಳುವಂಥದ್ದು. ಸೊ ಅಂತಹ ಮನುಷ್ಯನ ಲಕ್ಷಣಗಳೇನು ಅಂತ ಆಗ ಕೃಷ್ಣ ಹೇಳುವಂಥದ್ದು, ದೇವೋತ್ತಮ ಪರಮ ಪುರುಷನು ಹೇಳಿದನು, ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳನ್ನು ಉಂಟಾಗುತ್ತದೆ. ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲಾ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತುಷ್ಟನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವವನೆಂದು ಕರೆಯುವರು. ಸೊ ಯಾವಾಗ ನಮಗೆ ದೇವರ ಹತ್ರ ಹೋಗಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ನಮಗೆ ಈ ಇಂದ್ರಿಯ ಸುಖದಿಂದ ನಾವು ಯಾವಾಗ ಕಂಪ್ಲೀಟ್ ಆಗಿ ಒಬ್ಬ ಅದನ್ನ ತ್ಯಜಿಸ್ತಾನೋ ಆವಾಗ ಮಾತ್ರ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಮಾಡಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಇದು ಸಾಧ್ಯ ಇಲ್ಲ. ಸೊ ಇಲ್ಲಿ ಪ್ರಹ್ಲಾದ್ ಮಹಾರಾಜಿಗೆ ಪ್ರತಿದಿನ ತಂದೆ ಒಂದಲ್ಲ ಒಂದಂದ್ರೆ ಸಾವಿನ ಭಯ ಇರ್ತಾ ಇತ್ತು. ಅಂದ್ರೆ ಪ್ರತಿದಿನ ಬೇರೆ ಬೇರೆ ತರ ರೀತಿಯಲ್ಲಿ ಅವನ ಸಾಯಿಸಕ್ಕೆ ನೋಡ್ತಾ ಇದ್ದ. ಯಾಕಂತ ಹೇಳಿದ್ರೆ ಅವನು ವಿಷ್ಣು ಭಕ್ತ, ಅವನಿಗೆ ಇಷ್ಟ ಇಲ್ಲ, ಅವನ ವೈರಿಯಾಗಿ ನೋಡ್ತಾ ಇದ್ದ. ಆದ್ರೆ ಪ್ರಹ್ಲಾದ್ ಮಹಾರಾಜು ಅವರಿಗೆ ಯಾವುದೇ ಒಂದು ಆತಂಕ ಇರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು ದೇವರ ಮೇಲೆ ಪರಿಪೂರ್ಣವಾಗಿ ಒಂದು ಶರಣಾಗಿದ್ದ, ಅಂದ್ರೆ ಕಾಪಾಡ್ತಾನೆ ಅನ್ನೋದೊಂದು, ನಾವು ಈಗ 6 ರೀತಿಯ ಒಂದು ಶರಣಾಗತಿ ನೋಡಿದ್ವಿ. ಸೊ ಆತರ ಒಂದು ಶರಣಾಗತಿ ಭಾವ ಪ್ರಹ್ಲಾದ್ ಮಹಾರಾಜಿಗಿತ್ತು. ಹಾಗಾಗಿ ಅವನಿಗೆ ಸೊ ಇಲ್ಲಿ ಕೃಷ್ಣ ಹೇಳುವಂಥದ್ದು, ಇಂದ್ರಿಯಗಳು ಯಾವಾಗ ಕೇಳುವಂಥದ್ದು, ಇಂದ್ರಿಯವನ್ನ ನಾವು ಋಷಿಕೇಶ, ಕೃಷ್ಣ ಅಂದ್ರೆ ಋಷಿಕೇಶ, ಇಂದ್ರಿಯಗಳ ಒಡೆಯ, ಅವನಿಗೆ ಯಾವಾಗ ನಾವು ಸಮರ್ಪಣೆ ಮಾಡ್ತೀವಿ ಆವಾಗ ಮಾತ್ರ ನಾವು ಸಂತೋಷದಲ್ಲಿ ಇರಕ್ಕೆ ಸಾಧ್ಯ. ಸೊ ಇದು ಪ್ರಭುಪಾದ್. ಸೊ ಪ್ರಭುಪಾದ್ ಹೇಗೆ ಅಂದ್ರೆ ಆ ಒಂದು 70ನೇ ವರ್ಷದಲ್ಲಿ ಅವರು ಅಂದ್ರೆ ಅವರು ತುಂಬಾ ಸಂತೋಷವಾಗಿ ವೃಂದಾವನದಲ್ಲಿ ಇದ್ರು. 15 ವರ್ಷ ಇದ್ರು. ಅವ್ರಿಗೆ ಇರ್ಬೋದಿತ್ತು, ಅವ್ರಿಗೆ ಯಾಕೋಸ್ಕರ ಹೋದ್ರು? ನಮ್ಮನ್ನ ಉದ್ಧಾರ ಮಾಡಕ್ಕೋಸ್ಕರ, ನಮಗೆ ಈ ಬೇರೆ ನರಳ್ತಾ ಇರೋ ಬೇರೆ ಎಲ್ಲಾ ಜನರಿಗೂ ಒಂದು ಮುಕ್ತಿ ಕೊಡ್ಬೇಕು ಅನ್ನೋ ಒಂದು ಕಾರಣಕ್ಕೆ ಅವರು ಆ ಪ್ರಾಯದಲ್ಲಿ ಅವರು ಕೈಯಲ್ಲಿ ದುಡ್ಡು ಇಲ್ದೆ ಅಷ್ಟೆಲ್ಲ ಒಂದು ಅಂದ್ರೆ ಇಂದ್ರಿಯ ಸುಖ ಅವರು ನೋಡ್ಲಿಲ್ಲ, ಅವರ ಸಂತೋಷ ಅವರು ನೋಡ್ಲಿಲ್ಲ. ಅವರು ಕಲ್ಯಾಣಕ್ಕೋಸ್ಕರ ಅವರ ಜೀವನವನ್ನ ಮುಡುಪಾಗಿಟ್ಟಿದ್ರು. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರವಿಡಬಹುದು, ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿಯು ಉಳಿಯುತ್ತದೆ. ಆದರೂ ಇನ್ನೂ ಉತ್ತಮವಾದ ರುಚಿಯ ಅನುಭವದಿಂದ ಈ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ಆತ್ಮನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ಸೊ ಹೇಗೆ ನಾವು ಇದನ್ನ ಡೆವಲಪ್ ಮಾಡುವಂಥದ್ದು, ನಾವು ಹೇಗೆ ನಮ್ಮ ಆತ್ಮವನ್ನ ಹೈಯರ್ ಗೋಲ್ ನಾವು ಹೇಗೆ ಸೆಟ್ ಮಾಡುವಂಥದ್ದು ಅಂತ ಹೇಳಿದ್ರೆ, ಕೃಷ್ಣ ಹೇಳುವಂಥದ್ದು, ನಾವು ರಿಸ್ಟ್ರಿಕ್ಟ್ ಮಾಡ್ಬೇಕು ನಮ್ಮ ಮೈಂಡ್ ನ. ಸೊ ಹೇಗೆ ಅಂತ ಹೇಳಿದ್ರೆ ರೂಪ ಗೋಸ್ವಾಮಿ ಹೇಳ್ತಾರೆ, ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಹೇತ ಧೀರಃ ಸರ್ವಾನ್ ಪೃಥ್ವೀಂ ಮಾಂ ವಿಷಯೇತ ಪೃಥ್ವೀಂ ಚ ಶಿಷ್ಯಾತ್ ಅಂತ ಹೇಳಿದ್ರೆ, ವಾಚೋ ವೇಗಂ ಮನಸಾ ಕ್ರೋಧ ವೇಗಂ. ಸೊ ಮನಸ್ಸನ್ನ ನಿಗ್ರಹಗೊಳಿಸ್ಬೇಕು. ಸೊ ಮನಸ್ಸು ಹೇಳಿದ್ದನ್ನೆಲ್ಲ ಮಾಡಬಾರ್ದು ನಾವು. ಆಕ್ಚುಲಿ ಆತ್ಮ ಹೈಯರ್, ಆತ್ಮಕ್ಕಿಂತ ಕೆಳಗಡೆ ಬರುವಂತದ್ದು ಮನಸ್ಸು. ಆದ್ರೆ ನಾವೀಗ ಪ್ರಸ್ತುತವಾಗಿ ಇಂದ್ರಿಯಗಳು ಹಾಗೂ ಮನಸ್ಸು ಹೇಳೋದನ್ನ ಕೇಳ್ತಾ ಇದೀವಿ. ಸೊ ನಾವು ಮನಸ್ಸು ಚಂಚಲ, ಮನಸ್ಸು ಏನೆಲ್ಲ ಕೇಳುತ್ತೆ ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕು. ಸೊ ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ? ಹಾಗೆ ಆರ್ಟಿಫಿಷಿಯಲ್ ಆಗಿ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಯಾಕಂತ ಹೇಳಿದ್ರೆ ಇವನ್ ವಿಶ್ವಾಮಿತ್ರ ಸಹ ನೋಡಿದ್ವಿ ನಾವು, ಅವನು ಎಷ್ಟೋ ತಪಸ್ಸೆಲ್ಲ ಮಾಡಿ ಸಹ ಅವನು ಸೋತ ಮೇನಕ್ಕೆ ಬಂದಾಗ. ಅಂದ್ರೆ ಆತರ ಒಂದು ಆರ್ಟಿಫಿಷಿಯಲ್ ಆಗಿ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ನಾವೇನ್ ಮಾಡ್ಬೇಕು, ಇಂದ್ರಿಯಗಳನ್ನ ಸರಿಯಾದ ದಾರಿಯಲ್ಲಿ ಉಪಯೋಗಿಸ್ಬೇಕು. ಸೊ ಅಂಬರೀಷ್ ಮಹಾರಾಜ್ ಎಲ್ಲಾ ಇಂದ್ರಿಯಗಳನ್ನ ದೇವರ ಒಂದು ಸೇವೆಯಲ್ಲಿ ತೊಡಗಿಸಿದ್ರು. ಹಾಗೆ ನಾವು ಎಲ್ಲಾ ಎಂಗೇಜ್ ಮಾಡ್ಬೇಕು. ಇಲ್ಲಿ ನಾವು ನೋಡ್ಬೋದು ಪಿಕ್ಚರ್ ಅಲ್ಲಿ ನೋಡಿದ್ರೆ ಹೇಗೆ ದೇವರಿಗೆ ಪ್ರಸಾದ ಮಾಡುವಂಥದ್ದು, ಇಲ್ಲಿ ದೇವಸ್ಥಾನ ಕ್ಲೀನ್ ಮಾಡುವಂಥ, ಅಥವಾ ಇಲ್ಲಿ ಊಟ ಮಾಡುವಾಗ ಅಡಿಗೆ ಮಾಡುವಂಥದ್ದು, ಬಡಿಸುವಂಥದ್ದು, ದೇವರ ಒಂದು ಧ್ಯಾನ ಮಾಡುವಂಥದ್ದು. ಸೊ ಆಗ ಏನಾಗುತ್ತೆ, ಇನಿಷಿಯಲ್ ಆಗಿ ನಮಗೆ ಅದು ಇದ್ದೇ ಇರುತ್ತೆ. ಯಾಕಂದ್ರೆ ನಾವು ಎಷ್ಟೋ ಜನ್ಮಗಳಿಂದ ಅದು ಮಾಡ್ಕೊಂಡು ಬಂದಿರೋದ್ರಿಂದ ಅಷ್ಟು ಬೇಗ ಹೋಗಲ್ಲ ಇಂದ್ರಿಯ ಸುಖ ಬೇಕು ಅಂತ. ಸೊ ಹಾಗಾಗಿ ಆದ್ರೆ ನಾವು ಯಾವಾಗ ಇದರಲ್ಲಿ ಭಕ್ತಿ ಸೇವೆಯಲ್ಲಿ ತೊಡಗ್ತೀವಿ, ನಿಧಾನವಾಗಿ ಅದರ ಟೇಸ್ಟ್ ಹೋಗಿ, ಯಾಕಂದ್ರೆ ಇದು ಹೈಯರ್ ಟೇಸ್ಟ್. ಈಗ ನಮಗೆ ಒಂದು ಸಣ್ಣ ಹೋಟೆಲ್ ಅಲ್ಲಿ ತಿಂದಿರ್ತೀವಿ, ನಾವು ಅದೇ
ಓ ಅದೇ ಸೂಪರ್, ಅಲ್ಲೇ ಚೆನ್ನಾಗಿದೆ ಅನ್ಕೊಂಡಿರ್ತೀವಿ. ಆದ್ರೆ ನಮಗೆ ಗೊತ್ತಿರಲ್ಲ ಈಗ ಇನ್ನು 7 ಸ್ಟಾರ್ ಅಲ್ಲಿ 5 ಸ್ಟಾರ್ 7 ಸ್ಟಾರ್ ಅಲ್ಲಿ ಇನ್ನೂ ಒಳ್ಳೆ ಊಟ ಇದೆ, ಆದ್ರೆ ನಮಗೆ ಐಡಿಯಾ ಇಲ್ಲ, ಯಾಕಂದ್ರೆ ನಾವು ಅದು ತಿಂದೇ ಇಲ್ಲ, ನಮಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಹಾಗಾಗಿ ಅದೇ ತರ ಭಕ್ತಿಯೂ ಅಷ್ಟೇ, ನಮಗೆ ಆಧ್ಯಾತ್ಮಿಕತೆಯಲ್ಲಿ ರುಚಿ ಇಲ್ಲ, ಸೊ ಅದನ್ನ ನಾವು ನೋಡಿಲ್ಲ, ಆ ಟೇಸ್ಟ್ ನೋಡಿಲ್ಲ, ಆ ಟೇಸ್ಟ್ ನೋಡಿಲ್ದೇ ಇರೋದ್ರಿಂದ ನಾವು ಅದ್ರಲ್ಲಿ ಟೇಸ್ಟ್ ಇಲ್ಲ ಅನ್ಕೊಂಡಿವಿ. ಆದ್ರೆ ಇಲ್ಲ, ಟೇಸ್ಟ್ ಇದೆ. ನಾವ್ ಯಾವಾಗ ಭಕ್ತಿ ಇಲ್ಲ ಅಂದ್ರೆ ಹೇಗೆ ಆಧ್ಯಾತ್ಮಿಕತೆಯಲ್ಲಿ ಎಲ್ಲರೂ ಇರುವಂತದ್ದು ಹೇಗೆ ಅಷ್ಟು ಜನ, ಸೊ ಅದ್ರಲ್ಲಿ ಟೇಸ್ಟ್ ಇದೆ, ನಮಗೆ ಅದ್ರಲ್ಲಿ ಟೇಸ್ಟ್ ಸಿಗ್ತಾ ಹೋಗುತ್ತೆ, ನಾವು ಮಾಡ್ತಾ ಮಾಡ್ತಾ ಅದ್ರಲ್ಲಿ ನಮಗೆ ರುಚಿ ಸಿಗುತ್ತೆ. ಆ ರುಚಿ ಸಿಗುವಾಗ ಸೊ ನವವಿಧ ಭಕ್ತಿಯಲ್ಲೂ ಬರುತ್ತೆ. ಹೇಗೆ ಅಂದ್ರೆ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ರುಚಿ ಅಂತ ಬರುತ್ತೆ, ಅಂದ್ರೆ ರುಚಿ ಬರುತ್ತೆ, ಆಸಕ್ತಿ ಆದ್ಮೇಲೆ ರುಚಿ. ಸೊ ರುಚಿ ಬರುವಂತದ್ದು ಅದು ನಾವು ಮಾಡ್ತಾ ಮಾಡ್ತಾ ಬರುವಂತದ್ದು. ಸೊ ಇಲ್ಲಿ ಕೃಷ್ಣ ಹೇಳುವಂತದ್ದು ಅದ್ರ ಬಗ್ಗೆ ಇಂದ್ರಿಯದಲ್ಲಿ ಇರುತ್ತೆ ಆಸಕ್ತಿ, ಆದ್ರೂ ನೀನು ಹೈಯರ್ ಟೇಸ್ಟ್ ಅದಕ್ಕೆ ಕೊಡುವಾಗ ಅದು ಪರಂ ದೃಷ್ಟ ನಿವರ್ತತೆ, ಆಗ ಪ್ರಜ್ಞೆ ಏನಿದೆ ಅದು ಸ್ಥಿರವಾಗಿರುತ್ತೆ ದೇವರ ಮೇಲೆ ಅಂತ ಹೇಳಿ. ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೋ ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ಬಿಜಾಯತೆ. ಇದು ನೆಕ್ಸ್ಟ್ ಇದೆ, ಅದನ್ನ ಓದ್ಬಿಡ್ತೀನಿ. ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಆಕ್ಚುಲಿ ಇದು 8 ಹಂತಗಳಲ್ಲಿ ಪತನಗೊಳ್ಳುವಂಥದ್ದು ಮನುಷ್ಯ, 8 ಸ್ಟೇಜಸ್ ಆಫ್ ಫಾಲ್ ಡೌನ್ ಅಂತ. ಹೇಗೆ ಅಂತ ಹೇಳಿದ್ರೆ, ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ, ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ, ಕಾಮದಿಂದ ಕ್ರೋಧವು ಉದ್ಭವವಾಗುತ್ತದೆ, ಕ್ರೋಧದಿಂದ ಸಮೋಹವು ಉಂಟಾಗುತ್ತದೆ, ಸಮೋಹದಿಂದ ಸ್ಮೃತಿ ಭ್ರಮೆ ಉಂಟಾಗುತ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶವಾಗುತ್ತದೆ, ಬುದ್ಧಿನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಸೊ ನಾವು ಹೇಗೆ ಒಂದು ಸಿಲುಕಿಕೊಳ್ತೀವಿ ಇದ್ರಲ್ಲಿ ಅಂತ ಹೇಳಿದ್ರೆ, ಇದೊಂದು ನೋಡಿ, ಇದ್ರಲ್ಲಿ ನೋಡ್ಬೋದು. ಈಗ ನಾವು ಇಂದ್ರಿಯ ವಸ್ತು, ಮೊದ್ಲಿಗೆ ಇಂದ್ರಿಯ ವಸ್ತು, ನಮಗೆ ಅದರ ಮೇಲೆ ಒಂದು ಆಸಕ್ತಿ ಬರುತ್ತೆ, ಇಂದ್ರಿಯ ವಸ್ತು ನೋಡ್ತೀವಿ, ನಮಗೆ ಅದು ಬೇಕು ಅಂತ ಅನ್ಸುತ್ತೆ, ಆಸಕ್ತಿ ಆಗುತ್ತೆ, ಆಸಕ್ತಿಯಿಂದ ಕಾಮ ಬರುವಂತದ್ದು. ಸೊ ಕಾಮ ಯಾವಾಗ ಅದು ಸಿಗ್ಲಿಲ್ವೋ ಆಗ ಏನಾಗುತ್ತೆ, ಕ್ರೋಧ. ಸೊ ಕ್ರೋಧ ಬರುತ್ತೆ ನಮಗೆ, ಸಿಕ್ಕಿದ್ರೆ ಮತ್ತೆ ಅದ್ರ ಕ್ರೋಧ ಜಾಸ್ತಿ ಆದಾಗ ಭ್ರಮೆಗೊಳಗಾಗ್ತೀವಿ, ಭ್ರಮೆಯಿಂದ ಸ್ಮರಣೆ ವಿಸ್ಮಯ. ಸೊ ನಮ್ಮ ಸ್ಮರಣೆಗೂ ಅದು ತೊಂದರೆ ಆಗುತ್ತೆ, ಮತ್ತೆ ಸ್ಮರಣೆಯಿಂದ ಬುದ್ಧಿನಾಶ. ಸೊ ಬುದ್ಧಿನಾಶ, ನಮ್ಮ ಇಂಟೆಲಿಜೆನ್ಸ್ ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಒಂದು ಡಿಫ್ರೆನ್ಸಿಯೇಷನ್ ನಮಗೆ ಗೊತ್ತಾಗದೆ ಹೋಗುತ್ತೆ, ಯಾಕಂದ್ರೆ ನಾವು ಭ್ರಮೆ ಆಗಿರುತ್ತೆ ನಮಗೆ, ಆ ಒಂದು ಸಿಟ್ಟು ಜಾಸ್ತಿ ಆಗಿ ಭ್ರಮೆಗೆ ಒಳಗಾಗ್ತೀವಿ ನಾವು. ಸೊ ಬುದ್ಧಿನಾಶ ಆಗೋದ್ರಿಂದ ಏನಾಗುತ್ತೆ, ಮನುಷ್ಯನ ಪತನ. ಸೊ ಇದು 8 ಸ್ಟೇಜ್, 8 ಹಂತಗಳಲ್ಲಿ ಮನುಷ್ಯ. ಓಕೆ, ಇನ್ನೊಂದು 5 ಮಿನಿಟ್ಸ್ ಇದೆ ಅಷ್ಟೇ. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್, ಆತ್ಮವಶ್ಯೇರ್ವಿಧೇಯಾತ್ಮ ಪ್ರಸಾದ ಮಗದಿ ಗಚ್ಚತಿ. ಆದರೆ ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಕ್ರಮಗೊಳಿಸುವ ತತ್ವ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣ ದಯೆಯನ್ನು ಪಡೆಯಬಲ್ಲ. ಸೊ ಯಾವಾಗ ನಾವು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ತೀವಿ, ಅಂದ್ರೆ ಕಂಟ್ರೋಲ್ ಅಂತ ಹೇಳಿದ್ರೆ ಸರಿಯಾದ ಅದೇ ಕೃಷ್ಣ ಇದ್ರಲ್ಲಿ ಯಾವಾಗ ತೊಡಗಿಸ್ತೀವಿ, ಆಗ ಅವನು ಕೃಷ್ಣನ ಒಂದು ಪರಿಪೂರ್ಣ ದಯೆಗೆ ಪಾತ್ರನಾಗ್ತಾನೆ ಅಂತ ಹೇಳಿ. ಸೊ ಯಾವುದೇ ಒಂದು ರಾಗದ್ವೇಷ ಇಲ್ಲ, ಅಟ್ಯಾಚ್ಮೆಂಟ್ ಇಲ್ಲ, ಯಾವುದೇ ಒಂದು ಅಟ್ಯಾಚ್ಮೆಂಟ್ ಇಲ್ಲದೆ ನಾವು ಕೆಲಸವನ್ನ ಮಾಡ್ಬೇಕು ಯಾವ್ದು ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳುವಂತ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ, ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೇ. ಎಲ್ಲಾ ಪ್ರಾಣಿಗಳಿಗೆ ರಾತ್ರಿಯಾದಾಗ ಜಿತೇಂದ್ರಿಯನಿಗೆ ಎಚ್ಚರವಾಗಿರುವ ಕಾಲ, ಎಲ್ಲಾ ಪ್ರಾಣಿಗಳಿಗೆ ಎಚ್ಚೆತ್ತಿರುವ ಕಾಲವಾದಾಗ ಆಂತರ್ಯ ಪರೀಕ್ಷೆಯನ್ನು ಮಾಡಿಕೊಳ್ಳುವ ಮುನಿಗೆ ರಾತ್ರಿಯಾಗಿರುತ್ತದೆ. ಸೊ ಈಗ ಭೌತಿಕವಾಗಿ ಈಗ ನಾವು ನೋಡ್ತೀವಿ, ಅಂದ್ರೆ ಈಗ ತುಂಬಾ ಓದಿರೋರು ಅಥವಾ ದೊಡ್ಡ ಬಿಸ್ನೆಸ್ ಮೆನ್ ಅವರೆಲ್ಲ ಹೇಗೆ, ಅವರು ನೈಟ್ ಎಲ್ಲಾನು ಬಿಸಿ ಇರ್ತಾರೆ, ಅಂದ್ರೆ ಅವರು ಪಾರ್ಟಿ ಮೀಟಿಂಗ್ಸ್ ಅಂತ ಹೇಳಿ ತುಂಬಾ ಅವರು ಆ ಒಂದು, ಯಾಕಂತ ಹೇಳಿದ್ರೆ ಅವರು ಭೌತಿಕವಾಗಿ ಇನ್ನು ಸಾಧನೆ ಮಾಡೋದ್ರಲ್ಲಿ ಅವ್ರು ಇರ್ತಾರೆ. ಸೊ ಹಾಗಾಗಿ ಅವರಿಗೆ ರಾತ್ರಿ ಇರುವಾಗ ಈ ಆತ್ಮ ಸಾಕ್ಷಾತ್ಕಾರವನ್ನು ನೋಡುವಂತ ಮುನಿಗೆ, ಅವನಿಗೆ ಅದು ಬೆಳಿಗಾಗಿರುತ್ತೆ, ಅಂದ್ರೆ ಅವನು ಬೇಗ ಹೇಳುವಂಥದ್ದು, ಅವನ ದಿನ ಶುರುವಾಗುವಂಥದ್ದು. ಈಗ ದೇವಸ್ಥಾನಗಳಲ್ಲಿ ನಮ್ಮ ದೇವಸ್ಥಾನಗಳಲ್ಲಿ ಸಹ ಅವರೆಲ್ಲ 2 ಗಂಟೆಗೆಲ್ಲ ಎದ್ದು ಮತ್ತೆ
3 ಗಂಟೆಗೆಲ್ಲ ದೇವರ ಒಂದು ಪೂಜೆ ಮಾಡುವಂತದ್ದು. 4:15 ನೀವು ನೋಡ್ಬೋದು ಎವ್ರಿ ಡೇ 4:30ಗೆ ಮಂಗಳಾರತಿ ಇದೆ. ನೀವೆಲ್ಲರೂ ಬನ್ನಿ ಖಂಡಿತ. ಟೆಂಪಲ್ ಲಿಂಕ್ ನಾನು ಪೋಸ್ಟ್ ಮಾಡಿದ್ದೀನಿ ಇವತ್ತು, ಅದ್ರಲ್ಲಿ ಎವ್ರಿ ಡೇ ಇರುತ್ತೆ 4:15ಗೆ. ಸೊ ಅಂದ್ರೆ ಒಟ್ಟಿಗೆ ಜಪ ಮಾಡುವಂತ ಒಂದು ಅವಕಾಶ. ಸೊ ಎಲ್ಲ ಇದು ಅಂದ್ರೆ ಬೆಳಿಗ್ಗೆ ಅದು ಕೀರ್ತನೆ ಎಲ್ಲ ಇರುತ್ತೆ, ಅದೆಲ್ಲ ಆದ ನಂತರ ಜಪ ಸೆಷನ್ ಇರುತ್ತೆ. ಸೊ ಅದೊಂದು ಆಲ್ಮೋಸ್ಟ್ 7 ಗಂಟೆವರೆಗೂ ಇರುತ್ತೆ ಅದು ಇದು ನಮ್ಮ ಟೆಂಪಲ್ ಲಿಂಕ್ ಅಲ್ಲಿ. ಸೊ ಯಾರಿಗಾದ್ರೂ ಒಬ್ರಿಗೆ ಮಾಡಕ್ ಬೇಜಾರಾದ್ರೆ ನೀವು ಆ ಲಿಂಕ್ ಅಲ್ಲಿ ಜಾಯಿನ್ ಆಗಿ ಅಲ್ಲಿ ಜಪ ಮಾಡ್ಬೋದು ಒಟ್ಟಿಗೆ. ಅಂದ್ರೆ ಪ್ರಭುಪಾದದ್ದು ಚಾಂಟಿಂಗ್ ಆನ್ ಆಗಿರುತ್ತೆ, ಅದ್ರ ಜೊತೆಗೆ ನಾವು ಜಪ ಮಾಡ್ಬೋದು. ಸೊ ಹಾಗೆ ಈ ಜಿತೇಂದ್ರಿಯನಿಗೆ ಎಚ್ಚರವಾಗಿರುವ ಕಾಲ ಅಂತ ಹೇಳಿ, ಅವನು ಎದ್ದಿರೋ ಕಾಲ. ಸೊ ಹಾಗೆ ಅವನು ರಾತ್ರಿ ಸಹ ಅಷ್ಟೇ, ರಾತ್ರಿ ಬೇರೆಯವರೆಲ್ಲ ಪಾರ್ಟಿ ಅದು ಇದು ಅಂತ ಇರುವಾಗ ಇವರು ಬೇಗ ಮಲಗುವಂಥದ್ದು. ಯಾಕೆಂತ ಹೇಳಿದ್ರೆ ಅವನು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಇದ್ ಮಾಡ್ತಾ ಇರ್ತಾನೆ. ಸೊ ಇದು ಪ್ರಭುಪಾದ್. ಸೊ ಪ್ರಭುಪಾದ್ ಇನಿಷಿಯಲಿ ಕೃಷ್ಣ ಕಾನ್ಶಿಯಸ್ ಇದನ್ನ ಮಾಡ್ಬೇಕಾದ್ರೆ ಅವ್ರು ಎಷ್ಟು ಸ್ಥಿರವಾಗಿದ್ರು ಅಂತ ಹೇಳಿದ್ರೆ, ಅವರು ರಾತ್ರಿ ಅವರು ಪ್ರಭುಪಾದ್ ಮಲಗ್ತಾ ಇದ್ದಿದ್ದು 10 ರಿಂದ 12 ಗಂಟೆ ಮಾತ್ರ, ಅಷ್ಟೇ ಮಲಗ್ತಾ ಇದ್ದಿದ್ದು ಪ್ರಭುಪಾದ್. ಸೊ ಮತ್ತೆ ಅವರು ರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೂ ಭಾಗವತಮ್ ಇದೆಲ್ಲ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ರು. ಸೊ ಪ್ರಭುಪಾದ್ ಕೊಡುಗೆ ಎಷ್ಟಿದೆ ಅಂದ್ರೆ, ಈಗ ಅವರು ಎಲ್ಲ ಕೊಟ್ಟಿರುವಂತ ಪುಸ್ತಕಗಳೇನಿದೆ ಅವರೆಲ್ಲ ಆತರ ಒಂದು ರಾತ್ರಿ ಹೊತ್ತು ಎಲ್ಲ ಕೂತ್ಕೊಂಡು ಪ್ರಭುಪಾದ್ ಬರೆದಿರುವಂತದ್ದು. ಸೊ ಪ್ರಭುಪಾದ್ ಬೆಸ್ಟ್ ಎಕ್ಸಾಂಪಲ್ ಈ ಶ್ಲೋಕಕ್ಕೆ. ಸೊ ಇದು ಸಾರಾಂಶ. ಅರ್ಜುನನ ಆಕ್ಷೇಪಣೆಗೆ ಕೃಷ್ಣನ ಪರಿಹಾರಗಳು. ಅರ್ಜುನ ಹೊರಡಲು ಯಾಕೆ ಬಯಸಲಿಲ್ಲ? ಸಹಾನುಭೂತಿ ಅದಕ್ಕೆ ಕೃಷ್ಣ ಹೇಳುದು, ನಾವು ದೇಹವಲ್ಲ. ಸಂತೋಷವಿಲ್ಲ, ಸ್ವರ್ಗ ಅಥವಾ ರಾಜ್ಯ. ಪಾಪ ಚಟುವಟಿಕೆಗಳ ಭಯ, ಭಕ್ತಿ ಚಟುವಟಿಕೆಯಲ್ಲಿ ಯಾವುದೇ ಪಾಪವಿಲ್ಲ. ಕುಟುಂಬ ಸಂಪ್ರದಾಯದ ನಾಶ, ವರ್ಣಶಂಕರನ್ನು ತಡೆಯಲು ಆದರ್ಶಪ್ರಾಯರಾಗಿರಿ. ನಿರ್ಣಯ, ದೃಢ ನಿಶ್ಚಯದಿಂದ ಸ್ವಾಮಿಗೆ ಸೇವೆ ಮಾಡಿ. ಓಕೆ, ಸೊ ಇಲ್ಲಿಗೆ ಮುಕ್ತಾಯ. ನಾಳಿನ ಅಧ್ಯಾಯ ಕರ್ಮಯೋಗ. ಸೊ ನಿಮ್ಮ ಪ್ರಶ್ನೆಗಳೇನಾರಿದ್ರೆ ಈಗ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ ಧನ್ಯವಾದ. ಧನ್ಯವಾದ, ತುಂಬಾ ಮಾತಾಜಿ ಧನ್ಯವಾದ. 7 ಗಂಟೆಗೆ ಮುಗಿಸ್ಬೇಕು ಮಾತಾಜಿ, ಮತ್ತೆ ಮಕ್ಕಳೆಲ್ಲ ಶಾಲೆ ಹೋಗುವವರೆಲ್ಲ ಇರ್ತಾರೆ, ಇದು ಲೇಟ್ ಆಗ್ತದೆ ದಿವಸ. ಇದು ಅಂದ್ರೆ ಇದು ಸ್ವಲ್ಪ ಚಾಪ್ಟರ್ ದೊಡ್ಡಿತ್ತು, ಹಾಗಾಗಿ ಚಾಪ್ಟರ್ ದೊಡ್ಡಿದೆ ಇದು. ಅದೇ ಓಕೆ ಮಾತಾಜಿ, ಓಕೆ. ಎಸ್, ಬೇರೆ ಯಾರ್ದಾರ್ದು ಪ್ರಶ್ನೆ ಇದೆಯಾ? ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಹಾ, ಧನ್ಯವಾದ. ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಹಾ, ವಸಂತಿ ಹೇಳಿ ಮಾತಾಜಿ. ರಶ್ಮಿ ಮಾತಾಜಿ, ಆತ್ಮ ಹೃದಯದಲ್ಲಿರುತ್ತೆ. ಕೃಷ್ಣ ಹೇಳ್ತಾನಲ್ಲ, ಈಶ್ವರ ಸರ್ವಭೂತಾನ ಹೃದಯೇಶು ಅರ್ಜುನ ತಿಷ್ಠತಿ, ಅಂದ್ರೆ ಹೃದಯದಲ್ಲಿ ಇರುವಂತದ್ದು ಆತ್ಮ. ಹರೇ ಕೃಷ್ಣ ಮಾತಾಜಿ. ಹಾ, ಹರೇ ಕೃಷ್ಣ ಹೇಳಿ. ಅದು ನೀವು ಹೇಳಿದ್ರಲ್ಲ, ಇದು ಆತ್ಮ ಅದು ಪ್ರಾಯ ಆದ್ಮೇಲೆ ಕ್ಷೀಣಿಸ್ತದೆ, ಮತ್ತೆ ಮತ್ತೊಂದು ದೇಹಕ್ಕೆ ಹೋಗ್ತದೆ ಹೇಳ್ತಿರಲ್ಲ, ಅದು ಮತ್ತೆ ಚಿಕ್ಕ ಮಕ್ಕಳೆಲ್ಲ ಸಾಯ್ತಾರಲ್ಲ, ಅದು ಹೇಗೆ? ಅದು ಅವರವರ ಅಲ್ಲ, ಅದು ಅವರವರ ಕರ್ಮ ಮಾತಾಜಿ. ಅಂದ್ರೆ ಪ್ರಾಯಾಗಿಯೇ ಸಾಗ್ಬೇಕು ಅಂತಲ್ಲ, ಅದು ಒಂದು ಎಕ್ಸಾಂಪಲ್. ಅದು ಪ್ರಾಯಾಗಿ ಅಂದ್ರೆ ಆ ಸ್ಟೇಜಸ್, ಆದರೆ ಕೆಲವರು ಅವರವರ ಕರ್ಮದ ಪ್ರಕಾರ ಅವರು ಬಿಡುವಂತದ್ದು ಸಣ್ಣ ವಯಸ್ಸಲ್ಲೇ. ಯಾಕಂದ್ರೆ ನಾವು ಎಲ್ಲರೂ ನಮ್ದೇ ಒಂದು ಕರ್ಮ ತಗೊಂಡ್ ಬಂದಿರ್ತೀವಿ ಮಾತಾಜಿ. ಸೊ ಹಾಗಾಗಿ ಈಗ ಹುಟ್ಟುವಾಗಲೇ ಕೆಲವರಿಗೆ ಕಾಯಿಲೆಗಳಿರುವಂತದ್ದು. ಯಾಕೆ ಆತರ ಹುಟ್ಟುವಂತದ್ದು ಅಲ್ವಾ? ಅದು ಯಾಕೆಂತ ಹೇಳಿದ್ರೆ, ಇದು ನಮ್ದು ಈಗ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಈಗ ಎಲ್ಲರೂ ಸ್ವಲ್ಪ ಮ್ಯೂಟ್ ಆಗಿರಿ, ಯಾರಾದ್ರೂ ಮಾತಾಡ್ತಾ ಇದ್ರೆ ಅಲ್ಲಿ. ಸೊ ಅಂತ ಹೇಳಿದ್ರೆ, ಅಂದ್ರೆ ನಿಮ್ಗೆ ಯಾಕೆ ನಾವು ಎಲ್ಲರಿಗೂ ಒಂದೇ ತರ ಲೈಫ್ ಯಾಕಿಲ್ಲ? ಯಾಕೆ ಒಬ್ಬೊಬ್ಬರ ಜೀವನ ಒಂದ್ ಬೇರೆ ಬೇರೆ ತರ ಇದೆ? ಯಾಕೆ ಅಂತ ಹೇಳಿದ್ರೆ, ಎಲ್ಲರೂ ಬೇರೆ ಬೇರೆ ಕರ್ಮ ತಗೊಂಡ್ ಬಂದಿದ್ದೀವಿ. ಸೊ ಆ ಕರ್ಮದ ಪ್ರಕಾರ ನಮಗೆ ಸಿಗುವಂತದ್ದು ಜೀವನ. ಇಲ್ಲಾಂದ್ರೆ ಯಾಕೆ ಅಲ್ವಾ? ಈಗ ನಾವು ನೋಡ್ತೀವಲ್ಲ, ಒಂದೇ ತಂದೆಯ ಮಕ್ಕಳಾದ್ರು ಅಥವಾ ಒಂದೇ ತರ ವಾತಾವರಣದಲ್ಲಿ ಬೆಳೆದ್ರು ಅವರ ಜೀವನ ಬೇರೆ 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 ತರ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಅದೆಲ್ಲ ನಾವು ನಮ್ಮ ಕರ್ಮಗಳದು. ಸೊ ಅದರ ಪ್ರಕಾರ ಅವ್ರ ಹುಟ್ಟು ಸಾವು ಆಗತ್ತೆ ಮತ್ತೆ. ಆದ್ರೆ ಆತ್ಮಕ್ಕೆ ಸಾವಿಲ್ಲ. ಎಷ್ಟದು ಸಣ್ಣ ಮಗುವಾಗಿದ್ದಾಗ ಸತ್ರು ಸಹ ಇನ್ನೊಂದು ದೇಹಕ್ಕೆ ಹೋಗುವಂತದ್ದು.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆತ್ಮ ನೋಡಕ್ಕೆ ಯಾರಾದ್ರೂ ಎಷ್ಟು? ನೋಡಿ ಓಕೆ, ನೋಡೋಕೆ- ಸಾರಿ, ನನಗೆ ಆಗ್ಲೇ ಹೇಳಕ್ ಇದಾಯ್ತು. ಅಂದ್ರೆ ಅದು ಆತ್ಮದ ಸೈಜ್ ಬಂದು ಒಂದು ಕೂದಲಿನ ತುದಿಯ 1/10,000 ಪಾರ್ಟ್, ಅಂದ್ರೆ 10,000 ಭಾಗ ಮಾಡಿದ್ರೆ, ಒಂದು ತುದಿಯನ್ನ, ಕೂದಲಿನ ಒಂದು ತುದಿ ಇದೆಯಲ್ಲ, ಆ ತುದಿಯನ್ನ 10,000 ಭಾಗ ಮಾಡಿದ್ರೆ ಆ ಒಂದು ಪಾರ್ಟ್ ಅಷ್ಟು ಸಣ್ಣದಂತೆ ಆತ್ಮ. ನೋಡಕ್ಕೆ ಆಗಿರುತ್ತೆ. ನೋಡಕ್ಕೆ, ಅದೇ ನೋಡಕ್ಕೆ ಅಂದ್ರೆ ಅಲ್ಲ, ಆತ್ಮಕ್ಕೆ ಆಕ್ಚುಲಿ ಆತ್ಮಕ್ಕೆ ರೂಪ ಇರೋ ಆಧ್ಯಾತ್ಮಿಕ ಶರೀರ ನಮಗೆ ಅಲ್ಲಿ ಹೋದ್ಮೇಲೆ ಸಿಗುವಂತದ್ದು. ಈಗ ಅದು ಶರೀರ ಇಲ್ಲ ನಮಗೆ, ಅದಕ್ಕೆ ಆತ್ಮಕ್ಕೆ. ಆಧ್ಯಾತ್ಮಿಕ ಶರೀರ ನಮಗೆ ಅಂದ್ರೆ ಈ ಆಧ್ಯಾತ್ಮಿಕ ಲೋಕದಲ್ಲಿ ಹೋದ್ಮೇಲೆ ಆಧ್ಯಾತ್ಮಿಕ ಶರೀರ ಸಿಗುವಂತದ್ದು. ಓಕೆ, ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹೇಳಿ ಮಾತಾಜಿ. ಹರೇ ಕೃಷ್ಣ. ವಾಯ್ಸ್ ಕಟ್ ನಿಮ್ ವಾಯ್ಸ್ ಕಟ್ ಆಗ್ತಾ ಇದೆ ಮಾತಾಜಿ. ನಿಮ್ದು ಆಡಿಯೋ ಸರಿ ಇಲ್ಲ. ನಿಮ್ಮ ಆಡಿಯೋ ಚೆಕ್ ಮಾಡಿ ಮಾತಾಜಿ, ಸರಿ ಕೇಳ್ತಾ ಇಲ್ಲ. ಕೇಳಿಸ್ತಿದ್ಯಾ ಮಾತಾಜಿ? ಈಗ ಕೇಳ್ತಾ ಇದೆ. ನಾವು ಭಕ್ತಿ ಮಾಡಿ ಹರೇ ಕೃಷ್ಣ ಜಪ ಮಾಡೋದ್ರಿಂದ ನಮ್ಗೆ ಮುಕ್ತಿ ದೊರೆಯಬಹುದಾ? ಹೌದು, ಖಂಡಿತ. ಅಂದ್ರೆ ಪ್ರಭುಪಾದ್ ಹೇಳುವಂತದ್ದು ಹರೇ ಕೃಷ್ಣ ಮಾಡುವಂತಿದ್ದ ಮುಕ್ತಿ ನಮಗೆ ಇಲ್ಲೇ ಸಿಗುತ್ತೆ ಅಂತ. ಆಕ್ಚುಲಿ ಮುಕ್ತಿ ಅಂತ ಹೇಳಿದ್ರೆ ಏನು, ನಿಮ್ ಪ್ರಕಾರ ಮುಕ್ತಿ ಅಂದ್ರೆ ಏನು ಅಂತ? ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಅದು ಇರ್ಬಾರ್ದು ಅಂತ. ಪುನರಪಿ ಜನನಂ ಪುನರಪಿ ಮರಣನಿಗೆ ಪ್ರಭುಪಾದ್ ಹೇಳಿರುವಂತದ್ದು 16 ರೌಂಡ್ ಜಪ ಮಾಡ್ಬೇಕು. 16 ರೌಂಡ್ ಹಾಗೂ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡುವಂತದ್ದು. 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಪ್ರಭುಪಾದ್ ಕೊಟ್ಟಿರುವಂತದ್ದು. ಅಂದ್ರೆ ನಮಗೆ ಯಾವ್ದೆಲ್ಲ ಅಂತ ಹೇಳಿದ್ರೆ ಇದು ಅನೈತಿಕ, ಮದ್ಯಪಾನ, ಜೂಜು, ಆ 4 ಫಾಲೋ ಮಾಡಿ, ಅದನ್ನ ನಿಯಮಗಳನ್ನ ಫಾಲೋ ಮಾಡ್ಕೊಂಡು, ಹಾಗೂ ನಾವು 16 ರೌಂಡ್ ಜಪ ಮಾಡಿದ್ರೆ ಪ್ರಭುಪಾದ್ ಹೇಳ್ತಾರೆ ಇದು ಜನ್ಮ ಮೃತ್ಯು ಜರ ವ್ಯಾಧಿ ಮತ್ತೆ ನಾವು ಈ ಒಂದು ಇದಕ್ಕೆ ಹೋಗೋ ಅಂದ್ರೆ ಬರದ್ ಬೇಡ ಅಂತ ಹೇಳಿ. ಧನ್ಯವಾದ. ರಶ್ಮಿ ಮಾತಾಜಿ ಅವರು ಚಾಟ್ ಬಾಕ್ಸ್ ಹಾಕಿದ್ದಾರೆ. ಭೌತಿಕ ಬದುಕಿನಲ್ಲಿ ಐಹಿಕ ಬದುಕು ಹೇಗೆ ಅಳವಡಿಕೆ ಮಾಡಿಕೊಳ್ಳುವುದು? ಭೌತಿಕ ಬದುಕಿನಲ್ಲಿ ಐಹಿಕನ ಆಧ್ಯಾತ್ಮಿಕನ ಎರಡು ಒಂದೇ ಆಯ್ತಲ್ಲ? ಅದೇ ಎರಡು ಒಂದೇ ಹಾಕಿದ್ದಾರೆ. ಭೌತಿಕ ಆಧ್ಯಾತ್ಮಿಕ ಅಂತ ಆಧ್ಯಾತ್ಮಿಕ ಅಂತ ಇರ್ಬೋದು ಮಾತಾಜಿ, ಅವರು ಐಹಿಕ ಅಂತ ಹಾಕ್ತಿದ್ದಾರೆ, ಕನ್ಫ್ಯೂಸ್ ಆಗಿದ್ದಾರೆ. ಅಲ್ಲ, ಹೇಗೆ ಅಳವಡಿಸೋದು ಅಂದ್ರೆ ಪ್ರಭುಪಾದ್ ಹೇಳಿರುವಂತದ್ದು ನಮ್ಗೆ 8/8/8 ಪ್ರಿನ್ಸಿಪಲ್ ಫಾಲೋ ಮಾಡ್ಬೇಕಂತ. ಸೊ 8 ಅಂದ್ರೆ ದೇಹಕ್ಕೆ 8 ಗಂಟೆ, ಅದರಲ್ಲಿ 6 ಗಂಟೆ ಮಲಗುವಂಥದ್ದು, 12 ಗಂಟೆ ನಾವು ಸ್ನಾನ ಮಾಡುವಂಥದ್ದು ಹಾಗೂ ಬೇರೆ ಇದ್ ಮಾಡುವಂಥದ್ದು ಬೆಳಗಿನ ಕಾರ್ಯಗಳು. ಸೊ ಅದು 2 ಗಂಟೆ ಒಟ್ಟು ಅಂದ್ರೆ ದಿನದಲ್ಲಿ. ಸೊ 8 ಗಂಟೆ ಮನಸ್ಸಿಗೆ 8 ಗಂಟೆ ಕೊಡುವಂಥದ್ದು. ಮನಸ್ಸಿಗೆ 8 ಗಂಟೆ ಅಂದ್ರೆ ಏನು? ಈಗ ನಾವೆಲ್ಲರೂ ಜಾಬ್ ಮಾಡ್ಲೇಬೇಕು, ಈಗಿನ ಕಾಲದಲ್ಲಿ ಕೆಲಸ ಮಾಡ್ಬೇಕು. ಹಾಗಂತ ಹೇಳಿ ನಾವು ತೀರಾ 12 ಗಂಟೆ 15 ಗಂಟೆ ಹಿಂಗೆಲ್ಲ ವರ್ಕ್ ಮಾಡುವಂಥದ್ದು ಅಗತ್ಯ ಇಲ್ಲ. ಸೊ ಪ್ರಭುಪಾದ ಹೇಳೋದೇನಂದ್ರೆ, ನಾವು ಅಷ್ಟೆಲ್ಲ ಕೆಲಸ ಮಾಡಿ ಏನಕ್ಕೆ ಅಷ್ಟೆಲ್ಲ ಕೆಲಸ ಮಾಡ್ತಾನೆ ಮನುಷ್ಯ, ಮತ್ತೆ ರಾತ್ರಿ ಬಂದು ತಿನ್ನುವಂಥದ್ದೇನು, 1-2 ಚಪಾತಿ ಇರ್ಬೋದು. ಸೊ ಅದಕ್ಕೋಸ್ಕರ ಅಷ್ಟು ಕಷ್ಟ ಪಡ್ಬೇಕಾ? ಅಗತ್ಯ ಇಲ್ಲ. ಸೊ ಮನಸ್ಸಿಗೆ ಅಂದ್ರೆ ಕೆಲಸ ಮಾಡ್ಬೇಕು, ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಬೇಕು 8 ಗಂಟೆ. ಮತ್ತೆ 8 ಗಂಟೆ ನಾವು ಆತ್ಮಕ್ಕೆ ಕೊಡ್ಬೇಕು. ಆತ್ಮಕ್ಕೂನು ಅಷ್ಟೇ ಬೇಕು, ದೇಹಕ್ಕೂ ಮನಸ್ಸಿಗೂ ಆತ್ಮಕ್ಕೂ 3 ಡಿವೈಡ್ ಮಾಡಿ ಕೊಡ್ಬೇಕು. ಆಗ ನಾವು ಆಧ್ಯಾತ್ಮಿಕತನ ಈ ಭೌತಿಕ ಜಗತ್ತಲ್ಲೇ ಇಟ್ಕೊಂಡು ಆಧ್ಯಾತ್ಮಿಕತೆಯನ್ನ ಮಾಡ್ಬೇಕು, ಮಾಡ್ಬೋದು ಅಂತ ಹೇಳಿ. ಸೊ ಹೇಗೆ 8 ಗಂಟೆ ಅದನ್ನ ಮಾಡುವಂಥದ್ದು ಅಂದ್ರೆ, ಆಲ್ಮೋಸ್ಟ್ 2 ಗಂಟೆ ನಮಗೆ ಜಪಕ್ಕೆ ಹೋಗುತ್ತೆ, 1.25 ಗಂಟೆ 16 ರೌಂಡ್ ಅಂತ ಹೇಳಿದ್ರೆ. ಸೊ ಬೆಳಿಗ್ಗೆ ಹೊತ್ತು ಈಗ 4:15ಗೆ ನಾವು ಎದ್ರೆ ಆಲ್ಮೋಸ್ಟ್ ಬೆಳಿಗ್ಗೆ ನಮಗೆ 6:30-7 ಗಂಟೆ ಒಳಗೆ ಜಪ ಮುಗ್ದೇ ಹೋಗುತ್ತೆ. ಸೊ ಬೆಳಿಗ್ಗೆ ಮತ್ತೆ ಹೋಲ್ ಡೇ ನಮಗೆ ಅಂದ್ರೆ ಕಾನ್ಶಿಯಸ್ ಒಳ್ಳೇದಿರುತ್ತೆ. ಯಾಕಂದ್ರೆ ನಾವು ಬೆಳಿಗ್ಗೆ ಜಪ ಮಾಡಿರೋದ್ರಿಂದ ನಮ್ಮ ಕಾನ್ಶಿಯಸ್ನೆಸ್ ಲೆವೆಲ್ ಏನಿದೆ, ಪ್ರಜ್ಞೆ ತುಂಬಾ ಒಳ್ಳೇದಿರುತ್ತೆ. ಹಾಗಾಗಿ ನಮ್ಮ ಕಾರ್ಯಗಳಿಗೂ ಅದು ಎಫೆಕ್ಟ್ ಆಗುತ್ತೆ. ಹೋಲ್ ಡೇ ಪ್ರಾಪರ್ ಆಗಿರುತ್ತೆ, ಅಂದ್ರೆ ಪ್ರಾಪರ್ ಪ್ಲಾನಿಂಗ್ ಮಾಡ್ಬೋದು. ಸೊ ಹಾಗಾಗಿ 8 ಗಂಟೆಯಲ್ಲಿ ಅದು 2 ಗಂಟೆ ಜಪ ಆಯ್ತು. ಮತ್ತೆ ಸ್ವಲ್ಪ ಕೀರ್ತನ್ ಮಾಡುವಂಥದ್ದು ಇರ್ಬೋದು, ಅಥವಾ ಪುಸ್ತಕಗಳನ್ನ ಓದುವಂಥದ್ದು. ಈಗ ಪ್ರಭುಪಾದವರು ನಮಗೆ ತುಂಬಾ ಪುಸ್ತಕಗಳನ್ನ ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಓದ್ಬೇಕಂದ್ರೆ ಅಟ್ಲೀಸ್ಟ್ ಪರ್ ಡೇ
ಒಂದು ಹಾಫ್ ಅನ್ ಅವರ್, ಅರ್ಧ ಗಂಟೆ ಅಂತ ಇಡ್ಬೇಕು ಆಧ್ಯಾತ್ಮಿಕ ಇದಕ್ಕೆ ಪುಸ್ತಕಗಳಿಗೆ ಅಂತ ಕೇಳ್ಬೇಕು. ಮತ್ತೆ ಲೆಕ್ಚರ್ಸ್ ಕೇಳುವಂತದ್ದು, ಪ್ರಭುಪಾದ್ ಎಷ್ಟು ನಮಗೆ ಆಡಿಯೋ ಸಿಗುತ್ತೆ, ಯೂಟ್ಯೂಬ್ ಅಲ್ಲಿ ಹೋದ್ರೆ ಪ್ರಭುಪಾದ್ದು ಆಡಿಯೋ ಬೇಕು ಅಂದ್ರೆ ಲೆಕ್ಚರ್ಸ್ ಎಷ್ಟು ಬೇಕಾದ್ರೂ ಇದೆ, ಅದನ್ನೆಲ್ಲ ಒಂದ್ ಸ್ವಲ್ಪ ಕೇಳುವಂತದ್ದು. ಸೊ ಹಾಗೆ ನಾವು ಕನೆಕ್ಟ್. ಮತ್ತೆ ಇನ್ನೊಂದೇನಂದ್ರೆ ಸಾಧು ಸಂಘ. ಸಾಧು ಸಂಘದಲ್ಲಿ ಅಂದ್ರೆ ಡಿಒಟಿ ಅಸೋಸಿಯೇಷನ್ ತುಂಬಾ ಮುಖ್ಯ. ಸೊ ನೀವೀಗ ನೆಕ್ಸ್ಟ್ ಈಗ ಇದಾಗಿದ ತಕ್ಷಣ ನೀವು ನೆಕ್ಸ್ಟ್ ಲೆವೆಲ್ಗಳಲ್ಲೂ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಆ ಕಂಟಿನ್ಯೂಟಿ ಹೊಟ್ಟೋದ್ರೆ ನಿಮಗೆ ಇದು ಬಿಟ್ಟೋಗುತ್ತೆ, ಅಂದ್ರೆ ಮರ್ತೋಗ್ತೀರಾ ನೀವು. ಅಂದ್ರೆ ನಾವು ಯಾಕಂದ್ರೆ ಹೊರಗಿಂದು ಪ್ರಪಂಚ ಅಷ್ಟು ಅಟ್ರಾಕ್ಷನ್ ಇದೆ, ನಮಗೆ ಇದು ಹೊರಟೋಗುತ್ತೆ ಬೇಗ. ಯಾಕಂದ್ರೆ ನಾವು ಇಂದ್ರಿಯ ಇದ್ರಲ್ಲೇ ನಾವು ಎಷ್ಟೋ ಜನ್ಮಗಳನ್ನ ಮಾಡ್ಕೊಂಡ್ ಬಂದಿರೋದ್ರಿಂದ ಸೊ ನಮಗೆ ಆ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಹೋಗ್ಬೇಕಾದ್ರೆ ನಾವ್ ಇಲ್ಲಿ ಜಾಸ್ತಿ ಇನ್ವಾಲ್ವ್ ಆಗ್ಬೇಕು. ಸೊ ಸೇವೆ ಮಾಡಿ, ಸೇವೆ ಮಾಡ್ಬೋದು, ಸೇವೆ ಅವಕಾಶ ಇದೆ ನಮ್ಮ ಇಸ್ಕಾನ್ ಅಲ್ಲಿ. ಸೊ ನೀವು ಈಗ ಲೈಕ್ ಕೋಹೋಸ್ಟ್ ಆಗಿ ಮಾಡ್ತಾರಲ್ವಾ, ಸೊ ಹಾಗೆ ಈಗ ಮಾತಾಜಿ ಮಾಡ್ತಾ ಇದಾರೆ ಕೋಹೋಸ್ಟ್ ಆಗಿ. ಸೊ ಹಾಗೆ ಏನಾದ್ರೂ ಒಂದು ಸೇವೆ ತರ ನೀವು ತಗೊಂಡು ಮಾಡ್ಬೋದು. ಬೇರೆ ಬೇರೆ ಸೇವೆಗಳು ತುಂಬಾ ಇದೆ. ಸೊ ಯಾವುದೋ ಒಂದು ಸೇವೆಯಲ್ಲಿ ತೊಡ್ಬೋದು. ಅದು ಯಾಕೆ ಅಂತ ಹೇಳಿದ್ರೆ ಆ ಕನೆಕ್ಷನ್ ಇರ್ಲಿ ಅಂತ ಒಂದು ಅಸೋಸಿಯೇಷನ್ ಇರುತ್ತೆ ನಿಮಗೆ. ಇಲ್ಲಾಂದ್ರೆ ಈ ಅಸೋಸಿಯೇಷನ್ ನಿಮಗೆ ಹೊರಗಡೆ ಸಿಗಲ್ಲ. ನಿಮಗೆ ಈ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ನಿಮ್ಗೆ ಬೇರೆಯವ್ರ ಹತ್ರ ಆಗೋದು ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ಇಂಟ್ರೆಸ್ಟ್ ತೋರ್ಸಲ್ಲ. ಸೊ ಹಾಗಾಗಿ ಈ ತರ ಒಂದು ಅಸೋಸಿಯೇಷನ್ ಅಲ್ಲಿ ಇರ್ಬೇಕು. ಹಾಗಾಗಿ 8 ಗಂಟೆ ನಾವು ನಮ್ಮ ಆತ್ಮಕ್ಕೆ ಕೊಡುವಂತದ್ದು. ಅರ್ಥ ಆಯ್ತಾ ಮಾತಾಜಿ? ರಶ್ಮಿ ಮಾತಾಜಿ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆ, ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಎಸ್, ಬೇರೆ ಯಾರ್ದು ಪ್ರಶ್ನೆ ಇದ್ರೆ ಕೇಳಿ. ಹಾಗೂ ನಾನು ಇವತ್ತು ಒಂದು ವಿಡಿಯೋ ಹಾಕ್ತೀನಿ ಮತ್ತೆ ಗ್ರೂಪ್ ಅಲ್ಲಿ ನೋಡಿ. ಅದು ಅಂದ್ರೆ ಒಂದು ಆತ್ಮ ಹೇಗೆ ಹುಟ್ಟಿ, ಅಂದ್ರೆ ಆತ್ಮದ ಬಗ್ಗೆ ಒಂದು ವಿಡಿಯೋ ಇದೆ, ಬರ್ತ್ ಅಂಡ್ ಡೆತ್ ಅಗೇನ್ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ ಅದು. ಅಂದ್ರೆ ಭಾಗವತಂ ಅಲ್ಲಿ ಇದೆ ಇದರ ವಿಶ್ಲೇಷಣೆ. ನಾವ್ ಅನ್ಕೊಂಡಿರೋದು ಇವಾಗ ಎಲ್ಲ ಸೈನ್ಸ್ ಕಂಡುಹಿಡಿದಿರುವಂತದ್ದು ಅಂತ, ಆದ್ರೆ ಭಾಗವತಂ ಅಲ್ಲಿ ಆಲ್ರೆಡಿ ಇದೆ. ಹೇಗೆ ಒಂದು ಅಂದ್ರೆ ಹೊಟ್ಟೆಯಲ್ಲಿ ಅಂದ್ರೆ ಆ ಭ್ರೂಣ ಹೇಗೆ ಒಂದು ಜೀವ ತಗೊಳ್ಳುವಂಥದ್ದು, ಹೇಗೆ ಆತ್ಮ ಎಷ್ಟನೇ ತಿಂಗಳಲ್ಲಿ ಒಂದು ಪ್ರಜ್ಞೆ ಬರುವಂತದ್ದು ಆತ್ಮಕ್ಕೆ. ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಇದೆ ಭಾಗವತಂ ಅಲ್ಲಿ. ಅದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದಾರೆ ಇಸ್ಕಾನ್ ನಲ್ಲಿ. ಸೊ ಅದನ್ನು ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ, ಇವತ್ತು ನೋಡಿ ಎಲ್ಲರೂ. ಮಾತಾಜಿ, ನನ್ನ ಹೆಸರು ಗ್ರೂಪಿಗೆ ಹಾಕಿ ಮಾತಾಜಿ. ಸುನೀತಾ ಯುಬಿ. ಮಾತಾಜಿ, ನಾನು ನಿನ್ನೆ ಇದು ಲಿಂಕ್ ಕಳಿಸ್ದಲ್ಲ, ಜಾಯ್ನಿಂಗ್ ಲಿಂಕ್, ನೀವು ಆಗ್ಲಿಲ್ವಾ? ಇಲ್ಲ, ಅದ್ರಲ್ಲಿ ಆಗ್ಲಿಲ್ಲ ನಂದು ಜಾಯ್ನಿಂಗ್ ಲಿಂಕ್. ಅಲ್ಲ, ನೀವು ಜಾಯ್ನ್ ಆಗಿ, ನೀವೇ ಜಾಯ್ನ್ ಆಗ್ಬೋದು. ನಾನು ಹಾಕ್ತೀನಿ ಲಿಂಕ್, ಒಂದ್ ನಿಮಿಷ. ಗ್ರೂಪ್ ಅಲ್ಲಿ ಹಾಕ್ತೀನಿ, ನೀವು ಜಾಯ್ನ್ ಆಗಿ. ಚಾಟ್ ಅಲ್ಲಿ ಹಾಕ್ತೀನಿ ನಿಮಗೆ. ಚಾಟ್ ಅಲ್ಲಿ ಹಾಕ್ತೀರಾ? ನೀವು ಜಸ್ಟ್ ಜಾಯಿನ್ ಆಗಿ. ನೀವು ಫಸ್ಟ್ ಟೈಮ್ ಮಾಡ್ತಾ ಇರೋದಾ ಮಾತಾಜಿ? ಅಲ್ಲ, ನೀವು ಆಲ್ರೆಡಿ ಮಾಡಿದ್ರಾ? ಇದು ಕನ್ನಡದಲ್ಲಿ ಫಸ್ಟ್. ಓ, ನೀವು ಮತ್ತೆ ಯಾವ ಭಾಷೆಯಲ್ಲಿ ಮಾಡಿದ್ರಿ? ತುಳು ಭಾಷೆಯಲ್ಲಿ. ಓಕೆ 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 ಓಕೆ, ಸರಿ. ಓಕೆ, ನೋಡಿ ನಾನು ಹಾಕಿದ್ದೀನಿ, ಅದ್ರಲ್ಲಿ ಜಾಯಿನ್ ಆಗ್ಬೋದು ನೀವು. ಮಾತಾಜಿ. ಹಾ ಹಾ ಹಾ, ಹೇಳಿ. ಮಾತಾಜಿ, ಈಗ ನಾವು ಮಾಡ್ತಾ ಇದ್ದು ಇಷ್ಟೇ ಭಕ್ತಿ ಸಾಕಾಗುತ್ತಾ, ಇಲ್ಲ ದೀಕ್ಷೆ ಅನ್ನೋದು ಬೇಕೇ ಬೇಕಾಗುತ್ತಾ ಮಾತಾಜಿ? ಯಾರು ಕೇಳ್ತಾ ಇರೋದಿಲ್ಲಿ? ನಂಗೆ ಹೆಸರು ಲತಾ ಅಂತ ಮಾತಾಜಿ. ಲತಾ. ಇಲ್ಲ ಮಾತಾಜಿ, ದೀಕ್ಷೆ ಬೇಕು ಅಂತಿಲ್ಲ. ದೀಕ್ಷೆ ಬೇಕೇ ಬೇಕಂತ ಏನು ಕಂಪಲ್ಸರಿ ಇಲ್ಲ. ದೀಕ್ಷೆ ಮಾಡಿಲ್ಲ ಅಂದ್ರೂ ಕೂಡ ಪ್ರಭುಪಾದ್ ಹೇಳುವಂತದ್ದು, ಪ್ರಭುಪಾದ್ ಅವರ ಪುಸ್ತಕಗಳಲ್ಲಿದ್ದಾರೆ. ಸೊ ಪ್ರಭುಪಾದ್ ನಮ್ದು ಬ್ಲೆಸ್ಸಿಂಗ್, ಪ್ರಭುಪಾದ್ ನಾವು ಪುಸ್ತಕಗಳನ್ನ ಓದಿದ್ರು ನಮಗೆ ಬ್ಲೆಸ್ಸಿಂಗ್ ಸಿಗುತ್ತೆ. ಹಾಗೆ ದೀಕ್ಷೆ ಏನ್ ಕಂಪಲ್ಸರಿ ಇಲ್ಲ. ಕಂಪಲ್ಸರಿ ಏನಿಲ್ಲ. ಆಯ್ತು, ಜಾಯಿನ್ ಆಯ್ತು. ಹಾ, ಓಕೆ, ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಬೇರೆ ಯಾರಿಗಾರು ಏನಾರು ಹೇಳದಿದ್ಯಾ? ಧನ್ಯವಾದ, ಧನ್ಯವಾದ ಮಾತಾಜಿ. ಧನ್ಯವಾದ ಪ್ರೊಫೆಸರ್ ಬಾಬು ರೆಡ್ಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಪುಷ್ಪಲತಾ ಮಾತಾಜಿ, ಧನ್ಯವಾದಗಳು. ಯಾರಿಗೇನಿಲ್ವಾ? ಹಾಗಾದ್ರೆ ಮುಕ್ತಾಯ ಮಾಡೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃದ್ಧಿ ಕಿ ಜೈ. ನಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ, ಧನ್ಯವಾದ, ಧನ್ಯವಾದ. ನಾಳೆ ನೋಡುವ. ನಾಳೆ ಹರೇ ಕೃಷ್ಣ. ನಾಳೆ ಜಪ ಸೆಷನ್ ಗೆ ಜಾಯಿನ್ ಆಗಿ ಎಲ್ಲರೂ. ಹರೇ ಕೃಷ್ಣ. ಆಯ್ತು.
ಹರೇ ಕೃಷ್ಣ ಹರೇ ಕೃಷ್ಣ.